ಟ್ಯಾರೋ ಕಾರ್ಡ್ ಅಂದ್ರೆ ಏನು ಅಂತ ಫಸ್ಟಿಗೆ ಹೇಳೋದು ಅಂತ ಇದ್ರೆ, ನಮ್ಮ ಭಾರತದಲ್ಲಿ ಇತ್ತೀಚೆಗೆ ಬಹಳ ಪ್ರಚಲಿತದಲ್ಲಿರುವಂತದ್ದು ಈಗ ಟ್ಯಾರೋ ಕಾರ್ಡ್ ರೀಡಿಂಗ್ ಅಂತ. ಜ್ಯೋತಿಷ್ಯ ಶಾಸ್ತ್ರ ಕೇಳಿರ್ತಾರೆ, ಗಿಣಿಶಾಸ್ತ್ರ ಕೇಳಿರ್ತಾರೆ, ಬಟ್ ಈ ಟ್ಯಾರೋ ಕಾರ್ಡ್ ಮತ್ತು ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಅಂತ. ಅವರಲ್ಲಿ ಚಿತ್ರವನ್ನ ನೋಡಿ ತಿಳಿಸುವಂತ ಒಂದು ಶಕ್ತಿ ಇತ್ತು ಹೊರತು ಇಂಟರ್ಪ್ರಿಟೇಟಿಂಗ್ ಎಬಿಲಿಟಿ ಇಲ್ಲ ಇತ್ತು ಅವರಲ್ಲಿ. ಈಗಿನ ಯಂಗ್ ಜನರೇಷನ್ಸಿಗೆ ಈ ನಿಮ್ಮ ಕುಂಡಲಿ ನೋಡುವಂಥದ್ದು ಅಥವಾ ವೇದಿಕ ಆಸ್ಟ್ರಾಲಜಿಸ್ಟ್ ಬಗ್ಗೆ ಹೆಚ್ಚಿನ ಒಲವು ಇಲ್ಲ ಅಂತ ಕಾಣ್ತಾ ಉಂಟು. ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಅದರಲ್ಲಿ ಎಷ್ಟಿರುತ್ತೆ ಕಾರ್ಡ್ ಬಗ್ಗೆ ಹೇಳೋದಾದ್ರೆ, ಇದು ಒಂದು ಮನೋವಿಜ್ಞಾನದ ಸಾಲಿಗೆ ಇದು ಈಗ ಸೇರ್ತಾ ಇರೋದು. ಯಾಕಂದ್ರೆ ಇಟ್ ಹೆಲ್ಪ್ಸ್ ಪೀಪಲ್ ಟು ರಿಕವರ್ ಟು ಹೀಲ್ ದೆಮ್ಸೆಲ್ಸ್. ಸಪೋಸ್ ಏನಾದರೂ ಪ್ರಶ್ನೆಗಳಿದ್ರೆ ಆ ಸಂದರ್ಭದಲ್ಲಿ ನಾನು 3 ಕಾರ್ಡ್ಗಳನ್ನು ಇಲ್ಲಿಂದ ಸೆಳಿತೇನೆ. ಈ ಟ್ಯಾರೋ ಕಾರ್ಡಲ್ಲಿ ನಾವು ವ್ಯಕ್ತಿಯ ಪಾಸ್ಟ್, ಪ್ರೆಸೆಂಟ್ ಹಾಗೂ ಫ್ಯೂಚರ್, ಭೂತ, ವರ್ತಮಾನ ಹಾಗೂ ಭವಿಷ್ಯದ ಬಗ್ಗೆ ನಾವು ತಿಳಿಸ್ಲಿಕ್ಕೆ ಸಾಧ್ಯ ಇದೆ. ಕೆಲವು ಈಗ ಡಿವೋರ್ಸ್ ವಿಷಯಗಳು ಬಂದಾಗ ಅವರಿಗೆ ತುಂಬ ಕಷ್ಟ ಅನಿಸ್ತದೆ. ಆಗ ಪ್ರತಿಯೊಂದು ದಿನಗಳು ಅಥವಾ ಪ್ರತಿಯೊಂದು ವೀಕ್ಗಳಲ್ಲಿ ನನಗೆ ಕಾಲ್ ಮಾಡಿ ಮಾತಾಡ್ತಾರೆ ನನ್ನ ಹತ್ರ. ಹೀಗೀಗೆ ಇದೆ, ಅವರ ಎನರ್ಜೀಸ್ ಚೆಕ್ ಮಾಡಿ ಹೇಗಿದೆ, ಇನ್ನು ಮುಂದೆ ನಾನು ಯಾವ ರೀತಿಯಲ್ಲಿ ಮುಂದಕ್ಕೆ ಹೆಜ್ಜೆ ಇಡ್ಬೋದು, ಮುಂದೆ ಏನಾಗ್ತದೆ. ಕೆಲವರಿಗೆ ಈ ಕಾರ್ಡ್ಗಳು ಬರ್ತದೆ. ನಾನು ಹೆಚ್ಚು ಲವ್ ಲೈಫ್ ರಿಲೇಷನ್ಶಿಪ್ ಬಗ್ಗೆ ನಾನು ಇಂಟರ್ಪ್ರಿಟ್ ಮಾಡುವಾಗ ಈ ಕಾರ್ಡ್ಗಳು ಬಂದಾಗ ನಾನು ಹೇಳ್ತೇನೆ, ಬೆಟರ್ ಟು, ಈಗ ಇದು ಬಂತು ಅಂದರೆ ಐ ಕ್ಯಾನ್ ಸೇ ನಿಮಗೆ ಒಂದು ಮಗು ಆಗ್ತದೆ ಅಂತ. ಯಾವಾಗ ಅಂತ ಮತ್ತೆ ಕೇಳ್ತಾರೆ. ಆಗ ನಾನು ಈ ಕಾರ್ಡ್ಗಳನ್ನು ತಗೊಳ್ಬೇಕು. ಕೆಲವರು ಕೇಳ್ತಾರೆ ನನ್ನ ಹತ್ರ, ಮೇಡಮ್ ನಮಗೆ ಗಂಡು ಮಗು ಆಗ್ತದಾ ಹೆಣ್ಣು ಮಗು ಆಗ್ತದಾ ಅಂತ. ಅದೇ ಈ ಒಂದು ಕಾರ್ಡ್ ಟವರ್ ಕಾರ್ಡ್ ಅಂತ ಹೇಳ್ತೀವಿ, ಇದನ್ನು ನೋ ಕಾರ್ಡ್ ಅಂತ ಹೇಳ್ತೇವೆ. ಹೆಚ್ಚಾಗಿ ನಾನು ಈ ಟವರ್ ಕಾರ್ಡನ್ನು ಇಷ್ಟಪಡೋದಿಲ್ಲ. ಮೇಡಮ್ ನನಗೆ ಮಾರ್ಕ್ಸ್ ಎಷ್ಟು ಬರ್ತದೆ ನಾಡ್ದು ಎಕ್ಸಾಮಲ್ಲಿ, ನಾನು ಪಾಸ್ ಆಗ್ತೇನಾ ಫೇಲ್ ಆಗ್ತೇನಾ, ಎಷ್ಟು ಪರ್ಸೆಂಟೇಜ್ ಬರ್ತದೆ ನನಗೆ, ಮತ್ತು ನನ್ನ ಅಪ್ಪ ಅಮ್ಮ ನನಗೆ ಬೈಯೋದಿಲ್ವಾ, ಅದೆಲ್ಲ ಅವರಿಗೆ ಕೇಳಬೇಕು, ತಿಳ್ಕೊಳ್ಬೇಕು. ಅಂಥ ಪ್ರಶ್ನೆಗಳನ್ನೆಲ್ಲ ಮಕ್ಕಳು ಕೇಳ್ತಾ ಇದ್ರು ನಂತರ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಮಿತ್ರಾ. ಕೆಲವರಿಗೆ ತಮ್ಮ ಜೀವನದ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋದಿಕ್ಕೆ ಎಲ್ಲದ ಕುತೂಹಲ ಇರುತ್ತೆ. ನನ್ನ ಜೀವನ ಯಾವ ರೀತಿಯಾಗಿರುತ್ತೆ, ನಾನು ಮುಂದಿನ ಜನ್ಮದಲ್ಲಿ ಯಾವ ರೀತಿಯಾಗಿ ಇರುತ್ತೆ, ಅದರ ಜೊತೆಗೆ ಹಿಂದಿನ ಜನ್ಮದಲ್ಲಿ ನಾನು ಏನಾಗಿದ್ದಿರ್ಬೋದು ಅನ್ನೋದನ್ನು ತಿಳ್ಕೊಳ್ಳುವಂಥ ಕುತೂಹಲ ಇರುತ್ತೆ. ಇದಕ್ಕಂತಾನೆ ಇರೋವಂಥದ್ದು ಅಂತ ಹೇಳಿದರೆ, ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಟ್ರೆಂಡ್ ಆಗ್ತಾ ಇರೋದು ಅಂತ ಹೇಳಿದರೆ ಟ್ಯಾರೋ ಕಾರ್ಡ್. ನಾವೆಲ್ಲ ಜ್ಯೋತಿಷ್ಯ ಶಾಸ್ತ್ರವನ್ನ ಕೇಳಿದ್ದೀವಿ, ಗಿಣಿಶಾಸ್ತ್ರವನ್ನ ಕೇಳಿದ್ದೀವಿ, ಗೊಂಬೆ ಶಾಸ್ತ್ರ ಇವೆಲ್ಲವನ್ನ ಕೂಡ ಕೇಳಿದ್ದೀವಿ. ಇದರ ಜೊತೆಗೇನೆ ತುಂಬಾನೇ ಚಾಲ್ತಿಯಲ್ಲಿ ಇದ್ದಂಥದ್ದು ಹಿಂದಿನ ಕಾಲದಿಂದ ಅಂತ ಹೇಳಿದರೆ ಟ್ಯಾರೋ ಕಾರ್ಡ್. ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾನೇ ಟ್ರೆಂಡ್ ಆಗ್ತಾ ಇದೆ. ಎಲ್ಲರೂ ಕೂಡ ಇದರತ್ತ ಮುಖ ಮಾಡ್ತಾ ಇದ್ದಾರೆ. ನಮ್ಮ ಆಧ್ಯಾತ್ಮಿಕ ಜೀವನ, ಅದರ ಜೊತೆಗೆ ಪಾಪ ಪುಣ್ಯದ ಕರ್ಮ ಫಲ, ಜೀವನದ ಆಗು ಹೋಗು, ಇವೆಲ್ಲದರ ಜೊತೆಗೆ ಈ ಟ್ಯಾರೋ ಕಾರ್ಡ್ ಅನ್ನುವಂಥದ್ದು ಯಾವ ರೀತಿಯಾಗಿ ಬೆಸೆದುಕೊಂಡಿದೆ ಅನ್ನುವಂತಹ ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾವು ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಫೇಮಸ್ ಆಗಿರುವಂತಹ ಟ್ಯಾರೋ ಕಾರ್ಡ್ ರೀಡರ್, ವೈಜ್ಞಾನಿಕ ಚಿಕಿತ್ಸಕಿಯಾಗಿರುವಂತಹ ಡಾಕ್ಟರ್ ವಿದ್ಯಾ ರಕ್ಷಿತ್ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀರಾ? ಎಷ್ಟು ಬ್ಯುಸಿ ಆಗಿದ್ದೀರಾ ಅಂತ ಕೇಳೋದಿಲ್ಲ, ಯಾಕೆಂತ ಹೇಳಿದ್ರೆ ತುಂಬಾನೇ ಬ್ಯುಸಿ ಆಗಿದ್ದೀರಾ. ಆದ್ರೆ ನಡುವೆ ನಮಗೆ ಟೈಮ್ ಕೊಟ್ಟಿದ್ದೀರಾ ಈ ಒಂದು ಟ್ಯಾರೋ ಕಾರ್ಡ್ ಬಗೆಗೆ ಜನರಿಗೆ ವಿಚಾರವನ್ನ ತಿಳಿಸ್ಕೊಡೋದಕ್ಕೆ. ಅದಕ್ಕೋಸ್ಕರ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಫಸ್ಟಿಗೆ. ಓಕೆ, ಇವಾಗ ಟ್ಯಾರೋ ಕಾರ್ಡ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಟ್ರೆಂಡ್ ಆಗ್ತಾ ಇದೆ. ನಾವು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಲ್ಲಿ ನೋಡಿದ್ರು ಕೂಡ ಅದೇ ಒಂದು ಇರೋವಂಥದ್ದು. ಇವಾಗ ಟ್ಯಾರೋ ಕಾರ್ಡ್ ಅಂದ್ರೆ ಏನು ಅಂತ ಫಸ್ಟಿಗೆ ಹೇಳೋದು ಅಂತ ಇದ್ರೆ, ಟ್ಯಾರೋ ಕಾರ್ಡ್ ಅಂದರೆ ಒಂದು ಭವಿಷ್ಯವನ್ನು ಸೂಚಿಸುವಂಥ ಕಾರ್ಡ್ಗಳಂತ ನಾವು ಅದನ್ನು ಹೇಳ್ತೀವಿ. ಇದು ಆ್ಯಕ್ಚುಲಿ ಮೊದಲು ನಮ್ಮ ಈ ಪಾಶ್ಚಾತ್ಯ ದೇಶಗಳಲ್ಲಿ ಹೆಚ್ಚು ಪ್ರಚಲಿತದಲ್ಲಿತ್ತು. ಮೊದಲಿಗೆ ಅವರು ಪ್ಲೇಯಿಂಗ್ ಕಾರ್ಡ್ಸ್ಗಳನ್ನಾಗಿ ಇದನ್ನು ಬಳಸ್ತಾ ಇದ್ದರು. ನಂತರದ ಕಾಲಘಟ್ಟದಲ್ಲಿ ಈ ಕಾರ್ಡ್ಸ್ಗಳು ಟ್ಯಾರೋ ಭವಿಷ್ಯವನ್ನು ಸೂಚಿಸುವಂತಹ ಕಾರ್ಡ್ಗಳಾಗಿ ಪರಿವರ್ತನೆ ಆಯಿತು. ಇತ್ತೀಚಿನ ನಮ್ಮ ಭಾರತದಲ್ಲಿ ಇತ್ತೀಚೆಗೆ ಬಹಳ ಪ್ರಚಲಿತದಲ್ಲಿರುವಂಥದ್ದು ಈಗ ಟ್ಯಾರೋ ಕಾರ್ಡ್ ರೀಡಿಂಗ್ ಅಂತ. ಇದು ಆಸ್ಟ್ರಾಲಜಿಗೆ ರಿಲೇಟೆಡ್ ಆದಂಥ ಒಂದು ಶಾಸ್ತ್ರ ಅಥವಾ ವಿಜ್ಞಾನ ಅಂತ ನಾನು ಹೇಳ್ಬೋದು ಇದನ್ನು. ಟ್ಯಾರೋ ಕಾರ್ಡ್ ರೀಡಿಂಗ್ ಅನ್ನುವಂಥದ್ದು ಹುಟ್ಕೊಂಡಿದ್ದು ಎಲ್ಲಿ ಅಂತ? ಹುಟ್ಟಿದ್ದು ಮೊದಲು ಟ್ಯಾರೋ ಕಾರ್ಡ್ ರೀಡಿಂಗ್ ಸುಮಾರು 1400 ವರ್ಷದಲ್ಲಿ ಈಜಿಪ್ತಿನಲ್ಲಿ ಮೊದಲು ಆರಂಭಗೊಂಡದ್ದು. ಆನಂತರ ಅದು ಯುರೋಪಿನ ರೋಮ್, ಇಟಲಿ ಈ ಪ್ರಾಂತ್ಯಗಳಲ್ಲಿ ಹೆಚ್ಚಾಗಿ ಅದು ಚಾಲ್ತಿಯಲ್ಲಿತ್ತು. ಈ ನಾನು ಬಳಸ್ತಾ ಇರುವಂತಹ ರೈಡರ್ಸ್ ವೆಯ್ಟ್ ಡೆಕ್ ಅಂತ ಹೇಳ್ತೇವಲ್ಲ, ಇದು 1900 ಇಯರಲ್ಲಿ ಆ್ಯಕ್ಚುಲಿ ಈ ಟ್ಯಾರೋ ಕಾರ್ಡ್ ಡೆಕ್ಕನ್ನು ಅವರು ಇದು ಮಾಡಿದ್ದು, ಕ್ರಿಯೇಟ್ ಮಾಡಿರುವಂಥದ್ದು. ಇದರದ್ದು ಮೇಯ್ನ್ ಇದು ಮಾಡಿರುವಂಥದ್ದು ವಿಲಿಯಂ ರೈಡ್ ಅಂತ ಹೇಳಿ, ವಿಲಿಯಂ ರೈಡರ್ ವೆಯ್ಟ್ ಅಂತಿದೆಯಲ್ಲ, ವಿಲಿಯಂ ರೈಡರ್ ಮತ್ತು
ಮಿಸ್ಟಿಕ್ ಆರ್ಟ್ಸ್ ವೆಯ್ಟ್ ಅಂತ ಹೇಳಿ, ಅವರು ಇದೆರಡನ್ನು ಇಬ್ಬರ ಒಂದು ಸಮಾಗಮದಲ್ಲಿ ಈ ಟ್ಯಾರೋ ಡೆಕ್ ಹೊರಗಡೆ ಬಂತು. ಅದೇ ಥರ ಇದರ ವಿನ್ಯಾಸ ಅಥವಾ ಡಿಸೈನ್ ಮಾಡಿರುವಂಥದ್ದು ಪಮೆಲಾ ಸ್ಮಿತ್ ಅಂತ ಹೇಳಿ. ಇವಾಗ ತುಂಬ ಜನ ಜ್ಯೋತಿಷ್ಯ ಶಾಸ್ತ್ರ ಕೇಳಿರ್ತಾರೆ, ಗಿಣಿಶಾಸ್ತ್ರ ಕೇಳಿರ್ತಾರೆ, ಬಟ್ ಈ ಟ್ಯಾರೋ ಕಾರ್ಡ್ ಮತ್ತು ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ? ಆ್ಯಕ್ಚುಲಿ ಈ ಗಿಣಿಶಾಸ್ತ್ರ ಹೆಚ್ಚು ಒಂದು ಟ್ರೆಡಿಷ್ನಲ್ ಸ್ಟೈಲನ್ನು ಅದು ಮಾಡ್ತಾ ಟ್ರೆಡಿಷನಲ್ ಸ್ಟೈಲಲ್ಲಿ ಇತ್ತು ಅದು. ಯಾಕಂದರೆ ಗಿಣಿಶಾಸ್ತ್ರ ಹೇಳುವವರಿಗೆ ತುಂಬ ಅವರು ಓದಿದವರಂತಲ್ಲ, ಬಟ್ ಅವರಲ್ಲಿ ಒಂದು ಚಿತ್ರವನ್ನು ನೋಡಿ ತಿಳಿಸುವಂಥ ಒಂದು ಶಕ್ತಿ ಇತ್ತು ಹೊರತು ಇಂಟರ್ಪ್ರಿಟೇಟಿಂಗ್ ಎಬಿಲಿಟಿ ಇಲ್ಲ ಇತ್ತು ಅವರಲ್ಲಿ. ಅವರು ಏನು ನೋಡ್ತಾರೆ ಅದನ್ನು ಹೇಳ್ತಾ ಇದ್ರು, ಅದರ ಪಾಸಿಟಿವ್ ನೆಗೆಟಿವ್ ಸೈಡನ್ನು ನೋಡ್ತಾ ಇಲ್ಲ ಇತ್ತು. ಬಟ್ ಟ್ಯಾರೋ ಕಾರ್ಡ್ ಪ್ರಾಕ್ಟಿಷನರ್ಸ್ ಆ ಥರ ಅಲ್ಲ. ದೇ ವಿಲ್ ನೆವರ್ ಟ್ರೈ ಟು ಮೇಕ್ ಯು ಫೀಲ್ ಡೌನ್. ಒಬ್ಬ ಟ್ಯಾರೋ ಕಾರ್ಡ್ ರೀಡರಲ್ಲಿ ನೀವು ಮಾತನಾಡಿ ಯಾರೇ ಆಗಿರ್ಬೋದು, ದೇ ವಿಲ್ ಟ್ರೈ ಟು ಎಂಪವರ್ ಯು, ಎನರ್ಜೈಸ್ ಯು, ಪಾಸಿಟಿವ್ ಆದಂಥ ಶಕ್ತಿಯನ್ನು ನಿಮಗೆ ಕೊಡ್ತಾರೆ ಹೊರತು ಯಾವುದೇ ಟ್ಯಾರೋ ಕಾರ್ಡ್ ರೀಡರ್ ನಿಮ್ಮನ್ನು ನಿಮಗೆ ಆ ಥರ ಆಗ್ತದೆ, ನಿಮ್ಮ ಲೈಫಲ್ಲಿ ನೆಗೆಟಿವ್ಗಳು ಹುಟ್ಟಿಕೊಳ್ತದೆ ಅಥವಾ ಈ ಥರ ಸಂಕಷ್ಟಗಳು ಬರ್ತದೆ, ಹೀಗೆ ಆ ಥರ ಮಾತಲ್ಲ. ದೇ ವಿಲ್ ಈವನ್ ಗಿವ್ ದಮ್ ರೆಮಿಡೀಸ್ ಅಲಾಂಗ್ ವಿತ್. ಅದಕ್ಕೆ ಟ್ಯಾರೋ ಕಾರ್ಡ್ ರೀಡಿಂಗ್ ಗಿಣಿಶಾಸ್ತ್ರಕ್ಕೂ ಇದಕ್ಕೂ ಏನು ಹೋಲಿಕೆ ಇಲ್ಲ. ಆದರೆ ಮೊದಲು ಗಿಣಿಯನ್ನು ಬಿಟ್ಟು ಅದನ್ನು ಹೆಕ್ಕಿಸ್ತಾ ಇದ್ದರು, ಹೌದು. ಆದರೆ ಈಗ ನಮ್ಮ ಕೈ ಚಳಕದಲ್ಲೇ ನಾವು ಅದನ್ನು ತೆಗಿತೇವೆ. ಆ ಕಾರ್ಡ್ಗಳನ್ನು ಓದಿಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡುವಂಥದ್ದು, ಒಂದು ಸರಿಯಾದ ಮಾರ್ಗದರ್ಶನ ನೀಡುವಂಥದ್ದು ಅದು ನಮ್ಮ ಕೈಯಲ್ಲಿದೆ. ಓಕೆ, ಇವಾಗ ಟ್ಯಾರೋ ಕಾರ್ಡ್ ಅನ್ನುವಂಥದ್ದು ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಅದರಲ್ಲಿ ಎಷ್ಟಿರುತ್ತೆ ಕಾರ್ಡ್ ಬಗ್ಗೆ ಹೇಳೋದಾದರೆ? ಟೋಟಲ್ ಟ್ಯಾರೋ ಕಾರ್ಡ್ಸ್ಗಳಲ್ಲಿ ಒಟ್ಟಿಗೆ 78 ಕಾರ್ಡ್ಸ್ಗಳನ್ನು ನಾವು ನೋಡ್ತೇವೆ. ಇದರಲ್ಲಿ 22 ಮೇಜರ್ ಅರ್ಕಣ ಕಾರ್ಡ್ಸ್ ಮತ್ತು 56 ಮೈನರ್ ಅರ್ಕಣ ಕಾರ್ಡ್ಸ್ ಅಂತ ಕರಿತೀವಿ ಇದರಲ್ಲಿ. ಸೊ ಇದು ಮೇಜರ್ ಅರ್ಕಣದ ಕಾರ್ಡ್ಸ್ಗಳು. ಓಕೆ, ಈ ಮೇಜರ್ ಅರ್ಕಣ ಕಾರ್ಡ್ಸ್ ಅಂದರೆ ನಮ್ಮ ಜೀವನದಲ್ಲಿ ಆಗುವಂಥ ಮೇಜರ್ ಇನ್ಸಿಡೆಂಟ್ಗಳ ಬಗ್ಗೆ ನಮಗೆ ಇದು ಭವಿಷ್ಯವನ್ನು ಸೂಚಿಸ್ತದೆ. ಸಪೋಸ್ ಇಫ್ ಯು ಆರ್ ಗೆಟಿಂಗ್ ಎ ಜಾಬ್, ಈಗ ನಿಮಗೆ ಒಂದು ಜಾಬ್ ಆಗುತ್ತೆ ಈ ಸಂದರ್ಭದಲ್ಲಿ, ಅಥವಾ ನಿಮ್ಮ ಲೈಫಲ್ಲಿ ಈ ಥರದೊಂದು ಘಟನೆಗಳು ನಡೆದು ಹೋಗುತ್ತದೆ ಅಂತ ಮೇಜರ್ ಇನ್ಸಿಡೆಂಟ್ಗಳನ್ನು ಹೇಳುವಂತಹ ಕಾರ್ಡ್ಸ್ಗಳನ್ನಾಗಿ ನಾವು ಇದನ್ನು ಬಳಸ್ತೇವೆ ಮೇಜರ್ ಅರ್ಕಣ ಕಾರ್ಡ್ಸಲ್ಲಿ. ಅದೇ ಥರ ಇದರಲ್ಲಿ 22 ಕಾರ್ಡ್ಸ್ಗಳು ಇದೆ. ಓಕೆ, ಅರ್ಕಣ ಅಂದರೆ ಒಂದು ಲ್ಯಾಟಿನ್ ಭಾಷೆಯ ಒಂದು ಪದ ಇದು ಆ್ಯಕ್ಚುಲಿ. ಅಂದರೆ ಇದು ಒಂದು ಭವಿಷ್ಯದ ರಹಸ್ಯವನ್ನು ಸೂಚಿಸುವಂಥದ್ದು ಅಂತ ಅರ್ಕಣ ಅಂದರೆ. ಓಕೆ, ಸೊ ಅದೇ ಥರ ಇಲ್ಲಿ ನಾನು ನಿಮಗೆ ತೋರಿಸುವ ಹಾಗೆ ಇದು ವರ್ಲ್ಡ್ ಕಾರ್ಡ್ ಅಂತ ಹೇಳ್ತೇವೆ. ಅದೇ ಥರ ಇದು ಜಡ್ಜ್ಮೆಂಟಲ್ ಕಾರ್ಡ್ ಅಂತ ಕರಿತೇವೆ ಇದನ್ನು. ಸೊ ಇದು ಸನ್ ಕಾರ್ಡ್. ಸೊ ಹೀಗೆ ಮೇಜರ್ ಅರ್ಕಾಣದಲ್ಲಿ ಟೋಟಲ್ 22 ಕಾರ್ಡ್ಸ್ಗಳಿದೆ. ಅದರಲ್ಲಿ ಫಸ್ಟ್ ಕಾರ್ಡ್ ಯಾವುದಂದರೆ ದಿ ಫೂಲ್ ಕಾರ್ಡ್ ಅಂತ ಹೇಳ್ತೀವಿ. ಇದು ಫೂಲ್ ಕಾರ್ಡ್. ಇದು ಆ್ಯಕ್ಚುಲಿ ಸ್ಟಾರ್ಟ್ ಆಗುವಂಥದ್ದು 0ದಿಂದ 21 ಕಾರ್ಡ್ಸ್ಗಳು ಕೌಂಟ್ ಆಗ್ತದೆ. ಇದು ಫಸ್ಟ್ ಕಾರ್ಡ್. ಸೊ ಇದು ಹೇಗೆ ವರ್ಕ್ ಆಗ್ತದೆ ಅಂತ ಹೇಳೋದನ್ನು ನಿಮಗೆ ಇವಾಗ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಮೊದಲು ಈ ಕಾರ್ಡ್ಗಳ ಬಗ್ಗೆ ನಿಮಗೆ ಒಂದು ಸಣ್ಣ ಪರಿಚಯವನ್ನು ಮಾಡ್ತಾ ಇದ್ದೇನೆ. ಇದು ಫೂಲ್ ಕಾರ್ಡ್ ಅಂತ ಹೇಳಿದೆ. ಅದೇ ಥರ ಇನ್ನೊಂದು ಕಾರ್ಡ್ಸ್ ಇದೆ ನನ್ನ ಕೈಯಲ್ಲಿ, ಇದು ಮ್ಯಾಜಿಷಿಯನ್ ಕಾರ್ಡ್ ಅಂತ. ಓಕೆ, ಸೊ ಈ ಕಾರ್ಡ್ಸ್ಗಳು ಹೇಳ್ತಾ ಇದ್ದೇನಲ್ಲ, ಇದು ಸಾಮಾನ್ಯವಾದ ಕಾರ್ಡ್ಸ್ ಅಲ್ಲ. ಇದು ಇಸ್ಪಿಟ್ ಕಾರ್ಡ್ಗಳ ಹಾಗೆಲ್ಲ, ಇಸ್ಪಿಟ್ ಕಾರ್ಡ್ಗಳ ರೀತಿಯಲ್ಲಿ ಅದು ಬಳಸ್ತಾ ಇದ್ರು ಮೊದಲು. ಆದರೆ ಇದು ಆ್ಯಕ್ಚುಲಿ ನಾನು ಹೇಳಿದಾಗೆ, ಫಸ್ಟಿಗೆ ನಿಮಗೆ ಹೇಳಿದಾಗೆ, ಇದೊಂದು ಡೆಕ್ ಅಂತ ಕರಿತೇವೆ. ಈ ಕಂಪ್ಲೀಟ್ ಕಾರ್ಡ್ಸ್ಗಳನ್ನು, ಈ ಗ್ರೂಪ್ ಆಫ್ ಕಾರ್ಡ್ಸನ್ನು ನಾವು ಡೆಕ್ ಅಂತ ಕರಿತೇವೆ, ಟ್ಯಾರೋ ಡೆಕ್ ಅಂತ ಕರಿತೇವೆ. ಇದರಲ್ಲಿ ಬಹಳ ವಿವಿಧ ರೀತಿಯ ಆದಂತಹ ಡೆಕ್ಗಳು ಈಗ ನಮ್ಮಲ್ಲಿ ನಾವು ಮಾರ್ಕೆಟಲ್ಲಿ ನೋಡ್ಬೋದು. ಹೆಚ್ಚಾಗಿ ಟ್ಯಾರೋ ಕಾರ್ಡ್ ಪ್ರಾಕ್ಟೀಷನರ್ಸ್ ಈ ರೈಡರ್ಸ್ ವೆಯ್ಟಿನವರ ಡೆಕ್ಕನ್ನು ಹೆಚ್ಚು ಇದು ಮಾಡ್ತಾರೆ. ಇದು ಟ್ಯಾರೋ ಡೆಕ್ ಅಂದರೆ ಇದೊಂದು ಪ್ಯಾಕ್ ಆಫ್ ಕಾರ್ಡ್ಸ್ ಅಂತ ಹೇಳಿದಾಗೆ ಇದು ರೈಡರ್ ವೆಯ್ಟ್ಸಿನ ಡೆಕ್ ಅಂತ ನಾನು ಇದನ್ನು ಕರಿತೀನಿ. ಈ ಕಾರ್ಡನ್ನು ಮೊದಲು ಆರಂಭಿಸಿದ್ದು ಯಾರಂದರೆ ರೈಡರ್ ವೆಯ್ಟ್ ಅಂತ, ವಿಲಿಯಂ ವೆಯ್ಟ್ ಅಂತ ಹೇಳಿ, ಮತ್ತು ಎ ವೆಯ್ಟ್ ಅಂತ ಹೇಳಿ, ಇವರಿಬ್ಬರು ಸೇರಿ ಆ್ಯಕ್ಚುಲಿ ಇದನ್ನು ಮಾಡಿರುವಂಥದ್ದು. ಅದೇ ಥರ ಈ ಕಾರ್ಡ್ಗಳಲ್ಲಿರುವಂತಹ ಈ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಗಿರ್ಬೋದು ಅಥವಾ ಸಂಕೇತಗಳಾಗಿರ್ಬೋದು, ಸಿಂಬಲ್ಸ್ಗಳಾಗಿರ್ಬೋದು, ಇದನ್ನು ಡಿಸೈನ್ ಮಾಡಿದವರು ಪಮೆಲಾ ಸ್ಮಿತ್. ಸೊ ಈ ಕಾರ್ಡ್ಸಲ್ಲಿ ನೀವು ನೋಡುವಾಗ ನಿಮಗೆ ಒಂದು ಚಿತ್ರಗಳನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಿ ಅಲ್ವಾ.
ಇದು ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳೋರಿಗೆ ಓಕೆ ಇಲ್ಲಿ ಒಬ್ಬ ಮೆಜಿಷಿಯನ್ ಇದ್ದಾನೆ ಅಂತ. ಈ ಮೆಜಿಷಿಯನ್ನಲ್ಲಿ ನಾವು ಸುಮಾರು ವಿಷಯಗಳನ್ನು ಇಲ್ಲಿ ನೋಡ್ತೇವೆ. ಒಂದು ಇನ್ಫಿನಿಟ್ ಸಿಂಬಲ್ ಇದೆ, ಅದೇ ಥರ ಅವನ ಕೈಯಲ್ಲಿ ಒಂದು ಮಂತ್ರದಂಡ ಇದೆ, ಅವನ ಕೈಯಲ್ಲಿ ಅವನಿಗೆ ಇಲ್ಲಿ ಬೇಕಾಗುವಂಥ ಎಲ್ಲ ಸಾಮಗ್ರಿಗಳನ್ನು ಅವನ ಟೇಬಲ್ ಮೇಲೆ ಇಟ್ಕೊಂಡಿದ್ದಾನೆ. ಸಪೋಸ್ ನಾನು ಯಾರಿಗಾದರೂ ಈಗ ಟ್ಯಾರೋ ಕಾರ್ಡ್ ನಾನು ಟ್ಯಾರೋ ನೋಡಿತಾ ಇದ್ದೀನಿ ಅಂದರೆ, ನಾನು ಸಪೋಸ್ ಇಫ್ ಐ ಗೆಟ್ ದಿಸ್ ಕಾರ್ಡ್ ಹೌ ಐ ಡೂ ಮೈ ಇಂಟರ್ಪ್ರಿಟೇಷನ್ ಅಂತ ಹೇಳುವಾಗ, ಸಪೋಸ್ ಇಲ್ಲಿ ಇಫ್ ಅ ಪರ್ಸನ್ ಈಸ್ ಆಸ್ಕಿಂಗ್ ಮೀ ಅಬೌಟ್ ಹಿಸ್ ಕೆರಿಯರ್ ಗೋಲ್ಸ್, if I get this card I can say him you can do lot of manifestation in your job role. ಅಂದರೆ ಇದೊಂದು ಮ್ಯಾನಿಫೆಸ್ಟೇಷನ್ ಅನ್ನು ಸಿಂಬಾಲಿಕ್ ಆಗಿ ಮಾಡಿ ತೋರಿಸುವಂತಹ ಒಂದು ಕಾರ್ಡ್ ಇದೆ ಆ್ಯಕ್ಚುಲಿ. ಓಕೆ, ಅದೇ ಥರ ಫೂಲ್ ಕಾರ್ಡ್ ಅಂತ ಹೇಳಿದೆ, ಇದು ಬಿಗಿನಿಂಗ್ ಕಾರ್ಡಲ್ಲಿ ಬರುವಂಥದ್ದು. ಫೂಲ್ ಕಾರ್ಡಲ್ಲಿ ಇಟ್ ಸ್ಟಾರ್ಟ್ಸ್ ಫ್ರಮ್ ಝೀರೋ ಅಂದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ಸ್ಕ್ರ್ಯಾಚ್, ಸಣ್ಣ ಬಿಗಿನಿಂಗಿಂದ ಸ್ಕ್ರ್ಯಾಚಿಂದ ಶುರು ಮಾಡುವಂಥದ್ದು. ಸಪೋಸ್ ಈ ಕಾರ್ಡ್ ಯಾರಿಗಾದರೂ ಬಂತು ಅಂದರೆ ನಾನು ಹೇಗೆ ಇಂಟರ್ಪ್ರಿಟೇಷನ್ ಮಾಡ್ತೀನಂದರೆ, ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಪಾಸಿಟಿವ್ ಆದಂಥ ಒಂದು ಘಟನೆಗಳು ನಡೀತಿದೆ, ಅಥವಾ ನೀವು ಒಂದು ಹೊಸತನ್ನು ನೀವು ಆರಂಭಿಸ್ತಾ ಇದ್ದೀರಾ. ಅದೇ ಥರ ನಿಮ್ಮಲ್ಲಿ ಒಳ್ಳೆಯ ಒಂದು ಚಾಲೆಂಜಿಂಗ್ ಸ್ಪಿರಿಟ್ ಇದೆ. ಯಾಕಂದರೆ ಈ ಚಿತ್ರವನ್ನು ನೋಡುವಾಗಲೇ ನಮಗೆ ಅನ್ನಿಸುವಂಥ ನನ್ನ ಮನಸ್ಸಿಗೆ ಆ ಇಂಟ್ಯೂಷನ್ ಹೇಗೆ ಬರ್ತದೆ, ಅದರ ಆಧಾರದ ಮೇಲೆ ನಾನು ಆ ವ್ಯಕ್ತಿಯ ಜೊತೆ ಕಾನ್ವರ್ಸೇಷನ್ ಮಾಡ್ತಾ ಐ ಸ್ಟಾರ್ಟ್ ಇಂಟರ್ಪ್ರಿಟೇಟಿಂಗ್ ಅಬೌಟ್ ಹಿಸ್ ಫ್ಯೂಚರ್. ಓಕೆ, ಈ ಟ್ಯಾರೋ ಕಾರ್ಡ್ಗಳ ಬಗ್ಗೆ ನಿಮಗೆ ನಾನು ತಿಳಿಸ್ಬೇಕಾದ್ರೆ, ಈ ಟ್ಯಾರೋ ಕಾರ್ಡಲ್ಲಿ ನಾವು ವ್ಯಕ್ತಿಯ ಪಾಸ್ಟ್, ಪ್ರೆಸೆಂಟ್ ಹಾಗೂ ಫ್ಯೂಚರ್, ಭೂತ, ವರ್ತಮಾನ ಹಾಗೂ ಭವಿಷ್ಯದ ಬಗ್ಗೆ ನಾವು ತಿಳಿಸ್ಲಿಕ್ಕೆ ಸಾಧ್ಯ ಇದೆ. ಓಕೆ, ಈಗ ಸಪೋಸ್ ಈ ಕಾರ್ಡನ್ನು ನಾನು ತೆಗೆದುಕೊಂಡಾಗ ನೀವು ನನಗೆ ಒಂದು ಪ್ರಶ್ನೆಯನ್ನು ಕೇಳ್ತೀರಿ. ಆ ಪ್ರಶ್ನೆಯಲ್ಲಿ ನೀವು ಕೇಳುವಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು ಎಂಬುದನ್ನು ನನಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಮೊದಲನೇ ಕಾರ್ಡ್ ನನಗೆ ಸಹಾಯ ಮಾಡ್ತದೆ. ಅದೇ ಥರ ಎರಡನೇ ಕಾರ್ಡ್ ತಗೊಂಡಾಗ ಯಾವ ರೀತಿ ನಿಮ್ಮ ಮನಸ್ಥಿತಿ ಈ ರೀತಿ ಇದೆ, ಯಾವ ರೀತಿಯ ಸೊಲ್ಯೂಷನನ್ನು ನಾನು ನಿಮಗೆ ಕೊಡ್ಬೋದು, ಯಾವ ರೀತಿಯ ಪರಿಹಾರವನ್ನು ನಿಮಗೆ ನಾನು ಸೂಚಿಸ್ಬೋದು, ಅದನ್ನು ನಾನು ಎರಡನೇ ಕಾರ್ಡಿನಲ್ಲಿ ಅರ್ಥೈಸಿಕೊಂಡು ಅದನ್ನು ನಾನು ಅನಲೈಸ್ ಮಾಡಿ ಇಂಟರ್ಪ್ರಿಟ್ ಮಾಡ್ತೇನೆ. ಅದೇ ಥರ ಮೂರನೇ ಕಾರ್ಡ್ ತೆಗೆದುಕೊಂಡಾಗ ಯಾವ ರೀತಿಯ ಕಾರ್ಡ್ ನನಗೆ ಬಂದಿದೆ, ಆ ಕಾರ್ಡ್ಗಳನ್ನು ನೋಡಿಕೊಂಡು ನಿಮ್ಮ ಈ ಸಮಸ್ಯೆಗೆ ಯಾವ ರೀತಿಯ ಪರಿಹಾರವನ್ನು ನೀವು ಕಂಡುಕೊಳ್ಬೋದು. ಓಕೆ, ಫೈನಲಿ ನಾನು ಸೊಲ್ಯೂಷನನ್ನು ನಿಮಗೆ ಆ ಮೂರನೇ ಕಾರ್ಡ್ನ ಮೂಲಕ ನಿಮಗೆ ತಿಳಿಸಿಕೊಡಲಿಕ್ಕೆ ಸಾಧ್ಯ ಇದೆ. ಸೊ ಇದು ನಿಮಗೆ ಕಾರ್ಡಿನ ವಿಷಯ. ಯಾವ ರೀತಿ ನಾನು ಈ ಟ್ಯಾರೋ ಕಾರ್ಡ್ಗಳನ್ನು ಆ್ಯಕ್ಚುಲಿ ಇದು ನಾನು ಹೇಳಿದೆ ಸಾಮಾನ್ಯವಾದ ಕಾರ್ಡ್ ಅಂತ ಅಲ್ಲ, ಇದರಲ್ಲಿ ಒಂದು ದೈವಿಕ ಶಕ್ತಿ ಇದೆ ಅಂತ ಹೇಳಿ ನಾವು ಅದನ್ನು ಭಾವಿಸ್ತೇವೆ. ಇದು ಸಾಮಾನ್ಯವಾದ ಕಾರ್ಡ್ ಅಲ್ಲ, ಬಿಕಾಸ್ ದಿಸ್ ಇಸ್ ಅ ಡಿವೈನ್ ಟೂಲ್ ಅಂತ ನಾವು ಅದನ್ನು ಕರಿಬೋದು. ಇದರಲ್ಲಿ ಒಂದು ರೀತಿಯ ದಿವ್ಯ ಶಕ್ತಿ ಇದೆ. ಓಕೆ, ಈ ಕಾರ್ಡ್ ಯಾವ ರೀತಿ ಡಿಸೈನ್ ಆಗಿದ್ರೂ ಸಹ ಇದರಲ್ಲಿ ಕಾಣುವಂತಹ ಸಂಕೇತಗಳಾಗಿರ್ಬೋದು, ಪಿಕ್ಚರ್ಸ್ ಆಗಿರ್ಬೋದು, ಅಥವಾ ನಂಬರ್ಸ್ ಆಗಿರ್ಬೋದು, ಪ್ರತಿಯೊಂದು ಒಂದು ಅರ್ಥವನ್ನು ಕೊಡುತ್ತದೆ. ಆಯಿತಾ? ಸೊ ಆದ್ದರಿಂದ ಈ ಟ್ಯಾರೋ ಕಾರ್ಡಲ್ಲಿ ಒಂದು ಅದ್ಭುತ ಶಕ್ತಿ ಇದೆ. ಇಟ್ ಈಸ್ ಅನ್ ಅಮೇಝಿಂಗ್ ಒಂದು ಟೂಲ್ ಅಂತ ನಾನು ಕೊಡ್ಬೋದು. ಇಟ್ ಈಸ್ ಅ ಡಿವಿನಿಷನ್ ಟೂಲ್ ಅಂತ ನಾವು ಕರಿತೇವೆ. ಓಕೆ, ಇಟ್ಸ್ ಆಲ್ಸೋ ಅ ಟೂಲ್ ಫಾರ್ ಇಂಟ್ರಾಸ್ಪೆಕ್ಷನ್. ನಮ್ಮ ಮನಸ್ಸಿನ ಒಂದು ಇಲ್ಲಿ ಇರುವಂಥ ಇಂಟ್ರಾಸ್ಪೆಕ್ಷನ್, ಆತ್ಮಸಾಕ್ಷಾತ್ಕಾರವನ್ನು ನಾವು ಮಾಡಿಕೊಳ್ಳಿಕ್ಕೆ ಅಥವಾ ಟು ಕನೆಕ್ಟ್ ವಿತ್ ಅವರ್ ಇನ್ನರ್ ವಿಸ್ಡಮ್, ದಿಸ್ ಟೂಲ್ ಹೆಲ್ಪ್ಸ್ ಆಕ್ಚುಲಿ. ಇವಾಗ ನೀವು ಹೇಳಿದ್ರಲ್ವಾ, ಕಾರ್ಡ್ ಇವಾಗ ನಿಮ್ಮ ಮುಂದೆ ಒಬ್ಬ ವ್ಯಕ್ತಿ ಬಂದು ಕೂತ್ಕೊಳ್ತಾನೆ, ಕಾರ್ಡ್ ನೀವು ಸೆಲೆಕ್ಟ್ ಮಾಡ್ತೀರಾ, ಅವರ ಮೈಂಡ್ ಸೆಟ್ ಹೇಗಿದೆ ಅಂತ ನೀವು ಅದನ್ನ ಹೇಳ್ತೀರಾ. ಹೌದು, ಬಟ್ ನಿಮ್ಮಲ್ಲಿಗೆ ಬರ್ಬೇಕಾದ್ರೆ ಅವರ ಮೈಂಡ್ ಸೆಟ್ ಹೇಗಿರ್ಬೇಕು? ನಾರ್ಮಲಿ ಒಬ್ಬರು ಜ್ಯೋತಿಷ್ಯರಲ್ಲಿ ನಾವು ಹೋಗುವಾಗಲೂ ಅಷ್ಟೇ, ನಾವು ತುಂಬ ಜ್ಯೋತಿಷ್ಯರು ಏನು ಮಾಡ್ತಾರಂದರೆ ಇರುವ ಸಂಗತಿಗಳನ್ನು ಅಥವಾ ನಮ್ಮ ಕುಂಡಲಿಗಳಲ್ಲಿ ಅಥವಾ ಆಸ್ಟ್ರಾಲಜಿಕಲ್ ಕುಂಡಲಿಯಲ್ಲಿ ಏನಿದೆ ಅದರ ಬಗ್ಗೆ, ಮತ್ತು ಗ್ರಹಚಾರಗಳ ಬಗ್ಗೆ, ಪ್ಲಾನೆಟರಿ ಕಂಡೀಷನ್ ಬಗ್ಗೆ, ಟ್ರಾನ್ಸಿಟ್ಟಿನ ಬಗ್ಗೆ ಹೇಳ್ತಾರೆ. ಆದರೆ ಇಲ್ಲಿ ಹಾಗಲ್ಲ. ಈ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ಬರುವ ವ್ಯಕ್ತಿ ಬಹಳಷ್ಟು ಸಮಸ್ಯೆಯಿಂದಲೇ ಬರುವವರು ಹೆಚ್ಚಾಗಿ. ಎಲ್ಲರೂ ಅವರ ಸಮಸ್ಯೆಗಳನ್ನು ಹೇಳ್ಬೋದು. ಆದರೆ ದೋಸ್ ಹೂ ರೀಡ್ ದ ಕಾರ್ಡ್, ಅಥವಾ ನಾನು ಒಬ್ಬರ ಬಗ್ಗೆ ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡ್ತೇನೆಂದರೆ ನನ್ನ ಮನಸ್ಸು ತುಂಬ ಸ್ಪಷ್ಟವಾಗಿರಬೇಕು, ತುಂಬ ಶಾಂತತೆಯಿಂದ ಇರಬೇಕು. ಐ ನೀಡ್ ಟು ಬಿ ಹ್ಯಾವಿಂಗ್ ಆಲ್ ದ ಪಾಸಿಟಿವ್ ವೈಬ್ಸ್ ಇನ್ ಮೀ ಡ್ಯೂರಿಂಗ್ ದಿಸ್ ಟೈಮ್. ಅಂದರೆ ಕೇಳುವವನ ಪರಿಸ್ಥಿತಿ ಅದು ನನಗೆ ಮುಖ್ಯ ಅಲ್ಲ, ಅವನಲ್ಲಿ ಸಮಸ್ಯೆಗಳಿಂದ ಇರ್ಬೋದು. ಆದರೆ ಅದನ್ನು ಹೇಳುವ ವ್ಯಕ್ತಿಯಲ್ಲಿ ಒಂದು ಉತ್ತಮವಾದಂಥ ಶಾಂತತೆ ಆಗಿರ್ಬೋದು, ಮನಸ್ಸಿನ ಶಾಂತತೆ, ಪ್ರಸನ್ನತೆ, ಅಥವಾ ಅವರನ್ನು ಯಾವ ರೀತಿ ಆ ಒಂದು ಇನ್ಸಿಡೆಂಟನ್ನು ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ ನಮ್ಮಲ್ಲಿ ಇರಬೇಕು.
ಯಾಕಂದರೆ ತುಂಬ ನಾವು ಕೆಲವೊಮ್ಮೆ ಇವರು ಕೇಳ್ತಾರೆ ನಮಗೆ ಅಂಥ ಕಷ್ಟ ಇದೆ, ಹೀಗಿದೆ, ಅದನ್ನು ಹೇಗೆ ನಾವು ಮಾಡ್ಬೋದು. ನಾವು ಅವರಿಗೆ ತುಂಬ ಇನ್ನೂ ಸಂಕಷ್ಟಕ್ಕೆ ಒಡ್ಡಬಾರ್ದು. ಯಾವುದೇ ವ್ಯಕ್ತಿಗೆ ಅವನು ಆಲ್ರೆಡಿ ಸಂಕಷ್ಟದಿಂದ ಬಂದಿರ್ತಾನೆ, ಅಂಥವ್ರನ್ನ ನಾವು ಮತ್ತೆ ಇನ್ನು ಕಷ್ಟಕ್ಕೆ ದೂಡುವಂಥದ್ದಲ್ಲ. ಆದಷ್ಟು ಅವರ ಮನಸ್ಸಿಗೆ ಸಮಾಧಾನ ಮಾಡೋದು. ಅದಕ್ಕೆ ಈ ಟೂಲನ್ನು ಇಟ್ ಇಸ್ ಅ ಟೂಲ್ ಫಾರ್ ಮೆಂಟಲ್ ಹೆಲ್ತ್ ಅಂತಲೂ ಕರಿಬೋದು. ಅದಕ್ಕೆ ಇದೊಂದು ಮನೋವಿಜ್ಞಾನದ ಸಾಲಿಗೆ ಇದು ಈಗ ಸೇರ್ತಾ ಇರೋದು. ಯಾಕಂದರೆ ಇಟ್ ಹೆಲ್ಪ್ಸ್ ಪೀಪಲ್ ಟು ರಿಕವರ್ ಆರ್ ಟು ಹೀಲ್ ದೆಮ್ಸೆಲ್ಸ್. ಓಕೆ, ಈ ಕಾರ್ಡ್ಗಳಿಗೆ ತುಂಬ ಪವರ್ ಇದೆ, ಬಟ್ ಅದರಲ್ಲಿ ತುಂಬ ಪವರ್ಫುಲ್ ಆಗಿರುವಂಥ ಕಾರ್ಡ್ ಅಂತ ಏನಾದರೂ ಇದೆಯಾ ಹೇಗೆ? ಆ್ಯಕ್ಚುಲಿ ಎಲ್ಲ ಕಾರ್ಡ್ಸ್ಗಳನ್ನು ನಾವು ನೋಡಿದಾಗೆ ಈ ಕಾರ್ಡ್ಸ್ಗಳನ್ನು ಓದುವ ರೀತಿಯೂ ಇದೆ ಆ್ಯಕ್ಚುಲಿ. ಓಕೆ, ಈ ರೀತಿ ಇದನ್ನು ಓದಿದರೆ ಇದು ಅರ್ಥ ಕೊಡುವಂಥದ್ದು ಬೇರೆ. ಇಫ್ ಐ ಪಿಕ್ ದಿಸ್ ಕಾರ್ಡ್ ಇನ್ ದಿಸ್ ವೇ, ಅಪ್ರೈಟ್ ಮತ್ತು ಇದು ಅಪ್ರೈಟ್ ಮತ್ತು ರಿವರ್ಸಲ್ ಅಂತ ಹೇಳ್ತಾರೆ. ಈ ರಿವರ್ಸಲ್ ನಾನು ತೆಗೆಯುವಾಗ ರಿವರ್ಸಲಲ್ಲಿ ಈ ಕಾರ್ಡನ್ನು ತೆಗೆದು ಈ ರೀತಿ ನನ್ನ ಕೈಗೆ ಬಂತು ಅಂದರೆ ಅದರ ಅರ್ಥವೇ ಬೇರೆ ಇರ್ತದೆ. ಇದರ ಉಲ್ಟಾ ಆಗಿರ್ತದೆ ನಿಮ್ಮ ರೀಡಿಂಗ್ಸ್. ಆ್ಯಕ್ಚುಲಿ ಇದು ಎಷ್ಟು ಚೆನ್ನಾಗಿರುವ ಫುಲ್ ಕಾರ್ಡಲ್ಲಿ ಹೇಳುವ ಹಾಗೆ. ಆ್ಯಕ್ಚುಲಿ ಕಾರ್ಡ್ಸ್ಗಳ ನೀವು ಕೇಳಿದ ಪ್ರಶ್ನೆ ಯಾವ ಕಾರ್ಡ್ಸ್ ಉತ್ತಮವಾದಂಥ, ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಅಂತ ಒಂದು ಕಾರ್ಡ್ ಇದೆ. ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಆ್ಯಕ್ಚುಲಿ ಇದು ಮೇಜರ್ ಅರ್ಕಾಣದಲ್ಲಿ ಬರುವಂಥ ಒಂದು ಕಾರ್ಡ್. ಸೊ ಆ ಕಾರ್ಡ್ ತುಂಬ ಲಕ್ಕಿ ಕಾರ್ಡ್ ಯಾರಿಗಾದರೂ ಬಂದರೆ. ಬಿಕಾಸ್ ಫಾರ್ಚೂನ್, ಯಾರಿಗೆ ಫಾರ್ಚೂನ್ ಇದೆ, ಲಕ್ ಇದೆ, ಅವನು ಏನು ಕೆಲಸ ಮಾಡಿದರೂ ಸಿದ್ಧಿಸ್ತದೆ ಅಲ್ವಾ. ಸೊ ಆ ಥರ ಅಂತಹ ಕಾರ್ಡ್ಗಳು ಕೆಲವೊಂದಿದೆ. ದಿಸ್ ಈಸ್ ಅ ವೀಲ್ ಆಫ್ ಫಾರ್ಚೂನ್ ಕಾರ್ಡ್. ದಿಸ್ ಈಸ್ ಒನ್ ಆಫ್ ದ ವೆರಿ ಲಕ್ಕಿಯೆಸ್ಟ್ ಕಾರ್ಡ್ ಅಂತ ನಾನು ಹೇಳ್ತೇನೆ. ಅದೇ ಥರ ಎಲ್ಲ ಕಾರ್ಡ್ಸ್ಗಳಲ್ಲಿ ನಾವು ಅದನ್ನು ಇಫ್ ಯು ಆರ್ ವೆರಿ ಸ್ಕೆಪ್ಟಿಕಲ್ ಅಬೌಟ್ ಸರ್ಟನ್ ಥಿಂಗ್ಸ್, ನಾನೀಗ ಒಂದು ವಿಷಯ ಹೇಳ್ತೇನೆ, ನೀವು ಅದರ ಬಗ್ಗೆ ನಿಮಗೆ ಅದನ್ನು ತಲೆಗೆ ಹಾಕಿಕೊಳ್ಳುವಂಥ ಮನಸ್ಸೇ ಇಲ್ಲ, ಅಂಥ ವಿಚಾರವಾದಿಗಳಿಗೆ ಇದು ಅಷ್ಟು ಸರಿ ಹಿಡಿಸ್ಲಿಕ್ಕಿಲ್ಲ ಈ ವಿಜ್ಞಾನ. ಆದರೆ ನೀವು ಯಾವ ವಿಷಯ ನಾವೊಬ್ಬರು ಹೇಳಿದ್ದನ್ನು ನಾನು ಕೇಳ್ತೇನೆ, ಓಕೆ, ಅವರೇ ನಮ್ಮ ಗುರು ಅಥವಾ ಅವರೇ ನಮಗೆ ದಾರಿ ತೋರಿಸುವವರು, ಅವರೇ ನಮ್ಮ ಮಾರ್ಗದರ್ಶಕರು ಅಂತ ಹೇಳಿ ನನ್ನನ್ನು ನಂಬಿಕೊಂಡು ಬಂದರೆ ಐ ಕ್ಯಾನ್ ಡೂ ಮಿರಾಕಲ್ಸ್, ಐ ಕ್ಯಾನ್ ಗೈಡ್ ಯು ಅ ಲಾಟ್ ಅಂತ ಹೇಳ್ಬೋದು ನಾನು. ಓಕೆ, ಸೊ ದಿಸ್ ಈಸ್ ಒನ್ ಆಫ್ ದ ವೆರಿ ಲಕ್ಕಿಯೆಸ್ಟ್ ಕಾರ್ಡ್. ಅದೇ ಥರ ಹರ್ಮಿಟ್ ಕಾರ್ಡ್. ಇಫ್ ದಿಸ್ ಕಾರ್ಡ್ ಕಮ್ಸ್, ಹೌ ಐ ಕ್ಯಾನ್ ಗೈಡ್ ಅ ಪರ್ಸನ್? he should open up, he should be very close to wisdom. ಈ ಥರದ ಒಂದು ವಿಚಾರವನ್ನು ಹೇಳುವಂಥದ್ದು. ಅದೇ ಥರ ಕೆಲವೊಂದು ಕಾರ್ಡ್ಸ್ಗಳು ಬರ್ತದೆ. ಇಫ್ ಪೀಪಲ್ ಆರ್ ಇನ್ ಲವ್ ರಿಲೇಷನ್ಶಿಪ್ ಆಗಿರ್ಬೋದು, ಈ ಥರ ಒಂದು ಕಾರ್ಡ್ ಬಂದರೆ ಇದು ಸೋಲ್ಮೇಟ್ ಕಾರ್ಡ್. ನಾನು ಪ್ರೀತಿಸುವ ಹುಡುಗ ನನಗೆ ಸಿಗ್ತಾನಾ ಇಲ್ವಾ, ಅಥವಾ ಅವು ನನ್ನನ್ನು ಎಷ್ಟು ಮಟ್ಟಿಗೆ. ಇಫ್ ದೇ ಗೆಟ್ ದಿಸ್ ಕಾರ್ಡ್, ಐ ಕ್ಯಾನ್ ಸೇ ಹಿ ಈಸ್ ಯೋರ್ ಸೋಲ್ಮೇಟ್. ಇಂಥ ಕಾರ್ಡ್ಗಳು ನಾನು ಆ್ಯಕ್ಚುಲಿ ಇದನ್ನು ಚಿತ್ರವನ್ನು ನೋಡಿ ಸೆಲೆಕ್ಟ್ ಮಾಡುವಂಥದ್ದಲ್ಲ. ಇದನ್ನು ಮಾಡುವ ಕ್ರಮವೂ ಇದೆ. ಈ ಎಲ್ಲ ಕಾರ್ಡ್ಸ್ಗಳು ಒಟ್ಟು 78 ಕಾರ್ಡ್ಸ್ ಅಂತ ಹೇಳಿದೆ ಅಲ್ಲ, ಈ ಎಲ್ಲ ಕಾರ್ಡ್ಸ್ಗಳನ್ನು ನಾನು ಶಫಲ್ ಮಾಡಬೇಕು. ಹೇಗೆ ನಾವು ಇಸ್ಪಿಟ್ಟು ಕಾರ್ಡ್ಗಳನ್ನು ಶಫಲ್ ಮಾಡ್ತೇವೋ ಅದೇ ಥರ ಇದನ್ನು ಶಫಲ್ ಮಾಡಿ ನಂತರ ಅದನ್ನು ಸ್ಪ್ರೆಡ್ ಮಾಡಬೇಕು. ಒಂದು ಕ್ಲೀನ್ ಆದಂಥ ಒಂದು ಬಟ್ಟೆಯನ್ನು ಹಾಸಿಕೊಂಡು ಅದರ ಮೇಲೆ ಇದನ್ನು ಸ್ಪ್ರೆಡ್ ಮಾಡಿದಾಗ ನೀವೇನು ಮಾಡಬೇಕಾಗ್ತದೆ, ಆಗ ಒಂದು ಸಮಯಕ್ಕೆ ನನಗೆ ಒಂದು ಪ್ರಶ್ನೆಯನ್ನು ಕೇಳಬೇಕಾಗ್ತದೆ. ನಿಮ್ಮ ಸಪೋಸ್ ಏನಾದರೂ ಪ್ರಶ್ನೆಗಳಿದ್ದರೆ ಆ ಸಂದರ್ಭದಲ್ಲಿ ಕೇಳಿದ ಪ್ರಶ್ನೆ ಕೇಳಿದಾಗ ನಾನು 3 ಕಾರ್ಡ್ಗಳನ್ನು ಇಲ್ಲಿಂದ ಸೆಳಿತೇನೆ. ಇದು ಐ ಜಸ್ಟ್ ಪಿಕ್ ದ ಕಾರ್ಡ್ಸ್ ಫ್ರಮ್ ಹಿಯರ್ ವೆನ್ ಯು ಆಸ್ಕ್ ಮಿ ದ ಕ್ವೆಶ್ಚನ್. ಓಕೆ, ಆ 3 ಕಾರ್ಡಲ್ಲಿ ಫಸ್ಟ್ ನಾನು ಹೇಳಿದಾಗೆ ಒಂದು ನಿಮ್ಮ ಪಾಸ್ಟನ್ನು ತೋರಿಸ್ತದೆ, ಒಂದು ಪ್ರೆಸೆಂಟನ್ನು ತೋರಿಸ್ತದೆ, ಒಂದು ಫ್ಯೂಚರ್. ಸೊ ಹೀಗೆ ಇನ್ನೂ ಬೇರೆ ರೀತಿಯಲ್ಲಿ ನಾವು ಕಾರ್ಡ್ಸನ್ನು ಸೆಳೀಲಿಕ್ಕೆ ಸಾಧ್ಯ ಇದೆ. ನಾನು ಹೇಳಿದೆ ಈ ಮೇಜರ್ ಅರ್ಕಣ ಒಟ್ಟು 78 ಕಾರ್ಡ್ಗಳಲ್ಲಿ ಮೇಜರ್ ಅರ್ಕಣ ಮತ್ತು ಮೈನರ್ ಅರ್ಕಣ ಅಂತ ಹೇಳಿ ಫ್ಯೂ ಸೆಟ್ ಆಫ್ ಕಾರ್ಡ್ಸ್ ಅಂತ ಇದೆ. ಅದೇ ಥರ ನಮ್ಮಲ್ಲಿ ಇನ್ನೂ 4 ಸೆಟ್ ಸ್ಯೂಟ್ಸ್ಗಳನ್ನಾಗಿ ಇದನ್ನು ಇದು ಮಾಡಿದ್ದಾರೆ. ಒಂದು ವ್ಯಾಂಡ್ಸ್ ಕಾರ್ಡ್, ಅನದರ್ ಒನ್ ಈಸ್ ಅ ಕಪ್ಸ್ ಕಾರ್ಡ್, ಮತ್ತು ಸ್ವೋರ್ಡ್ಸ್ ಕಾರ್ಡ್, ಮತ್ತು ಪೆಂಟಿಕಲ್ಸ್ ಕಾರ್ಡ್ಸ್ ಅಂತ ಹೀಗೆ 4 ಥರದ ಕಾರ್ಡ್ಗಳು ಇದಿದೆ, ಸೆಟ್ ಆಫ್ ಕಾರ್ಡ್ಸ್ ಇದೆ. ಈ ವ್ಯಾಂಡ್ಸ್ ಕಾರ್ಡ್ಗಳಲ್ಲಿ ನಿಮಗೆ ಆಲ್ಮೋಸ್ಟ್ 14 ಕಾರ್ಡ್ಸ್ಗಳು ಬರ್ತದೆ. ಅದರಲ್ಲಿ 10 ಟ್ರಂಪ್ ಕಾರ್ಡ್ ಅಂತ ಕರಿತೇವೆ, 4 ಕೋರ್ಟ್ ಕಾರ್ಡ್ಸ್ ಅಂತ ಬರ್ತದೆ. ಅದು ಏಸ್ ಇಂದ ಸ್ಟಾರ್ಟ್ ಆಗ್ತದೆ. ಇಟ್ ಸ್ಟಾರ್ಟ್ಸ್ ಫ್ರಮ್ ಏಸಿಂದ ಟಿಲ್ ಕಿಂಗ್ ಆಫ್ ಇದು ಎಂಥ ವ್ಯಾಂಡ್ಸ್ ಆಗಿರ್ಬೋದು. ಇದು ಏಸ್ ಆಫ್ ಕಪ್ಸ್ ಅಥವಾ ನಾನು ವ್ಯಾಂಡ್ಸ್ ಕಾರ್ಡ್ ಅಂತ ಹೇಳಿದಾಗ ಇಲ್ಲಿ ಏಸ್ ಆಫ್ ವ್ಯಾಂಡ್ಸ್ ಅಥವಾ 2 ಆಫ್ ವ್ಯಾಂಡ್ಸ್. ಏಸ್ ಅಂದರೆ 1 ಅಂತ ಅರ್ಥ. ಓಕೆ, ಏಸ್ ಆಫ್ ವ್ಯಾಂಡ್ಸ್, 2 ಆಫ್ ವ್ಯಾಂಡ್ಸ್, 3 ಆಫ್ ವ್ಯಾಂಡ್ಸ್, 4 ಆಫ್ ವ್ಯಾಂಡ್ಸ್, 5 ಆಫ್ ವ್ಯಾಂಡ್ಸ್, 6 of wands, 7 of wands, 8 of wands, 9 of wands,
10 ಆಫ್ ವ್ಯಾಂಡ್ಸ್ ಅಂತ ಬಂದ ನಂತರ ಮತ್ತೆ ಕೆಲವೊಂದು ಕ್ವೀನ್ ಆಫ್ ವ್ಯಾಂಡ್ಸ್ ಅಂತ ಬರ್ತದೆ, ಪೇಜ್ ಆಫ್ ವ್ಯಾಂಡ್ಸ್ ಅಂತ ಬರ್ತದೆ. ಅದೇ ಥರ ಇದು ಏನು ನೈಟ್ ಆಫ್ ವ್ಯಾಂಡ್ಸ್ ಅಂತ ಬರ್ತದೆ, ಕಿಂಗ್ ಆಫ್ ವ್ಯಾಂಡ್ಸ್ ಅಂತ ಬರ್ತದೆ. ಹೀಗೆ ಬೇರೆ ಬೇರೆ ರೀತಿಯ ಕಾರ್ಡ್ಸ್ಗಳಿದೆ. ಅದೇ ಥರ ಸ್ಪೋರ್ಟ್ಸಿಗೆ ಬಂದಾಗ ನೀವು ವ್ಯಾಂಡ್ಸ್ ಆದ ನಂತರ ಕಪ್ಸ್ ಕಾರ್ಡಲ್ಲಿ ಸಹ ಹಾಗೆ 10 ಟ್ರಂಪ್ ಕಾರ್ಡ್ಗಳಿದೆ, 4 ಕೋರ್ಟ್ ಕಾರ್ಡ್ಸ್ ಅಂತ ಇದೆ. ಸೊ ಅದರಲ್ಲಿ ಸಹ ನಿಮಗೆ ಏಸಿಂದ ಸ್ಟಾರ್ಟ್ ಆಗ್ತದೆ, ಏಸ್ ಆಫ್ ಕಪ್ಸ್, 2 ಆಫ್ ಕಪ್ಸ್, 3 ಆಫ್ ಕಪ್ಸ್ ಹಾಗೆ. ಓಕೆ, ಮತ್ತು ಇನ್ನು ನೀವು ಸ್ಪೋರ್ಟ್ಸಿಗೆ ಬಂದಾಗ ಅದು ಸಹ ಹಾಗೆ, ಏಸ್ ಆಫ್ ಸ್ಪೋರ್ಟ್ಸಿಂದ ಸ್ಟಾರ್ಟ್ ಆಗ್ತದೆ, ಆನಂತರ 2 ಆಫ್ ಸ್ಪೋರ್ಟ್ಸ್, 3 ಆಫ್ ಸ್ಪೋರ್ಟ್ಸ್ ಹಾಗೆ. ಮತ್ತು ಅದರಲ್ಲೂ ಸಹ ಹಾಗೆ ಕಿಂಗ್ ಆಫ್ ಸ್ಪೋರ್ಟ್ಸ್ ಇದೆ, ನೈಟ್ ಆಫ್ ಸ್ಪೋರ್ಟ್ಸ್ ಇದೆ. ಪ್ರತಿಯೊಂದು ಕಾರ್ಡಲ್ಲಿ ನಿಮಗೆ ಅದರ ಏನು ಪ್ರೋಸ್ ಮತ್ತು ಕಾನ್ಸ್ ಅಂತ ಹೇಳುವಂಥದ್ದು ನಾವು ನೋಡಲಿಕ್ಕೆ ಸಾಧ್ಯ. ಇಫ್ ಯು ಗೆಟ್ ದಿಸ್ ಕಾರ್ಡ್ ಇನ್ನ ಇದು ಏನಂದರೆ ಅಪ್ರೈಟ್ ಪೊಸಿಷನ್ ಅಂದರೆ ಸ್ವಲ್ಪ ಒಳ್ಳೆಯದು. ಅದು ರಿವರ್ಸಲಲ್ಲಿ ಬಂದರೆ ಕಾರ್ಡ್ಸಲ್ಲಿ ಸ್ವಲ್ಪ ಏರಿಳಿತಗಳನ್ನು ನಾವು ನೋಡ್ಬೋದು. ಅದೇ ಥರ ಇದರಲ್ಲಿ ಎಸ್ ಕಾರ್ಡ್ ಅಂತ ಇದೆ, ನೋ ಕಾರ್ಡ್ ಅಂತ ಇದೆ. ಯಾವ ಕಾರ್ಡ್ ಬಂದಾಗ ಎಸ್ ಅಂತ ಹೇಳ್ಬೋದು, ಯಾವ ಕಾರ್ಡ್ ಬಂದಾಗ ನೋ ಅಂತ ಹೇಳ್ಬೋದು. ಆ ಉತ್ತರವು ನನಗೆ ಅದರಲ್ಲಿ ಸಿಗ್ತದೆ. ಹೆಚ್ಚಾಗಿ ನಿಮಗೆ ಬರುವಂಥ ಓಪನ್ ಎಂಡೆಡ್ ಕ್ವೆಶ್ಚನ್ಸನ್ನು ಉತ್ತರಿಸಲಿಕ್ಕೆ ಈ ಕಾರ್ಡ್ಗಳು ಬಹಳ ಸಹಾಯಕಾರಿಯಾಗಿ ಕಂಡುಬರ್ತದೆ ನನಗೆ. ಅದೇ ಥರ ನಾನು ಹೇಳಿದಾಗೆ ಈ ವ್ಯಾಂಡ್ಸು, ಕಪ್ಸು, ಸ್ವೋರ್ಡ್ಸು, ಪೆಂಟಕಲ್ಸ್ ಅಂತ ಹೇಳುವಂಥದ್ದು ಈ ನಮ್ಮ ಕೆಲವೊಂದು ತತ್ವಗಳನ್ನು ಆಧರಿಸಿದೆ. ವ್ಯಾಂಡ್ಸ್ ಅಂದರೆ ಅದು ಅಗ್ನಿ ತತ್ವವನ್ನು ಎತ್ತಿ ಹಿಡಿಯುವಂಥ ಕಾರ್ಡ್ಗಳು. ಅದೇ ಥರ ಕಪ್ಸ್ ಕಾರ್ಡ್ಗಳು ಬಂದು ಜಲತತ್ವವನ್ನು ತಿಳಿಸುವಂಥದ್ದು. ಇಟ್ ಈಸ್ ರಿಲೇಟೆಡ್ ಟು ವಾಟರ್ ಎಲಿಮೆಂಟ್ಸ್ ಅಥವಾ ಅದಕ್ಕೆ ಸಂಬಂಧಿಸಿದಂತಹ ಜಲತತ್ವಕ್ಕೆ ಸಂಬಂಧಿಸಿದ ಆಧಾರವಾದಂತಹ ಕೆಲವು ತತ್ವಗಳನ್ನು ಆಧರಿಸ್ತದೆ. ಅದೇ ಥರ ಸ್ವೋರ್ಡ್ಸ್ ಕಾರ್ಡ್ಗಳು ಬಂದಾಗ ವಾಯುತತ್ವಕ್ಕೆ ಸಂಬಂಧಿಸಿದಂಥದ್ದು. ಪೆಂಟಕಲ್ಸ್ ಕಾರ್ಡ್ ಬಂದಾಗ ಭೂತತ್ವಕ್ಕೆ. ಇಟ್ ರಿಲೇಟ್ಸ್ ಟು ಆಲ್ ದ ಪ್ರಾಪರ್ಟಿ ಅಥವಾ ನಮ್ಮಲ್ಲಿರುವಂಥ ಏನು ಧನ, ವೆಲ್ತ್ ಅಂತ ಹೇಳ್ತೇವೆ, ವೆಲ್ತ್ ರಿಲೇಟೆಡ್ ಅಲ್ಲ ಪೆಂಟಕಲ್. ನಿಮಗೆ ಸಪೋಸ್ ಅದರದ್ದೇ ಕ್ವೆಶ್ಚನ್ಸನ್ನು ಕೇಳಬೇಕು, ವೆಲ್ತ್ ರಿಲೇಟೆಡೇ ಆಸ್ಪೆಕ್ಟನ್ನು ನೀವು ನನ್ನ ಹತ್ರ ಕೇಳಬೇಕಂದ್ರೆ ಐ ಕ್ಯಾನ್ ಈವನ್ ಚೂಸ್ ಓನ್ಲಿ ದ ಪೆಂಟಕಲ್ಸ್ ಕಾರ್ಡ್ ಫಾರ್ ಯು. ಹೀಗೆ ಮೇಜರ್ ಅರ್ಕಣ, ಮೈನರ್ ಅರ್ಕಣವನ್ನು ಎರಡು ಮಿಕ್ಸಪ್ ಮಾಡಿ ಸಹ ನಾವು ಇದನ್ನು ಕಾರ್ಡನ್ನು ಸೆಳೀಬೋದು. ಐ ಕ್ಯಾನ್ ಪಿಕಪ್ ಅಂತ ಹೇಳಿದಾಗೆ ಫಸ್ಟಿಗೆ ಆಸ್ ಐ ಸೆಡ್, ಈ ಕಾರ್ಡ್ಸಲ್ಲಿ ಒಂದು ಡಿವೈನ್ ಪವರ್ ಇದೆ, ಎನರ್ಜಿ ಅಂತ ಹೇಳುವಂಥದ್ದು ಇದೆ ಅಂತ ಹೇಳಿ. ಇದು ಸಾಮಾನ್ಯ ಕಾರ್ಡ್ ಅಂತ ನಾನು ಹೇಳಿದೆ. ಇದು ಇಟ್ಸ್ ನಾಟ್ ಜಸ್ಟ್ ಅ ಪ್ಲೇಯಿಂಗ್ ಕಾರ್ಡ್. ಇದು ಪ್ಲೇಯಿಂಗ್ ಕಾರ್ಡ್ ಅಲ್ಲ, ಇಸ್ ಅ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ಹ್ಯಾವಿಂಗ್ ಲಾಟ್ ಆಫ್ ಎಲಿಮೆಂಟ್ಸ್ ಇನ್ ದಿಸ್, ಆಯಿತಾ. ಆದ್ದರಿಂದ ಇದನ್ನು ನಾನು ಒಂದು ಡಿವೈನ್ ಪವರ್ ಇರುವಂಥ ಕಾರ್ಡನ್ನು, ಈ ಕಾರ್ಡ್ಗಳನ್ನು ನಾನು ನೋಡಬೇಕಾದ್ರೆ ಒಂದು ಶಕ್ತಿಯ ಮೇಲೆ ನಂಬಿಕೆ ಇಡ್ತೇನೆ. ಹೇಗೆ ನಾವು ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯಲ್ಲಿರುವ ಶಕ್ತಿಯನ್ನು ನಾವು ಹೇಗೆ ನಂಬ್ತೇವೋ ಅದೇ ಥರ ಇದರಲ್ಲಿ ಸಹ ಒಂದು ಎನರ್ಜಿ ಇದೆ. ವೆನ್ ಐ ಪಿಕ್ ಈವನ್ ಮೈ ಹ್ಯಾಂಡ್ಸ್ ಆಲ್ಸೋ ಫೀಲ್ ಎನರ್ಜೈಸ್ಡ್. ಯಾಕಂದರೆ ನನಗೆ ಆ ಕಾರ್ಡನ್ನು ತಗೊಳ್ಳೋಳು, ನಾನು ಇದೇ ಕಾರ್ಡನ್ನು ಯಾಕೆ ಚೂಸ್ ಮಾಡಬೇಕು, ಅಥವಾ ಅವರ ಪ್ರಶ್ನೆಗೆ ಸರಿಯಾಗಿ ನಾನು ಚಿಂತನೆ ಮಾಡುವಾಗ ಯಾಕೆ ನನಗೆ ಈ ಕಾರ್ಡೇ ಬರಬೇಕು, ಅದು ನಾನು ಚೂಸ್ ಮಾಡೋದಲ್ಲ. ಅವರವರ ಪ್ರಶ್ನೆಗೆ ಸಂಬಂಧಿತವಾಗಿ ನಾವು ಕಾರ್ಡನ್ನು ಸೆಳೆಯುವಾಗ ನಮಗೆ ಆ ಕಾರ್ಡುಗಳು ಅದಕ್ಕೆ ಹೇಳುವಂಥದ್ದು ಇಟ್ ಈಸ್ ಅ ಗೈಡ್. ಆ್ಯಕ್ಚುಲಿ ಇಟ್ಸ್ ಜಸ್ಟ್ ಅ ಟೂಲ್ ಅಂತ ಹೇಳಿದೆ. ಟೂಲ್ ಫಾರ್ ಇಂಟ್ರಾಸ್ಪೆಕ್ಷನ್ ಆಗಿರ್ಬೋದು, ಪರ್ಸ್ನಲ್ ಡಿಸ್ಕವರಿ ಆಗಿರ್ಬೋದು, ಅಥವಾ ಇಟ್ ಈಸ್ ಅ ಟೂಲ್ ಫಾರ್ ಹೀಲಿಂಗ್ ಅಂತಲೂ ನಾನು ಹೇಳ್ಬೋದು. ಓಕೆ, ನಾನು ಹೇಳ್ತೀನಿ, ಇದು ಟ್ಯಾರೋ ಕಾರ್ಡ್ ಹೇಳುವಂಥದ್ದು ಇದೊಂದು ಮ್ಯಾಜಿಕ್ ಅಲ್ಲ. ಮ್ಯಾಜಿಕ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಮಂತ್ರದಿಂದ ಮಾವಿನಕಾಯಿ ಬೀಳ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಟ್ ಇಸ್ ನಾಟ್ ಅ ಮ್ಯಾಜಿಕ್, ಬಟ್ ವಿ ಕ್ಯಾನ್ ಡೂ ಮ್ಯಾಜಿಕಲ್ ಇನ್ಸಿಡೆಂಟ್ಸ್ ಹಿಯರ್. ಅಂದರೆ ನೀವು ನನ್ನನ್ನು ನಂಬಿದರೆ ಅಥವಾ ನಾನು ಹೇಳುವಂಥ ರೀಡಿಂಗ್ಸನ್ನು ನೀವು ನಂಬಿಕೊಂಡ್ರೆ ಐ ಕ್ಯಾನ್ ಗೈಡ್ ಯು ಅ ಲಾಟ್. ನಿಮ್ಮ ಮನಸ್ಸಿನಲ್ಲಿ ಕೆಲವರು ಏನರ್ತಂದರೆ ನಮಗೆಲ್ಲ ಗೊತ್ತಿರ್ತದೆ, ಆದರೆ ನಮಗೆ ಯಾವ ದಾರಿಯಲ್ಲಿ ಹೋಗಬೇಕು, ಯಾವುದು ಸರಿಯಾದ ದಾರಿ ನನಗೆ ಅದು ನಮಗೆ ಗೊತ್ತಾಗೋದಿಲ್ಲ. ವಿ ಫೀಲ್ ಜಸ್ಟ್ ಕನ್ಫ್ಯೂಸ್ಡ್ ಸರ್ಟನ್ ಟೈಮ್ಸ್ ಅಲ್ವಾ. ಈಗ ನಮಗೆ ಯಾವುದನ್ನು ಚೂಸ್ ಮಾಡಬೇಕು, ಯಾವುದನ್ನು ಆಯ್ಕೆ ಮಾಡಬೇಕು, ಅದು ನಮಗೆ ಗೊಂದಲದಲ್ಲಿರುವಂಥದ್ದು. ಎಲ್ಲ ಮನುಷ್ಯನಿಗೆ ಸಾಮಾನ್ಯ ಇದು. ಇದು ಚೂಸ್ ಮಾಡಬೇಕಾ, ಅದಕ್ಕೆ ಹೋಗ್ಲಾ, ಇದಕ್ಕೆ ಹೋಗ್ಲಾ, ಈ ಥರ ಆಗ್ತದಾ, ಆ ಥರ ಆಗ್ತದಾ. ಆಗ ನಮಗೆ ಯಾರಾದರೂ ಒಬ್ಬರು ನಮಗೆ ಅದರ ಬಗ್ಗೆ ತಿಳಿಸಿಕೊಡುವರಿದ್ದರೆ ವಾಟ್ ವಿಲ್ ಹ್ಯಾಪನ್, ಐ ವಿಲ್ ಸೇ, ನಿಮ್ಮ ಬ್ರೈನ್ ಅದನ್ನು ರಿಸೀವ್ ಮಾಡಿಕೊಳ್ತದೆ. ಫಸ್ಟ್ ವೆನ್ ಐ ಸೇ ಸಮಥಿಂಗ್ ಯು ಆಪ್ಟ್ ಫಾರ್ ದಿಸ್. ಓಕೆ, ಆಗ ನೀವೇನು ಮಾಡ್ತೀರಿ, ನಿಮ್ಮ ಬ್ರೈನ್ ಹೌದು ಇದನ್ನು ಆಪ್ಟ್ ಮಾಡಿಕೊಳ್ಳುವ ಅಂತ. ಅದು ಆಪ್ಟ್ ಮಾಡಿಕೊಳ್ಬೇಕು ಅಂತ ಹೇಳೋದು ಯಾವಾಗ ಬರ್ತಂದರೆ ನಿಮ್ಮಲ್ಲಿ ಅದನ್ನು ತೆಗೆದುಕೊಳ್ಳುವಂಥ ನಿಮ್ಮ ಒಂದು ರಿಸೆಪ್ಟಿವ್ ಎಬಿಲಿಟಿ ಇರಬೇಕು ನಿಮ್ಮ ಹತ್ರ. ಅದೇ ಥರ ನಾನು ಹೇಳುವಂಥ ಸಂಗತಿಗಳನ್ನು
ಮನದಟ್ಟು ಮಾಡಿಕೊಂಡು ಓಕೆ ಐ ನೀಡ್ ಟು ಲಿಸನ್ ಟು ಹರ್ ಅಥವಾ ಆ ಥರ ಒಂದು ಇದ್ದಿದ್ರೆ ಮಾತ್ರ ನಿಮಗೆ ಎಲ್ಲರೂ ಅದನ್ನು ಕೇಳಲಿಕ್ಕೆ ಅವರು ಏನು ಹೇಳ್ತಾರಪ್ಪ ಅವ್ರು ಹೇಳಿದ್ದೆಲ್ಲ ನಾವು ಕೇಳಬೇಕಾ ಆ ಥರ ಆದರೆ ಇಲ್ಲ. ಅದಕ್ಕೆ ಹೇಳಿದೆ, ಇಫ್ ಯು ಆರ್ ಟೂ ಸ್ಕೆಪ್ಟಿಕಲ್ ಅಬೌಟ್ ಸಮಥಿಂಗ್ ಅದು ಆಗೋದಿಲ್ಲ. ಯಾಕಂದರೆ ಇಟ್ ವಿಲ್ ಗೋ ಫಾರ್ ಮಿಸ್ಇಂಟರ್ಪ್ರಿಟೇಷನ್ ಆಗಿರ್ಬೋದು, ಅಥವಾ ನೀವು ನಂಬಿಕೆ, ನಾವು ಯಾವುದೇ ದೇವರ ಮೇಲೆ ನಂಬಿಕೆ ಇಟ್ಟರೆ ಆ ದೈವ ನಮಗೆ ಖಂಡಿತ ಇದಾಗ್ತದೆ, ನಮಗೆ ಅದು ಖಂಡಿತ ಫಲವನ್ನು ಕೊಡ್ತದೆ. ನಾವು ಒಂದು ಕಲ್ಲನ್ನು ಹೋಗಿ ಪೂಜೆ ಮಾಡಿದ್ರು ಅದೇ ನಂಬಿಕೆ, ಅದೇ ಥರ ಒಂದು ಮೂರ್ತಿಯನ್ನು ಹೋಗಿ ಪೂಜೆ ಮಾಡಿದ್ರು ಅದೇ ನಂಬಿಕೆ, ಆಯಿತಾ. ಅದಕ್ಕೆ ಒಂದು ನಂಬಿಕೆಯಲ್ಲಿ ನೀವು ಹೋದಾಗ ನಿಮ್ಮ ಬ್ರೈನ್ ಅದನ್ನು ಫಸ್ಟ್ ಕ್ಯಾಚ್ ಮಾಡಿಕೊಳ್ತದೆ, ಆನಂತರ ನಿಮ್ಮ ಸೋಲ್ ಇಟ್ ವಿಲ್ ಕನ್ವರ್ಟ್. ನಿಮ್ಮ ಸೋಲ್ ಮತ್ತು ಬ್ರೈನ್ ಎರಡು ಕನ್ವರ್ಟ್ ಆಯ್ತಂದರೆ ಯು ಆರ್ ರೆಡಿ ಟು ಮೂವ್ ಔಟ್, ಅಥವಾ ಯು ಆರ್ ರೆಡಿ ಟು ಮ್ಯಾನಿಪ್ಯುಲೇಟ್ ಎನಿಥಿಂಗ್. ಅದಕ್ಕೋಸ್ಕರ ಈಗಿನ ಒಂದು ಇದರಲ್ಲಿ ಎಟ್ ಪ್ರೆಸೆಂಟ್ ಈಗಿನ ಯಂಗ್ ಜನರೇಷನ್ಸಿಗೆ ಈ ನಿಮ್ಮ ಕುಂಡಲಿ ನೋಡುವಂಥದ್ದು ಅಥವಾ ವೇದಿಕ ಆಸ್ಟ್ರಾಲಜಸ್ ಬಗ್ಗೆ ಹೆಚ್ಚಿನ ಒಲವು ಇಲ್ಲ ಅಂತ ಕಾಣ್ತಾ ಉಂಟು. ಯಾಕಂದರೆ ಹೆಚ್ಚಿನವರು ನನ್ನ ಹತ್ರನೇ ಹೇಳಿದ್ದಾರೆ, ಮೇಡಮ್ ನನಗೆ ಕುಂಡಲಿ ನೋಡಬೇಡಿ, ಅದರ ಬಗ್ಗೆ ನಮಗೆ ಆಲ್ರೆಡಿ ಗೊತ್ತುಂಟು, ನಮ್ಮ ಹಣೆ ಬರ ಎಂತ ಬರೆದಿದ್ದಾರೆ. ಆದರೆ ಜನರಿಗೆ ಏನು ಇಷ್ಟ ಅಂದರೆ ಇನ್ನು ಮುಂದೆ ನಾವು ಏನು ಮಾಡ್ಬೋದು, ಯಾವ ರೀತಿ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬೋದು, ಅಥವಾ ನಮ್ಮ ಲೈಫಲ್ಲಿ ಅವರು ದೇ ಆರ್ ವೆರಿ ರೆಡಿ ಟು ಇದು ಟೇಕ್ ದ ಕೌನ್ಸಿಲಿಂಗ್ ಅಂತ ಹೇಳ್ಬೋದು ನಾನು. ಅವರಿಗೆ ಸಲಹೆಯನ್ನು ತಿಳಿಸುವವರು ಯಾರೂ ಇಲ್ಲ. ಯಾಕಂದರೆ ಈಗಿನ ಯಂಗ್ ಜನರೇಷನ್ ನಿಮಗೆ ಗೊತ್ತುಂಟು, ಮನೆಯಲ್ಲಿ ಪೇರೆಂಟ್ಸ್ಗಳು ಅಷ್ಟು ಈ ಕೆಲವೊಂದು ಪರ್ಸ್ನಲ್ ಆದಂಥ ಇಂಟಿಮೇಟ್ ಕೆಲವು ವಿಷಯಗಳನ್ನು ಅವರ ತಂದೆ ತಾಯಿಗಳಲ್ಲಿ ಹಂಚಿಕೊಳ್ಳಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನನ್ನಲ್ಲಿ ಎಷ್ಟೋ ಜನ ಅವರ ತುಂಬ ತೀರಾ ಪರ್ಸ್ನಲ್ ಆದಂಥ ವಿಷಯಗಳನ್ನು ಡಿಸ್ಕಸ್ ಮಾಡಿಕೊಂಡಿದ್ದಾರೆ. ನಾನು ಐ ಫೀಲ್ ಐ ಆಮ್ ಮೋರ್ ಎಂಪವರ್ಡ್ ಟು ಗಿವ್ ದೆಮ್ ಅ ಗುಡ್ ಡೆಸಿಷನ್ ಅಥವಾ ಫೀಡ್ಬ್ಯಾಕ್ ಆಗಿರ್ಬೋದು, ಅಥವಾ ಒಳ್ಳೆಯ ರೀತಿಯ ಒಂದು ಮಾರ್ಗದರ್ಶನವನ್ನು ನಾನು ನೀಡಲಿಕ್ಕೆ ನನ್ನಿಂದ ಸಹಾಯ ಆಗಿದೆ. ಅದೇ ಥರ ಅಂತಹ ಒಂದು ನೊಂದಂತಹ ಜೀವಗಳು ಎಷ್ಟೋ ಜನ ಇರ್ಬೋದು, ಅದನ್ನು ನನ್ನಿಂದ ನಾನು ನೀಡಿದ ಸಲಹೆಯನ್ನು ಉತ್ತಮವಾಗಿ ಅದನ್ನು ತೆಗೆದುಕೊಂಡಿದ್ದಾರೆ. ದೇ ಹ್ಯಾವ್ ಟೇಕನ್ ಇಟ್ ಇನ್ ಅ ರೈಟ್ ಮ್ಯಾನರ್ ಅಂತ ಹೇಳೋದನ್ನು ನಾನು ಕಂಡುಕೊಂಡಿದ್ದೇನೆ. ಬಿಕಾಸ್ ಪೀಪಲ್ ಯೂಸ್ ಟು ನನಗೆ ಕೆಲವರು ಕಾಲ್ ಮಾಡಿ ಹೇಳಿದ್ದಾರೆ, ಮೇಡಮ್ ನೀವು ಹೇಳಿದ ಹಾಗೆ ನನಗೆ ಹೀಗೆ ಆಯಿತು ಕೆಲವೊಂದು ಇನ್ಸಿಡೆಂಟ್ಗಳು, ಅಥವಾ ನಿಮ್ಮ ಹತ್ರ ನನಗೆ ಮಾತಾಡಿದಾಗ ತುಂಬ ಖುಷಿ ಆಗ್ತದೆ. ಐ ಫೀಲ್ ಅಂದರೆ ನನಗೆ ಕೆಲವರಿಗೆ ಅದನ್ನು ಓಪನ್ ಅಪ್ ಆಗಿ ಹೇಳಲಿಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಕೆಲವರೆಲ್ಲ ಹೇಳಿದ್ದಾರೆ ನನಗೆ ಕಾಲ್ ಮಾಡಿದೆ, ಯಾಕಂದರೆ ರಿಪೀಟ್ ಕಾಲ್ಸ್ಗಳು ಬರ್ತದೆ ಕೆಲವೊಮ್ಮೆ. ಆಮೇಲೆ ನಮ್ಮ ಡೈಲಿ ಕೆಲವರು ಚೆಕ್ ಮಾಡೋರು ಸಹ ಇದ್ದಾರೆ. ನನ್ನ ಕೆಲವು ಒಂದು ಫ್ರೆಂಡ್ ಲಿಸ್ಟಲ್ಲಿ ಅಥವಾ ನಮ್ಮ ಕೆಲವು ಪರಿಚಿತರಲ್ಲಿ ಕೆಲವು ಈಗ ಡಿವೋರ್ಸ್ ವಿಷಯಗಳು ಬಂದಾಗ ಅವರಿಗೆ ತುಂಬ ಕಷ್ಟ ಅನ್ನಿಸ್ತದೆ. ಆಗ ಪ್ರತಿಯೊಂದು ದಿನಗಳು ಅಥವಾ ಪ್ರತಿಯೊಂದು ವೀಕ್ಗಳಲ್ಲಿ ನನಗೆ ಕಾಲ್ ಮಾಡಿ ಮಾತಾಡ್ತಾರೆ ನನ್ನ ಹತ್ರ, ಹೀಗೀಗೆ ಇದೆ, ಅವರ ಎನರ್ಜೀಸ್ ಚೆಕ್ ಮಾಡಿ ಹೇಗಿದೆ, ಇನ್ನು ಮುಂದೆ ನಾನು ಯಾವ ರೀತಿಯಲ್ಲಿ ಮುಂದಕ್ಕೆ ಹೆಜ್ಜೆ ಇಡ್ಬೋದು, ಮುಂದೆ ಏನಾಗ್ತದೆ. ಸೊ ನಾನು ಕೆಲವೊಂದು ಇನ್ಸಿಡೆಂಟ್ಗಳು ಈ ಥರ ಆಗ್ತದೆ, ಈ ಥರ ಎಚ್ಚರಿಕೆಯಿಂದ ಇರಿ, ಅಥವಾ ನಿಮಗೆ ಈ ಒಂದು ದಾರಿಯಿಂದ ನೀವು ಹೋದರೆ ಅದು ಸರಿಯಾಗ್ಬೋದು, ಅಥವಾ ನಿಮಗೆ ಅದರ ಜೊತೆಗೆ ನಾನು ಬರೀ ಟ್ಯಾರೋ ಕಾರ್ಡ್ ರೀಡರ್ ಅಂತ ಹೇಳುತ್ತಾ ಇಲ್ಲ, ನಾನು ವೇದಿಕ ಆಸ್ಟ್ರಾಲಜಿಯಲ್ಲಿ ಸಹ ನನಗೆ ಕೆಲವು ಒಲವಿದೆ. ಇವನ್ ಐ ಜಸ್ಟ್ ಚೆಕ್ ದ ಇದು ಕುಂಡಲಿಯನ್ನು ನೋಡ್ತೇನೆ, ಅದರಲ್ಲಿರುವ ಟ್ರಾನ್ಸಿಟ್ಗಳನ್ನು ಗಮನಿಸ್ತೇನೆ. ಯಾಕಂದರೆ ನಮ್ಮ ಜೀವನದಲ್ಲಿ ನಡೀತಾ ಇರುವಂಥ ಘಟನೆಗಳಾಗಿರ್ಬೋದು, ಅದು ನಮ್ಮ ಮನುಷ್ಯ ಮಾಡಿಕೊಂಡಂತಲ್ಲ, ಎಲ್ಲ ಕರ್ಮಫಲ ಅಂತ ಹೇಳ್ತಾರೆ. ಆ ಕರ್ಮಫಲದಿಂದ ನಾವು ಯಾವುದೇ ರೀತಿಯ ವಂಚಿತರಾಗಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಟ್ಯಾರೋ ಕಾರ್ಡ್ ಹೇಳ್ತೇನೆ ಹೇಳಿದರೆ ನನಗೆ 100% ನನ್ನದು ಜೀವನ ಚೆನ್ನಾಗಿದೆ ಅಂತ ನಾನು ಒಪ್ಪಿಕೊಳ್ತಾ ಇಲ್ಲ. ಯಾಕಂದ್ರೆ ನನ್ನ ಲೈಫಲ್ಲೂ ಸಹ ಬಹಳಷ್ಟು ಘಟನೆಗಳು ನಡೀತಾ ಇದೆ. ಸೊ ಎಲ್ಲವೂ ನಮ್ಮ ಕರ್ಮ ಸಿದ್ಧಾಂತದ ಮೇಲೆ ಅವಲಂಬಿತವಾದಂಥದ್ದು ಜೀವನ. ಅಂದರೆ ಆ ಕರ್ಮ ಬಂಧನದಿಂದ ನಾವು ಮುಕ್ತರಾಗಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಅದಕ್ಕೆ ಬೇಕಾಗುವಂಥ ಮಾರ್ಗಗಳಲ್ಲಿ ನಾವು ಹೋದಾಗ, ಅಥವಾ ಬೇಕಾದ ಪೂಜೆ ಪುರಸ್ಕಾರ ಆಗಿರ್ಬೋದು, ಸಾತ್ವಿಕ ನಡೆನುಡಿಗಳನ್ನು ಅನುಸರಿಸಿಕೊಂಡು ಹೋದಾಗ ನಮ್ಮ ಕರ್ಮಫಲ ಸ್ವಲ್ಪ ಮಟ್ಟಿಗೆ ಅದರಿಂದ ನಾವು ವಿ ಕ್ಯಾನ್ ಕಮ್ ಔಟ್ ಆಫ್ ದ್ಯಾಟ್ ಅಂತ ಹೇಳ್ಬೋದು ನಾನು. ಅದೇ ಥರ ಈಗ ಒಬ್ಬ ಜ್ಯೋತಿಷ್ಯ ಹೇಳುವವನು ಹೇಳಿದರೆ ಎಲ್ಲರೂ ಕೇಳ್ತಾರೆ, ಕೆಲವರು ಲೇವಡಿ ಮಾಡಿ ಮಾತಾಡುವಂಥ ಅವರಲ್ಲಿ ಲೈಫಲ್ಲಿ ಏನಾಗ್ತಾ ಉಂಟು, ಅಥವಾ ಅವರು ಏನು 100% ಇದ್ದಾರೆ, ಅವರು ಎಲ್ಲರ ಬಗ್ಗೆ ಹೇಳ್ತಾರಲ್ಲ, ಅವ್ರು ಹೇಗಿದ್ದಾರೆ, ಈ ರೀತಿ ಪ್ರಶ್ನೆ ಮಾಡುವವರ ಸಂಖ್ಯೆ ಬಹಳಷ್ಟಿದೆ. ಇದು ನಾರ್ಮಲ್. ಆದರೆ ನಾನು ಹೇಳ್ತಿದ್ದೇನೆ, ನಾವು ಮನುಷ್ಯರೇ, ಹೇಳುವವರು ಮನುಷ್ಯರೇ. ಅವನಿಗೇನು ಭಗವಂತ ಮೇಲೆ ಬರುವಾಗಲೇ ನಿಮಗೆ ಈ ಥರ ಕೊಟ್ಟಿರೋದಿಲ್ಲ. ಇದೊಂದು ನಮಗೆ ಸ್ಕಿಲ್, ನಮ್ಮಲ್ಲಿ ಒಂದು ಸ್ಕಿಲ್ ಅಂತ ಇದೆ. ನಾವು ಜನರಿಗೆ ತಿಳಿಸಿಕೊಟ್ಟಾಗ ಆ ಸ್ಕಿಲ್ಲನ್ನು, ಈಗ ನಾವು ಟೀಚರ್ ನಮಗೆ ಒಂದು ಪಾಠವನ್ನು ಹೇಳಿಕೊಡ್ತಾ ಇರ್ತಾರೆ ಸಣ್ಣದಿಂದಲೂ, ನಾವು ಅವ್ರು ಹೇಳಿಕೊಟ್ಟದ್ದು ಪ್ರತಿಯೊಂದನ್ನು
ನಾವು ಅದನ್ನು ನಮ್ಮಲ್ಲಿ ತೆಗೆದುಕೊಂಡದಿಂದ ನಾವು ಈ ಒಂದು ಸ್ಥಿತಿಗೆ ಬಂದಿದ್ದೇವೆ ಅಲ್ವಾ. ನಮ್ಮ ಗುರು ಹಿರಿಯರ ಮಾರ್ಗದರ್ಶನದಿಂದ ನಾವು ಈ ಒಂದು ಇದರಲ್ಲಿ ಸ್ಥಾನದಲ್ಲಿ ನಾವು ನಿಂತಿದ್ದೇವೆ ಅಂತ ಹೇಳ್ಬೋದು. ಅದಕ್ಕೆ ನಾವು ಹೇಳೋದಂದರೆ ಪ್ರತಿಯೊಂದು ವಿಷಯಗಳನ್ನು ನಾವು ಕೇಳುವಾಗ ಅದನ್ನು ನಮ್ಮ ಪಾಲಿಸಲಿಕ್ಕೂ ಸಹ ನಾವು ರೆಡಿ ಇರಬೇಕು. ಈಗ ಸಪೋಸ್ ನಿಮಗೆ ಏನಾದ್ರು ಸಮಸ್ಯೆಗಳು ಬಂತು ಅಂದರೆ ನಾನು ಕೊಡುವ ರೆಮಿಡೀಸ್ ದೊಡ್ಡ ದೊಡ್ಡ ಪೂಜೆ ಪುರಸ್ಕಾರ ಅಥವಾ ಬಲಿ ಅದಲ್ಲ. ಈಗಿನ ಹೆಚ್ಚಿನ ಆಸ್ಟ್ರಾಲಜಿಸ್ಟ್ ನೀವು ನೋಡಿರ್ತೀರಿ, ಬಹಳ ದೊಡ್ಡ ದೊಡ್ಡ ರೀತಿಯಲ್ಲಿ 25,000 35,000 ತಗೊಂಡು 50,000ದಿಂದಲೂ ಹಣವನ್ನು ತೆಗೆದುಕೊಂಡು ಅವರಿಂದ ಪೂಜೆ ಮಾಡಿಸ್ತಾರೆ. ಆ ಪೂಜೆಯಿಂದ ಏನು ಸಫಲತೆ ಪಡೆದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಆದರೆ ತುಂಬ ಹಣ ವೆಚ್ಚ ಮಾಡ್ತೇವೆ. ಈಗ ಆಲ್ರೆಡಿ ಫಿನಾನ್ಷಿಯಲ್ ಪ್ರಾಬ್ಲಮಲ್ಲಿ ಇರುವವನಿಗೆ ಇನ್ನೂ 1 ಲಕ್ಷ ಖರ್ಚು ಮಾಡಿ ಅವನಿಂದ ಈ ಪೂಜೆಗಳನ್ನು ಮಾಡಿಸಿಕೊಂಡು ಅವನ ಮನಃಶಾಂತಿಯನ್ನು ಕೆಡಿಸುವುದರಲ್ಲಿ ಅರ್ಥ ಇದೆಯಾ? ಆದ್ದರಿಂದ ಈ ಟ್ಯಾರೋ ಕಾರ್ಡ್ ಹೇಳುವಂಥದ್ದು ನಾನು ಹೇಳುವ ಪ್ರಕಾರ ಇಫ್ ಯು ಆರ್ ಇಟ್ ಇಸ್ ಒಂದು ಗುಡ್ ಆ್ಯಕ್ಚುಲಿ ಒಂದು ಒಳ್ಳೆಯ ಒಂದು ಶಾಸ್ತ್ರ ಇದೆ. ಆ್ಯಕ್ಚುಲಿ ಇದು ಶಾಸ್ತ್ರ ಹೇಳ್ಬೋದು, ಇದು ವಿಜ್ಞಾನ ಹೇಳ್ಬೋದು. ಮೆನಿ ರಿಸರ್ಚಸ್ ಆಗ್ತಾ ಇದೆ ಇದರ ಬಗ್ಗೆ, ಈ ಒಂದು ಸಬ್ಜೆಕ್ಟಿನ ಬಗ್ಗೆ. ಸೊ ಇದೊಂದು ವಿಜ್ಞಾನವೇ ಆ್ಯಕ್ಚುಲಿ. ಇಟ್ ಗಿವ್ಸ್ ಯು ಮೆಂಟಲ್ ಹೆಲ್ತ್. ಮನುಷ್ಯನಿಗೆ ಬೇಕಾದದ್ದು ಮುಖ್ಯವಾಗಿ ಮಾನಸಿಕ ಆರೋಗ್ಯ. ಈ ಮಾನಸಿಕ ಆರೋಗ್ಯ ಯಾರಲ್ಲಿ ಇರ್ತದೋ ಅವನು ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಆ್ಯಕ್ಚುಲಿ ನಾನು ಈಗ ಒಂದು ಯಾವುದೇ ರೀತಿಯ ಎಂತ ಒಂದು ಓಪನ್ ಮಾಡಲಿಲ್ಲ, ಯಾವುದೇ ಇನ್ಸ್ಟಿಟ್ಯೂಷನ್ ಅಂತ ಏನಿಲ್ಲ. ನಾನು ಆಸ್ಟ್ರೋಟಾಕ್ ಮತ್ತು ಆಸ್ಟ್ರೋಸೇಜಲ್ಲಿ ಒಬ್ಬಳು ಆಸ್ಟ್ರಾಲಜರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಓಕೆ, ಆದ್ದರಿಂದ ಈಗ ಏನಂದರೆ ನಮ್ಮ ಊರಿನ ಜನರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ. ಆ ಒಂದು ವಿಚಾರಕ್ಕೋಸ್ಕರ ನಾನು ಸ್ವಲ್ಪ ನನ್ನ ಲೇಖನಗಳು ಬಂದಿರ್ಬೋದು, ಪೇಪರ್ಗಳಲ್ಲಿ ಬಂದಿದೆ. ಹಾಗಾಗಿ ನನಗೆ ಹೆಚ್ಚಿನ ಜನ ಕಾಲ್ ಮಾಡಿ ಒಂದು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಕೆಲವರು ಹೆಚ್ಚು ಡಿಪ್ರೆಷನ್ನಲ್ಲಿರುವಂತಹ ಅಥವಾ ಕೆಲವೊಂದು ಈ ಮೆಂಟಲ್ ಕಂಡೀಷನ್ಸಲ್ಲಿ ಅಪ್ಸೆಟ್ ಆಗಿರೋರೆಲ್ಲ ಹೆಚ್ಚಿನ ಜನರಿಗೆ ಅವರಿಗೆ ಮಾರ್ಗದರ್ಶನ ಸಲಹೆ. ಬಟ್ ನಾನು ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಲ್ಲ. ಆ್ಯಕ್ಚುಲಿ ಇದು ಒಂದು ವಿಜ್ಞಾನ ಅಥವಾ ಇದೊಂದು ಸ್ಟಡಿ ಅಂತ ಹೇಳಿದೆ. ನೀವೀಗ ನಿಮಗೆ ಒಂದು ಡಿಪ್ರೆಸಿವ್ ಆ್ಯಟಿಟ್ಯೂಡ್ ಇದೆ ನಿಮ್ಮಲ್ಲಿ, ಅಥವಾ ನಿಮ್ಮಲ್ಲಿ ಯಾವುದಾದ್ರೂ ಕಾಯಿಲೆಗಳಿದೆ, ಮಾನಸಿಕ ಕಾಯಿಲೆಗಳಿದ್ದರೆ ಯು ಶುಡ್ ಕನ್ಸಲ್ಟ್ ಯುವರ್ ಡಾಕ್ಟರ್ ಫಸ್ಟ್. ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕು. ಅವರು ರೀತಿ ಕೊಡುವಂತಹ ಮದ್ದು ಇದನ್ನೆಲ್ಲ ನೀವು ತೆಗೆದುಕೊಳ್ಳಲೇಬೇಕು. ಆದರೆ ನಿಮಗೆ ಇನ್ನೂ ನಿಮ್ಮ ಮೆಂಟಲ್ ಕಂಡೀಷನ್ ಚೆನ್ನಾಗಾಗಬೇಕು. ಇಫ್ ದೇ ಆರ್ ರೆಡಿ ಟು ಟಾಕ್ ಟು ಮೀ, ಐ ಕ್ಯಾನ್ ಹೆಲ್ಪ್ ದೆಮ್. ಗೊತ್ತಾಯ್ತಾ? ಪಾಸಿಟಿವ್ ಥಿಂಕಿಂಗನ್ನು ಕೊಡುವಂಥದ್ದು, ಅಥವಾ ಯಾವ ರೀತಿಯಲ್ಲಿ ನೀವು ಮುಂದೆ ಹೋಗ್ಬೋದು, ವಾಟ್ ಕೈಂಡ್ ಆಫ್. ಈಗ ನಾನು ಅದೇ ಹೇಳಿದೆ ನಿಮಗೆ, ಯಾವ ರೀತಿಯ ರೆಮಿಡೀಸನ್ನು ನೀವು ಕೊಡ್ತೀರಿ ಅಂತ. ಹೆಚ್ಚಾಗಿ ನಾನು ಈ ಸಂದರ್ಭದಲ್ಲಿ ಕುಂಡಲಿಯನ್ನು ಗಮನಿಸಿದಾಗ ಅಥವಾ ಅವರ ಆಸ್ಟ್ರೋ ಟ್ರಾನ್ಸಿಟ್ ಪ್ಲಾನೆಟರಿ ಕಂಡೀಷನ್ಸನ್ನು ನೋಡಿಕೊಂಡು, ಅವರ ನಕ್ಷತ್ರ ಗ್ರಹಗತಿಗಳನ್ನು ನೋಡಿಕೊಂಡು ಕೆಲವೊಂದು ರೆಮಿಡೀಸನ್ನು ನಾನು ಕೊಡ್ತೇನೆ. ಅದು ತೀರಾ ಎಕನಾಮಿಕಲ್ ಆಗಿರುವಂತಹ ಕೆಲವೊಂದು ಮಂತ್ರಗಳ ಪಠಣವನ್ನು ಮಾಡುವಂಥದ್ದು, ಅಥವಾ ಮೆಡಿಟೇಷನ್, ಅಥವಾ ಡಿಸ್ಟೆನ್ಸ್ ಹೀಲಿಂಗನ್ನು ಮಾಡುವಂಥದ್ದು, ಅಥವಾ ಇನ್ಯಾವುದಾದ್ರೂ ರೀತಿಯಲ್ಲಿ ಪೂಜೆ ಪುರಸ್ಕಾರವನ್ನು ಮಾಡುವಂಥದ್ದು ಚಿಕ್ಕ ಮಟ್ಟಿನಲ್ಲಿ. ಆ ರೀತಿಯ ಅಥವಾ ಕೆಲವರಿಗೆ ದೇವಸ್ಥಾನಗಳಿಗೆ ಹೋಗುವ ಅಭ್ಯಾಸವೇ ಇರುವುದಿಲ್ಲ. ಇಂತಹ ಸಂದರ್ಭಗಳಲ್ಲಿ ನೋಡುವಾಗ ಕೆಲವೊಂದು ವಿಷಯಗಳಲ್ಲಿ ಬೇಕಾಗ್ತದೆ. ಒಂದು ಸೋಮವಾರ ದಿನ ಶಿವನನ್ನು ಆರಾಧನೆ ಮಾಡಬೇಕು. ಯಾರು ಈಗ ದೇವಿಯನ್ನು ಆರಾಧನೆ ಮಾಡುವಲ್ಲಿ ಶಿವನನ್ನು ಆರಾಧನೆ ಮಾಡಿದರೆ ನಿಮ್ಮ ಕಷ್ಟ ನೀಗುವುದಿಲ್ಲ. ಯಾವ ದೇವರನ್ನು ನೀವು ಮೊರೆ ಹೋಗಬೇಕು? ಗಣಪತಿಯನ್ನು ಪೂಜೆ ಮಾಡಬೇಕಾ, ಅಥವಾ ಶಿವನನ್ನು ಆರಾಧನೆ ಮಾಡಬೇಕಾ, ಅಥವಾ ದೇವಿಯ ಗಾಡೆಸ್ಸನ್ನು ನೀವು ಅರ್ಚನೆ ಮಾಡಬೇಕಾ? ಸೊ ಇಂಥದ್ದೆಲ್ಲ ನಾನು ಹೇಳ್ತೇನೆ. ಇಂಥ ಮಂತ್ರಗಳನ್ನು ಹೇಳಿ, ಈ ರೀತಿಯ ಕೆಲವೊಂದು ಉಪಯುಕ್ತವಾದಂತಹ ಲೈಫ್ ಹ್ಯಾಬಿಟ್ಸ್ಗಳನ್ನು ನೀವು ನಿಮ್ಮಲ್ಲಿ ಡೆವಲಪ್ ಮಾಡಿಕೊಳ್ಳಿ. ಸೊ ಆ ರೀತಿಯ ಕೌನ್ಸಿಲಿಂಗ್ಗಳನ್ನು ಮಾಡಿ, ಆ ರೀತಿಯ ರೆಮಿಡೀಸ್ಗಳನ್ನು ಹೇಳ್ತಾ ನಾನು ಜನರಿಗೆ ಐ ವಿಲ್ ಟ್ರೈ ಟು ಗಿವ್ ದೆಮ್. ಅಂದರೆ ಇವಾಗ ನೀವು ಹೇಳಿದ್ರಿ ಮಂತ್ರ ಅಂತ ಹೇಳ್ತೀನಿ ನಾನು, ಅದನ್ನು ಮಾಡಬೇಕಾಗುತ್ತೆ ಅಂತ. ಅದು ಕೆಲವೊಂದು ಮಂತ್ರಗಳು 108 ಸಲ ಜಪ ಮಾಡಬೇಕಾಗ್ತದೆ ಕೆಲವೊಂದು ಮಂತ್ರಗಳು. ಯಾಕಂದರೆ ಇದು ಈ 108 ಹೇಳೋದೊಂದು ಕೌಂಟ್ ಅಷ್ಟೇ. ಬಟ್ ಅದರಲ್ಲಿ ಅದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಸಣ್ಣ ಒಂದು ಬಿಂದುಗೆ ಸಮ ಆ 108. ಅಂತಹ 108 ಮಂತ್ರಗಳನ್ನು ನಾವು ಎಷ್ಟು ಸಮಯ ಹೇಳಿದಾಗ ಮಾತ್ರ ನಮ್ಮ ಈ ಕರ್ಮಬಂಧನಗಳಿಂದ ಬಿಡುಗಡೆ ಆಗುವಂಥದ್ದು. ಸೊ ಅಂಥ ಕೆಲವೆಲ್ಲ ಇದು ಮಂತ್ರಗಳ ಪಠಣ ಆಗಿರ್ಬೋದು. ಈಗ ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳುವಂಥದ್ದು, ಅಥವಾ ಇನ್ಯಾವುದಾದ್ರೂ ರಾಹುವಿಗೆ ಸಂಬಂಧಪಟ್ಟ ಹಾಗೆ ರಾಹುವಿನ ಬೀಜ ಮಂತ್ರವನ್ನು ಹೇಳಿಕೊಳ್ಳುವಂಥದ್ದು, ಅಥವಾ ಗಣಪತಿಯ ಸ್ತೋತ್ರವನ್ನು ಹೇಳುವಂಥದ್ದು. ಇದೆಲ್ಲ ನಾವು ರೆಗ್ಯುಲರ್ ಆಗಿ ನಾವು ಮಾಡಬೇಕಾದಂಥ ಕೆಲಸ ಕಾರ್ಯಗಳು. ಓಕೆ, ಇವಾಗ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಹೇಳುವಂಥದ್ದು ಅಂತ ಹೇಳಿದ್ರೆ ಡಿಪ್ರೆಷನ್ ಅನ್ನುವಂಥದ್ದು ಇದೆ ಅಲ್ವಾ? ಇದನ್ನು ನಿಮಗೆ ಬಂದಾಗ ನೀವು ಯಾವ ರೀತಿಯಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಆಗುತ್ತೆ ಅಂತ?
ಡಿಪ್ರೆಷನಿಗೆ ನನಗೀಗ ಇತ್ತೀಚೆಗೆ ಬಹಳಷ್ಟು ವ್ಯಕ್ತಿಗಳು ಬಂದರು, ನನಗೆ ಕಾಲ್ ಮಾಡಿದರು. ನನ್ನ ಒಂದು ಲೇಖನ ಸುದ್ದಿ ಅಥವಾ ಬೇರೆ ಇತರ ಪೇಪರ್ಗಳಲ್ಲಿ ಬಂತು. ಆಗ ಹೆಚ್ಚಾಗಿ ಕಾಲ್ ಬಂದದ್ದು ನನಗೆ ಡಿಪ್ರೆಷನಲ್ಲಿರುವಂತಹ ಮಾನಸಿಕ ಕಾಯಿಲೆಗಳಿಂದ ಬಳಲುತ್ತಿದ್ದಂತಹ ಜನರು ಹೆಚ್ಚು ಕಾಲ್ ಮಾಡಿದರು, ಅವರ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಅವರ ಮನೆಯವರು. ಆಗ ನಾನು ಅವರ ನೋಡಿದಾಗ, ಅವರ ಸ್ಟಡಿ ಮಾಡಿದಾಗ ಕೆಲವೊಂದು ವಿಚಾರಗಳನ್ನು ಗಮನಿಸಿದಾಗ ಒಂದು ಡಾಕ್ಟರ್ಗಳ ಸಲಹೆ ಮುಖ್ಯವಾಗಿ ಬೇಕಾಗ್ತದೆ ಇಲ್ಲಿ. ಯಾಕಂದರೆ ಸೈಕಲಾಜಿಕಲ್ ಡಿಸಾರ್ಡರ್ಸಿಗೆ ಬೇಕಾಗುವಂಥ ಮದ್ದಾಗಿರ್ಬೋದು, ಟ್ಯಾಬ್ಲೆಟ್ಸ್ಗಳನ್ನು ಅವರು ಕನ್ಸ್ಯೂಮ್ ಮಾಡಲೇಬೇಕು. ಅದೇ ಥರ ಕೆಲವೊಂದು ನಮ್ಮಿಂದ ಸಾಧ್ಯವಾದಂತಹ ರೆಮಿಡೀಸ್ಗಳನ್ನು ನಾನು ಹೇಳಿದ್ದೇನೆ. ಒಂದು ರೀತಿಯ ಉತ್ತಮವಾದಂತಹ ಮಾತುಕತೆಗಳಾಗಿರ್ಬೋದು, ಅವರ ಜೊತೆಗೆ ವ್ಯವಹಾರ ಮಾಡುವಂಥ ರೀತಿಯನ್ನು ಯಾವ ರೀತಿ ನಾವು ಮನೆಯವರು ಇಟ್ಕೊಳ್ಬೇಕು, ಮತ್ತು ಅವರೊಟ್ಟಿಗೆ ಒಂದು ಉತ್ತಮವಾದ ಮಾತು ಅದು ಮುಖ್ಯವಾಗಿ ಬೇಕಾಗಿರ್ತದೆ ಅವರಿಗೆ. ದ ವೇ ವಿ ಟಾಕ್ ಆ್ಯಂಡ್ ಟ್ರೈ ಟು ಮೇಕ್ ದೆಮ್ ಮೋರ್ ಪೀಸ್ಫುಲ್, ಅಂಥ ಒಂದು ಎನ್ವೈರ್ಮೆಂಟನ್ನು ರೆಡಿ ಮಾಡಲಿಕ್ಕೆ ಬೇಕಾಗುವಂತಹ ಸಲಹೆ ಸೂಚನೆಯನ್ನು ನಾನು ಕೊಡಬಲ್ಲೆ ಅಷ್ಟೇ. ಡಿಪ್ರೆಷನನ್ನು ನಾನು ಕ್ಲಿನಿಕಲಿ ಅದನ್ನು ಏನೂ ಮಾಡಲಿಕ್ಕೆ ಬರೋದಿಲ್ಲ, ಬಿಕಾಸ್ ಐ ಆಮ್ ನಾಟ್ ಅ ಸೈಕಾಲಜಿಸ್ಟ್ ಅಂತ ಹೇಳ್ಬೋದು. ಅಥವಾ ನಾನು ವೈಜ್ಞಾನಿಕ ರೀತಿಯಲ್ಲಿ ಒಂದು ಸಾಧನವಾಗಿ ಟ್ಯಾರೋವನ್ನು ಬಳಸಿಕೊಂಡು ನನ್ನ ಕೈಯಲ್ಲಾದ ಮಟ್ಟಿಗೆ ಅವರಿಗೆ ಐ ಕ್ಯಾನ್ ಹೆಲ್ಪ್ ದೆಮ್. ಓಕೆ, ಇನ್ನಷ್ಟು ಕಾರ್ಡ್ ಇದೆಲ್ಲ, ಅದರ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನು ಮಾತಾಡ್ತೀವಿ ಸಣ್ಣ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಾವು ಮಾತಾಡ್ತಾ ಇದ್ವಿ ಇವಾಗ ಮೇಜರ್ ಅರ್ಕಣ ಕಾರ್ಡ್ ಬಗ್ಗೆ ಮಾತಾಡ್ತಾ ಇದ್ವಿ, ಅದರಲ್ಲೇ ಇವಾಗ ಕಂಟಿನ್ಯೂ ಮಾಡೋದು ಅಂತ ಇದ್ರೆ ಕೆಲವೊಂದು ವಿಚಾರಗಳನ್ನು. ಮೇಜರ್ ಅರ್ಕಾನದ ಕಾರ್ಡ್ಸಲ್ಲಿ ಇದು ಒಂದು ಸನ್ ಕಾರ್ಡ್ ಅಂತ, ಇದು ಸಹ ಬಹಳ ಪಾಪ್ಯುಲರ್ ಆದ ಕಾರ್ಡ್. ಸಪೋಸ್ ಕೆರಿಯರ್ ರಿಲೇಟೆಡ್ ಕ್ವೆಶನ್ಸ್ ಯಾರಾದರೂ ಕೇಳಿದರೆ ಈ ಕಾರ್ಡ್ ಪಿಕ್ ಮಾಡಿಕೊಂಡ್ರೆ ಅಂದರೆ ದೇ ಹ್ಯಾವ್ ಗುಡ್ ಪಾಸಿಟಿವ್ ವೈಬ್ರೇಷನ್ಸ್ ಇದೆ. ಸನ್ ಅಂದರೆ ಒಂದು ಎನರ್ಜಿ. ಇಟ್ ಈಸ್ ಆಲ್ಸೋ ರಿಲೇಟೆಡ್ ಟು ಗೌರ್ಮೆಂಟ್ ಜಾಬ್. ಯಾರಿಗೆ ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳಬೇಕು ಅಥವಾ ನಮಗೆ ಗೌರ್ಮೆಂಟ್ ಜಾಬ್ ಸಿಗ್ತದಾ ಇಲ್ವಾ, ಅದು ಈ ಸನ್ ಕಾರ್ಡ್ ಬಂದಾಗ ಅವರ ಕೆರಿಯರ್ ಹೇಳುವಂಥದ್ದು ತುಂಬ ಹ್ಯಾಪಿಯಾಗಿರ್ತದೆ. ಅವರು ಏನೇ ಕೆಲಸಕ್ಕೆ ಕೈ ಹಾಕಿದರೂ ಕೆಲಸ ಸಫಲತೆ ಇರ್ತದೆ ಅಂತ. ಕೆರಿಯರಲ್ಲಿ ಇದು ತುಂಬ ಒಳ್ಳೆ ಕಾರ್ಡ್ ಆ್ಯಕ್ಚುಲಿ, ಸನ್ ಕಾರ್ಡ್. ಅದೇ ಇನ್ನು ಫರ್ಟಿಲಿಟಿ ಇಶ್ಯೂಸ್ಗಳು ಬಂದಾಗ ಹೆಚ್ಚಾಗಿ ನಾನು ಈ ಕಾರ್ಡ್ಸ್ಗಳಲ್ಲಿ ಎಲ್ಲ ವಿಷಯದ ಬಗ್ಗೆ ನಾನು ಐ ಕ್ಯಾನ್ ಹೆಲ್ಪ್ ದೆಮ್. ಈ ಫರ್ಟಿಲಿಟಿ ಇಶ್ಯೂ ಬಂದಾಗ ನಾವು ಕೆಲವರು ಕೇಳ್ತಾರೆ ನನ್ನ ಹತ್ರ, ಮೇಡಮ್ ನಮಗೆ ಗಂಡು ಮಗು ಆಗ್ತದಾ ಹೆಣ್ಣು ಮಗು ಆಗ್ತದಾ ಅಂತ ಉತ್ತರಗಳನ್ನು ನಾನು ಹೆಚ್ಚಾಗಿ ಕೊಡೋದಿಲ್ಲ. ಒಂದು ಮಗು ಆಗ್ತದೆ ಅಂತ ಹೇಳ್ಬೋದು, ನಿಮಗೆ ಗೊತ್ತಾಗುತ್ತೆ, ಅದು ಕೆಲವುದ್ರಲ್ಲಿ ಗೊತ್ತಾಗ್ತದೆ ನಮಗೆ ಕೆಲವೊಂದು ಸಂದರ್ಭದಲ್ಲಿ. ಆದರೆ ನಾವು ಅದನ್ನು ಹೆಚ್ಚು ಡಿಸ್ಕ್ಲೋಸ್ ಮಾಡೋದಿಲ್ಲ, ಯಾಕಂದರೆ ನಾವು ಲಿಂಗ ಇದು ಪತ್ತೆ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಇಟ್ ಈಸ್ ನಾಟ್ ಅನ್ಎಥಿಕಲ್ ವೇಯಲ್ಲಿ ನಾವು ಯಾವುದೇ ರೀತಿಯಲ್ಲಿ ಈ ಕಾರ್ಡ್ಸ್ಗಳನ್ನು ಬಳಸಬಾರ್ದು. ಸೊ ಇದು ಈಗ ಸನ್ ಕಾರ್ಡ್ ಈಸ್ ರಿಲೇಟೆಡ್ ಟು, ಇಲ್ಲಿ ಒಂದು ಮಗು ಕಾಣ್ತದೆ ನಿಮಗೆ ಅಲ್ವಾ, ಈ ಒಂದು ಮಗು ಗಂಡು ಮಗು ಆಗಿರ್ಬೋದು, ಇದು ಗಂಡು ಮಗು ಆ್ಯಕ್ಚುಲಿ. ಅಂದರೆ ನಿಮಗೆ ಒಂದು ಒಳ್ಳೆಯ ಪುತ್ರ ಸಂತಾನ ಆಗುವಂಥ ಒಂದು ಕಾರ್ಡ್ ಇದು ಆ್ಯಕ್ಚುಲಿ. ಇದು ಯಾರಿಗಾದರೂ ಆ ಸಂದರ್ಭದಲ್ಲಿ ಈ ಕಾರ್ಡ್ ಬಂತು ಅಂದರೆ ಇಟ್ ವಿಲ್ ಬಿ ಒನ್ ಆಫ್ ದ ವೆರಿ ಲಕ್ಕಿಯೆಸ್ಟ್ ಕಾರ್ಡ್ ಅಂತ ಹೇಳ್ಬೋದು. ಅದೇ ಜಡ್ಜ್ಮೆಂಟಲ್ ಕಾರ್ಡ್ ಬಂತು ಅಂದರೆ ಈಗ ಯಾರಾದರೂ ವ್ಯಕ್ತಿಯ ಬಗ್ಗೆ ಅವರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಐ ಕ್ಯಾನ್ ಸೇ ಯು ಡೋಂಟ್ ಬಿ ಟೂ ಜಡ್ಜ್ಮೆಂಟಲ್ ಅಂತ ಹೇಳ್ಬೋದು ನಾನು ಈ ಕಾರ್ಡ್ ಬಂದಾಗ. ಸೊ ಹೀಗೆ ಕೆಲವೊಂದು ಕಾರ್ಡ್ಸ್ಗಳಿದೆ. ವರ್ಲ್ಡ್ ಕಾರ್ಡ್ ಬಂತು ಅಂದರೆ ಸಪೋಸ್ ಇದೊಂದು ಕಾರ್ಡ್, ಈಗ ನೀವು ಒಂದು ಪ್ರಶ್ನೆ ಹಾಕ್ತೀರಾ ನನ್ನ ಹತ್ರ, ಮೇಡಮ್ ನನಗೆ ಓವರ್ಸೀಸ್ ಆಪರ್ಚುನಿಟಿ ಇದೆಯಾ, ಫಾರಿನಿಗೆ ಹೋಗ್ಬೋದಾ ನಾನು, ಅಥವಾ ನನಗೆ ಹೇಗೆ ನನ್ನ ಲೈಫಲ್ಲಿ ಮುಂದೆ ನಾನು ಬೇರೆ ಪ್ಲೇಸ್ ಚೇಂಜ್ ಇದೆಯಾ, ಇಂಥ ಕಾರ್ಡ್ ಬಂದಾಗ ನಾನು ಹೇಳ್ಬೋದು ದೇರ್ ಈಸ್ ಅ ಟ್ರಾವೆಲ್ ಅಂತ. ಇಸ್ ಅ ವರ್ಲ್ಡ್ ಕಾರ್ಡ್. ಈ ಕಾರ್ಡ್ ನಾನು ಹೇಳಿದೆ ನಿಮಗೆ ಆಗಲೇ, ಈ ಕಾರ್ಡ್ ಒಂದು ರೆಪ್ರೆಸೆಂಟೇಷನ್ ಮಾಡ್ತದೆ ಅಂತ. ಫಸ್ಟಿಗೆ ಇಲ್ಲಿ ನೋಡಿ, ಇಲ್ಲಿ ಒಂದು ನಂಬರ್ ಕಾಣ್ತದೆ ಆಯಿತಾ. ಈ ನಂಬರ್ ಆ್ಯಕ್ಚುಲಿ ಈ ಕಾರ್ಡಿನ ಸಂಕೇತಗಳು ಅಂತ ಹೇಳ್ತೇವೆ. ಇಲ್ಲಿ ಕೆಲವು ಕಾಣುವಂಥ ಚಿತ್ರಗಳು, ಪ್ರತಿಯೊಂದು ಚಿತ್ರ, ಒಂದು ಕಡೆ ಮೂನ್ ಕಾಣ್ತಾ ಇದ್ದಾನೆ ನಮಗೆ. ಮೂನ್ ಇಟ್ ಈಸ್ ಆಲ್ಸೋ ರಿಪ್ರೆಸ್ಡ್ ಮೂನ್ ಅಂತ ಹೇಳ್ಬೋದು. ತುಂಬ ಹ್ಯಾಪಿಯಾದ ಮೂನ್ ಅಲ್ಲ ಇದು. ಯಾವಾಗ ಈ ಮೂನ್ ಕಾರ್ಡ್ ಬಂತು ಅಂದರೆ ನಿಮ್ಮ ಮಾನಸಿಕ ಸ್ಥಿತಿ ಅಷ್ಟೊಂದು ಸರಿ ಇಲ್ಲ ಅಂತ ಹೇಳ್ಬೋದು ನಾನು. ಈ ಥರ ರಿವರ್ಸಲಲ್ಲಿ ಬಂದರೆ ಅದು ಮಾನಸಿಕ ಸ್ಥಿತಿ ಸರಿ ಇಲ್ಲ. ಅದು ಈ ಥರ ಅಪ್ರೈಟಲ್ಲಿ ಬಂದರೆ ನೀವು ಮಾನಸಿಕ ಶಕ್ತಿ ನಿಮ್ಮಲ್ಲಿ ತುಂಬ ಚೆನ್ನಾಗಿದೆ, ಅಥವಾ ನಿಮ್ಮ ತಾಯಿಯ ಸಂಬಂಧಿಸಿದಂತಹ ಯಾವುದಾದ್ರೂ ವಿಷಯದ ಬಗ್ಗೆ ನಿಮಗೆ ಕೊರಗಿದೆ. ಮೂನ್ ಅಂತ ಹೇಳುವಂಥದ್ದು ಇಟ್ ಈಸ್ ವೆರಿ ಜಲತತ್ವಕ್ಕೆ ಸಂಬಂಧಿಸಿದಂತಹ ಒಂದು ಕಾರ್ಡ್ ಇದು. ಇಟ್ ಈಸ್ ರಿಲೇಟೆಡ್ ಟು ವಾಟರ್ ಆರ್ ಟು ಯುವರ್ ಮದರ್ ಆರ್ ರಿಲೇಟೆಡ್ ಟು ಯುವರ್ ಇಮೋಷನ್ಸ್, ಸ್ಟೇಟ್ ಆಫ್ ಮೈಂಡನ್ನು ತೋರಿಸುವಂಥ ಕಾರ್ಡ್ ಹೆಚ್ಚಾಗಿ ಇದು. ಅದೇ ಥರ ಇನ್ನೊಂದು ಸ್ಟಾರ್ ಕಾರ್ಡ್.
ಸಪೋಸ್ ಇಫ್ ಯು ಆರ್ ವೆರಿ ಈಗರ್ ಟು ಅಚೀವ್ ಸಮಥಿಂಗ್ ಇನ್ ಯುವರ್ ಲೈಫ್, ಅಥವಾ ಒಂದು ಸ್ಟಾರ್ ಫಿಗರ್ ಆಗಬೇಕು ನೀವು ಅಂತ ಇದ್ದರೆ, ಈ ಕಾರ್ಡ್ ಬಂದಾಗ ಇಟ್ ವಿಲ್ ಗೈಡ್ ಯು ದ್ಯಾಟ್ ಯು ಆರ್ ಗೋಯಿಂಗ್ ಟು ಬಿಕಮ್ ಅ ಸ್ಟಾರ್. ನೀವೊಂದು ಒಳ್ಳೆಯ ಸ್ಟಾರ್ ಆಗಿ ನಿಮ್ಮ ಲೈಫಲ್ಲಿ ಮುಂದೆ ಬರ್ತೀರಾ ಅಂತ ಹೇಳಲಿಕ್ಕೆ. ಅದೇ ಈ ಒಂದು ಕಾರ್ಡ್ ಟವರ್ ಕಾರ್ಡ್ ಅಂತ ಹೇಳ್ತೀವಿ, ಇದನ್ನು ನೋ ಕಾರ್ಡ್ ಅಂತ ಹೇಳ್ತೇವೆ. ಹೆಚ್ಚಾಗಿ ನಾನು ಈ ಟವರ್ ಕಾರ್ಡನ್ನು ಇಷ್ಟಪಡೋದಿಲ್ಲ. ಯಾರ್ದಾದ್ರೂ ಲೈಫಲ್ಲಿ ಒಂದು ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಯಾವುದಾದ್ರೂ ಒಂದು ಡಿವೋರ್ಸ್ ಆಗ್ಬೋದು, ಅಥವಾ ಯಾವುದಾದ್ರೂ ಒಂದು ಫೈರ್ ಇನ್ಸಿಡೆಂಟ್ ಆಗ್ಬೋದು, ಆಕ್ಸಿಡೆಂಟ್ಗಳು ಮಿಶಪ್ಸ್ ಆಗಿರ್ಬೋದು, ಇಂತಹ ಸಂದರ್ಭಗಳಲ್ಲಿ ಈ ಕಾರ್ಡ್ಗಳು ಹೆಚ್ಚಾಗಿ ಸಿಗ್ತದೆ. ಅಂದರೆ ಏನೋ ಒಂದು ಸಮಥಿಂಗ್ ಈಸ್ ಗೋಯಿಂಗ್ ಟು ಫಾಲ್ ಡೌನ್ ಅಂತ ಹೇಳುವಂಥದ್ದು ಈ ಟವರ್ ಕಾರ್ಡಲ್ಲಿ ತೋರಿಸ್ತದೆ. ಓಕೆ, ಇದು ರಿವರ್ಸಲ್ ಬಂದಾಗ ಅದನ್ನು ಇಂಟರ್ಪ್ರಿಟ್ ಮಾಡುವಂಥದ್ದೇ ಬೇರೆ. ಯಾಕಂದರೆ ಇದು ರಿವರ್ಸಲ್ ಬಂದಾಗ ನಾನು ಹೇಳ್ಬೋದು, ನೀವು ಈ ನಿಮ್ಮ ಲೈಫಲ್ಲಿ ಕೆಲವೊಂದು ಘಟನೆಗಳು ನಡೆದೋಗಿದೆ, ಸೊ ಯು ಆರ್ ಜಸ್ಟ್ ಕಮ್ಮಿಂಗ್ ಔಟ್ ಆಫ್ ದ್ಯಾಟ್ ಅಂತ. ಈಗ ನಿಮಗೆ ಒಂದು ಸಡನ್ ಆದ ಒಂದು ಇನ್ಸಿಡೆಂಟಿಂದ ಹೊರಗಡೆ ಬರ್ತಾ ಇದ್ದೀರಾ, ಲೈಫಲ್ಲಿ ರಿಕವರಿ ಆಗ್ತಾ ಇದ್ದೀರಾ. ಸೊ ದಿಸ್ ಕಾರ್ಡ್ ಡಿಪಿಕ್ಸ್ ದ ರಿಕವರಿ ಸ್ಟೇಟ್ ಆಫ್ ಯುವರ್ ಲೈಫ್, ಗೊತ್ತಾಯ್ತಾ. ಸೊ ಟೆಂಪರೆನ್ಸ್ ಕಾರ್ಡ್ ಬಂದಾಗ ಏನು ಮಾಡ್ಬೋದು, ಇಟ್ಸ್ ಲೈಕ್ ಅ ಪೇಷನ್ಸ್, ತುಂಬ ಪೇಷನ್ಸ್ ಬೇಕು ನಿಮ್ಮಲ್ಲಿ ಅಂತ ಹೇಳಲಿಕ್ಕೆ ನಾನು ಸೂಚನೆ ಕೊಡ್ಬೋದು. ಡೆತ್ ಕಾರ್ಡ್, ಮತ್ತು ಇದು ಡೆವಿಲ್ ಕಾರ್ಡ್. ದಿಸ್ ಇಸ್ ಅ ಕಾರ್ಡ್ ಆಫ್ ಬಾಂಡೇಜಸ್, ಒಂಥರ ಚೈನ್ಡ್ ರಿಲೇಷನ್ಶಿಪ್ಪಲ್ಲಿ ಇರುವ ಹಾಗೆ, ತುಂಬ ಸೊಫೊಕೇಟಿಂಗ್ ರಿಲೇಷನ್ಶಿಪ್ ಇದ್ದಾಗ ಕೆಲವರಿಗೆ ಈ ಕಾರ್ಡ್ಗಳು ಬರ್ತದೆ. ನಾನು ಹೆಚ್ಚು ಲವ್ ಲೈಫ್ ರಿಲೇಷನ್ಶಿಪ್ ಬಗ್ಗೆ ನಾನು ಇಂಟರ್ಪ್ರಿಟ್ ಮಾಡೋ ಈ ಕಾರ್ಡ್ಗಳು ಬಂದಾಗ ನಾನು ಹೇಳ್ತೇನೆ, ಬೆಟರ್ ಟು ಕ್ವಿಟ್. ಈ ಒಂದು ನಿಮ್ಮ ರಿಲೇಷನ್ಶಿಪ್ ಏನು ನಡೀತಾ ಇದೆ ನಿಮ್ಮಿಬ್ಬರ ನಡುವೆ, ಅದನ್ನು ಬಿಟ್ಬಿಡಿ ಅಂತ ಹೇಳ್ತೇನೆ ಕೆಲವರಿಗೆ ನಾನು. ಅಥವಾ ಅದನ್ನು ಸುಧಾರಿಸಲಿಕ್ಕೆ ನೀವು ಪ್ರಯತ್ನವನ್ನು ಪಡಿ, ಅಥವಾ ಇಟ್ ಈಸ್ ರಿಕ್ವೈರ್ಡ್ ಫಾರ್ ಯು ಟು ಗೋ ಟು ಸಪ್ರೇಟ್. ಅಂದರೆ ಈ ರೀತಿಯ ಚೈನ್ಡ್ ರಿಲೇಷನ್ಶಿಪ್ ಅಥವಾ ಬಾಂಡೇಜ್ ಅಥವಾ ಸ್ಲೇವರಿ ಟೈಪಲ್ಲಿ ಇರಬೇಡಿ. ಯು ನೀಡ್ ಟು ಕಮ್ ಔಟ್. ಯಾಕಂದರೆ ಕೆಲವರು ತುಂಬ ಪ್ರೀತಿಸಿರ್ತಾರೆ, ಅವರಿಗೆ ಒಬ್ಬರನ್ನು ಬಿಟ್ಕೊಂಡು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಮಾನಸಿಕ ವೇದನೆ ಬಹಳಷ್ಟು ಇರ್ತದೆ. ಸೊ ಅಂಥ ಸಂದರ್ಭದಲ್ಲಿ ಈ ಕಾರ್ಡ್ಗಳೆಲ್ಲ ಬಂದಾಗ ವಿ ಕ್ಯಾನ್ ಗೈಡ್ ದೆಮ್ ಇನ್ ಅ ಪ್ರಾಪರ್ ಮ್ಯಾನರ್. ಈ ಹ್ಯಾಂಗ್ಡ್ ಮ್ಯಾನ್ ಬಂದಾಗ ಒಂದು ಕಾಲಲ್ಲಿ ನಿಂತ ವ್ಯಕ್ತಿ, ನಾವು ಕೆಲವೊಂದು ಸಲ ಒಂದು ಕಾಲಲ್ಲಿ ನಿಂತಿದ್ದಾನೆ ಈ ವ್ಯಕ್ತಿ ಅಂದರೆ ಎಷ್ಟು ಕಷ್ಟ ಆಗಿರ್ಬೋದು, ತುಂಬ ಅಂದರೆ ಒಂಟಿಯಾಗಿ ಜೀವನ ನಡೆಸ್ತಾ ಇದ್ದಾನೆ, ಈಸ್ ಫೀಲಿಂಗ್ ಎಲೋನ್, ಅಥವಾ ವಾಟ್ ರಿಕ್ವೈರ್ಸ್ ಟು ಬಿ ಡನ್. ಈಗ ಒಬ್ಬ ವ್ಯಕ್ತಿ ಎಲೋನ್ ಅಂತ ಇದ್ದಾಗ ನಾನು ಏನು ಮಾಡಬೇಕು ಅವನಿಗೆ, ವಾಟ್ ಈಸ್ ಮೈ ವೆಲ್ ವಿಶ್ ಫಾರ್ ಹಿಮ್ ಅಂದರೆ ನಾನು ಹೇಳ್ಬೋದು, ಯು ಕ್ಯಾನ್ ಜಸ್ಟ್ ಇಂಟರ್ಯಾಕ್ಟ್ ವಿತ್ ಯುವರ್ ಫ್ರೆಂಡ್ ಸರ್ಕಲನ್ನು ಜಾಸ್ತಿ ಮಾಡಿಕೊಳ್ಳಿ, ಅಥವಾ ಒಳ್ಳೆಯ ಒಂದು ಜನರ ಸಂಪರ್ಕದಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಳ್ಳಿ. ಅದರಿಂದ ಅದನ್ನು ಕೇಳಲಿಕ್ಕೆ ನೀವು ರೆಡಿ ಇರಬೇಕು. ನಾನು ಹೇಳಿದೆ ಹೌದು. ಈಗ ಒಂದು ಜಸ್ಟಿಸ್ ಕಾರ್ಡ್ ಬಂತಂದರೆ ಅದೇ ಥರ ನಿಮ್ಮ ಲೈಫಲ್ಲಿ ಒಂದು ನ್ಯಾಯ, ಈಗ ಲೀಗಲ್ ಪ್ರಾಬ್ಲಮ್ಗಳು ಏನಾದರೂ ನಡೀತಾ ಇದ್ದರೆ ಈ ಕಾರ್ಡ್ಸ್ ಬಂದಾಗ ನಿಮಗೆ ಒಂದು ನ್ಯಾಯ ಸಿಗ್ತದಾ ಇಲ್ವಾ ಅಂತ ಹೇಳಿದಾಗ ಈ ಕಾರ್ಡ್ ಬಂದರೆ ಹೌದು ಖಂಡಿತ ನಿಮಗೆ ನ್ಯಾಯ ಸಿಗ್ತದೆ ಅಂಥೇಳಿ ಆ ರೀತಿ. ಅದೇ ಈ ಲವರ್ಸ್ ಕಾರ್ಡ್ ಆಗ ಹೇಳಿದೆ, ಇದು ಸೋಲ್ಮೇಟ್ ಕಾರ್ಡ್ ಅಂತ. ಯಾರು ತುಂಬ ಪ್ರೀತಿಸ್ತಾ ಇರ್ತಾರೋ, ಒಬ್ರಿಗೆ ಬಿಟ್ಕೊಡ್ಲಿಕ್ಕಾಗದೆ ಅಂತಹ ಒಂದು ಲವ್ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಇಂಥ ಕಾರ್ಡ್ ಬಂದರೆ ಐ ಕ್ಯಾನ್ ಸೇ ಹೀ ಈಸ್ ಯುವರ್ ಪರ್ಫೆಕ್ಟ್ ಗೈಡ್ ಪರ್ಸನ್ ಅಂತ. ಈಗ ಕ್ಯಾಸ್ಟ್ ಬೇಸ್ ಅಂತ ಬಂದಾಗಲೂ ನಾನು ಕ್ಯಾಸ್ಟ್ ಬಗ್ಗೆ ನಮಗೆ ಒಂದು ಒಳ್ಳೆಯ ಒಂದು ಉತ್ತಮ ಅಭಿಪ್ರಾಯ ಇದೆ, ಬಟ್ ಹೆಚ್ಚಾಗಿ ಪ್ರೀತಿಸಿರ್ತಾರೆ ಕ್ಯಾಸ್ಟ್ ಜಾತಿಯನ್ನು ಬಿಟ್ಟು. ಅಂಥ ಸಂದರ್ಭದಲ್ಲಿ ನಾನು ಅವನನ್ನು ಮದುವೆ ಆಗ್ಬೋದಾ, ನಮ್ಮ ಪೇರೆಂಟ್ಸ್ ಎಗ್ರಿ ಆಗ್ತಾರಾ, ಅಥವಾ ನಾವು ಹೇಗೆ ಮುಂದೆ ಲೈಫ್ ಲೀಡ್ ಮಾಡ್ಬೋದಾ ಅಂತ ಇಂಥ ಕಾರ್ಡ್ಗಳೆಲ್ಲ ಬಂದಾಗ ಹೇಳ್ತೇನೆ ನಾನು, ಹೌದು ಯು ಆರ್ ಪರ್ಫೆಕ್ಟ್ ಸೋಲ್ಸ್ ಅಥವಾ ಪರ್ಫೆಕ್ಟ್ಲಿ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತೇನೆ. ಯು ಕ್ಯಾನ್ ಐ ವಿಲ್ ಜಸ್ಟ್ ಡೈರೆಕ್ಟ್ಲಿ ಟೆಲ್ ದೆಮ್ ಯು ಕ್ಯಾನ್ ಗೋ ಹೆಡ್ ಇನ್ ಯುವರ್ ಲವ್ ರಿಲೇಷನ್ಶಿಪ್, ಕಂಟಿನ್ಯೂ ಮಾಡಿ ಮುಂದೆ ಹೋಗಿ. ಅಥವಾ ಈ ಥರ ನನಗೆ ಏನಾದರೂ ಒಂದು ಸಿಗ್ನಲ್ ಇದರಿಂದ ಗೊತ್ತಾಯಿತು ಬೇಡ ಅಂತ ಹೇಳಿದಾಗ ನಾನು ಐ ಕ್ಯಾನ್ ಟೆಲ್ ದೆಮ್ ಓಕೆ ಇದು ಬೇಡ ಅಂತ ಹೀಗೆ ಅನ್ನಿಸ್ತಾ ಇದೆ, ಯು ಜಸ್ಟ್ ಸಿ ಟು ದ್ಯಾಟ್ ಹೌ ಯು ಕ್ಯಾನ್ ರಿಸಾಲ್ವ್ ದೀಸ್ ಅಂತ. ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಆಗ ನಾನು ಹೇಳಿದಾಗೆ ಇದೊಂಥರ ಲಕ್ಕಿಯೆಸ್ಟ್ ಕಾರ್ಡ್. ಇದು ಬಂದರೆ ತುಂಬ ಲಕ್ಕಿ, ಯಾರಿಗೆ ಸಿಗುತ್ತಂದರೆ ದೇ ಆರ್ ವೆರಿ ಹ್ಯಾಪಿ ಅಂತ ಹೇಳ್ಬೋದು. ಇದು ಸ್ಟ್ರೆಂತ್ ಕಾರ್ಡ್. ನಿಮ್ಮಲ್ಲಿ ಒಂದು ಒಳ್ಳೆಯ ಸ್ಟ್ರೆಂತ್ ಇದೆಯಾ, ಬಿಲ್ಡಪ್ ಆಗಿದೆಯಾ, ವೆದರ್ ಐ ಕ್ಯಾನ್ ಹ್ಯಾಂಡಲ್ ದ ಚಾಲೆಂಜಸ್ ಇನ್ ಮೈ ಲೈಫ್ ಅಂತ ಕೇಳ್ತಾರೆ. ಈ ಥರ ಬಂದರೆ ಕಷ್ಟ ಬರ್ತದೆ, ಹೀಗೆ ನನಗೆ ಏನಾಗ್ಬೋದು, ಇಂಥ ಕಾರ್ಡ್ ಬಂದಾಗ ನಾನು ಹೇಳ್ತೇನೆ ಯು ಹ್ಯಾವ್ ಆಲ್ ದ ಗಟ್ ಫೀಲಿಂಗ್ಸ್. ನಿಮ್ಮಲ್ಲಿ ತುಂಬ ಒಳ್ಳೆಯ ಒಂದು ಮಾನಸಿಕ ದೃಢತೆ ಇದೆ, ಫಿಸಿಕಲ್ ಎಬಿಲಿಟಿ ಇದೆ, ಯು ಕ್ಯಾನ್ ಡೂ ಇದು ಏನು ಬೇಕಾದದನ್ನು ಸಾಧಿಸಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯ ಇದೆ ಅಂತ ಹೇಳ್ತೇನೆ. ಚಾರಿಯಟ್ ಕಾರ್ಡ್ ಬಂದಾಗ ಚಾರಿಯಟ್ ಕಾರ್ಡ್ ಅಂದರೆ ಇದು ಒಂದು ಏನಂದರೆ ಮುಂದೆ ನಡೀತದ, ನಮ್ಮ ಲೈಫ್ ಸ್ಟಕ್ ಆಗ್ತದ ಅಥವಾ ಮುಂದೆ ಹೋಗ್ತದ, ಅಥವಾ ನಾನು ಎಲ್ಲಿಯಾದರೂ ಅಲ್ಲೇ ಬಾಕಿಯಾಗಿ ಹೋಗ್ಬೋದಾ ಅಂತೆಲ್ಲ ಕೇಳ್ತಾರೆ. ಹೀಗೆ ನನ್ನ ಲೈಫ್ ಮುಂದೆ ಚೆನ್ನಾಗಿ. ಇದು ಚಾರಿಯಟ್ ಕಾರ್ಡ್ ಅಂದರೆ, ಚಾರಿಯಟ್ ಅಂದ್ರೇನು, ಕುದುರೆ ಮುಂದೆ ಓಡುವಂಥದ್ದು, ಸ್ಟಕ್ ಆಗಿ ನಿಲ್ಲುವಂಥದ್ದಲ್ಲ ಅದು. ಇಟ್ ಈಸ್ ಅ ಮೂವಿಂಗ್ ಥಿಂಗ್. ಓಕೆ, ಚೇಂಜ್, ಸಮಥಿಂಗ್ ರಿಫಾರ್ಮೇಟಿವ್ ಅಥವಾ ಟ್ರಾನ್ಸ್ಫಾರ್ಮೇಟಿವ್ ಅಥವಾ ಈ ರೀತಿಯ ಒಂದು ಇದು ಅರ್ಥವನ್ನು ಕೊಡುವಂಥ ಕಾರ್ಡ್. ಹೈರೋಫ್ಯಾಂಟ್ ಅಂದರೆ ಇದು ಸಮಥಿಂಗ್ ರಿಲೇಟೆಡ್ ಟು ಗುರು
ಈಗ ಈ ಕಾರ್ಡ್ಗಳು ಹೆಚ್ಚಾಗಿ ಬರ್ತದೆ ಕೇಳುವಾಗ. ಅಂದರೆ ಕೆಲವರಿಗೆ ಗುರುವಿನ ಅನುಗ್ರಹ ಇರುವುದಿಲ್ಲ. ಅಂಥವರು ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಬೇಕಾದ್ರೆ ರಾಯರ ಉಪಾಸನೆಯನ್ನು ಮಾಡಬೇಕು, ಸಾಯಿಬಾಬನನ್ನು ಉಪಾಸನೆ ಮಾಡಿ. ಯಾರು ಗುರು ಅಂತ ಹೇಳ್ತಾರೆ, ಹಿರಿಯರಂತ ಗುರು ಅಂತ ಹೇಳ್ತಾರೆ ಅನಿಸಿಕೊಂಡವರು, ಅವರ ಕರ್ತವ್ಯವನ್ನು ಮಾಡುವ ಅಥವಾ ನಮಗೆ ಕಲಿಸಿದಂತಹ ಗುರುಗಳಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅಟ್ಲೀಸ್ಟ್ ಅವರ ಹತ್ರ ಹೋಗಿ ಚೆನ್ನಾಗಿ ಮಾತನಾಡಿ ಅವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಅವರಿಗೆ ಒಂದು ಸ್ವಲ್ಪ ಬೇಕಾಗುವಂಥ ಉಡುಗೊರೆಯನ್ನು ಏನಾದರೂ ನೀಡಿಕೊಂಡು ಬಂದಾಗ ನಿಮ್ಮ ಗುರು ಆಟೋಮೆಟಿಕ್ಕಾಗಿ ಇಟ್ ವಿಲ್ ಎನರ್ಜೈಸ್. ಅದು ನಮಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿಕೊಂಡೇ ನಮ್ಮ ಜೀವನದಲ್ಲಿ ಸಫಲತೆಯನ್ನು ಪಡಿಬೇಕಾಗಿಲ್ಲ. ಫ್ರಮ್ ದ ಸ್ಮಾಲ್ ಇದು ಒಂದು ಸಣ್ಣ ಹೆಲ್ಪ್ ಅಥವಾ ಸಣ್ಣ ಒಂದು ಕೆಲಸ ಕಾರ್ಯಗಳ ಮೂಲಕ ನಮ್ಮ ಜೀವನವನ್ನು ಉದ್ದೀಪನಗೊಳಿಸಲಿಕ್ಕೆ ನಾವು ಸಾಧ್ಯ ಇದೆ. ಈ ಎಂಪರರ್ ಕಾರ್ಡ್ ಬಂದಾಗ ಹೇಗಿರ್ತದೆ ಮನಸ್ಥಿತಿ ಅಂದರೆ, ಒಂದು ರೀತಿಯ ಫಾದರ್ಲಿ ಫಿಗರ್ ಅಂತ ಹೇಳ್ಬೋದು, ಅಥವಾ ಈ ಪರ್ಸನ್ ತುಂಬ ಏನಂದರೆ ಸೆಲ್ಫ್ ಮೇಡ್ ಆದಂಥ ಪರ್ಸನ್ ಆಗಿರ್ಬೋದು, ಒಂದು ಪವರ್ ಇರುವಂತಹ ವ್ಯಕ್ತಿ ಆಗಿರ್ಬೋದು. ಈ ರೀತಿಯೆಲ್ಲ ಈ ಒಂದು ಕಾರ್ಡ್ಗಳ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್, ಅದನ್ನು ಇಂಟರ್ಪ್ರಿಟ್ ಮಾಡೋದು ನನ್ನಲ್ಲಿದೆ. ನೀವು ಯಾವ ರೀತಿಯ ಪ್ರಶ್ನೆ ನನ್ನಲ್ಲಿ ಕೇಳ್ತೀರೋ ಅಂಥ ಸಂದರ್ಭದಲ್ಲಿ ಈ ಕಾರ್ಡ್ಗಳು ಬಂದಾಗ ನಾನು ಅದನ್ನು ಇಂಟರ್ಪ್ರಿಟ್ ಮಾಡಿಕೊಂಡು ಹೋಗ್ತೇನೆ. ಎಂಪ್ರೆಸ್ ಕಾರ್ಡ್ ಬಂದಾಗ ದಿಸ್ ಈಸ್ ಅ ಕಾರ್ಡ್ ಆಫ್ ಫರ್ಟಿಲಿಟಿ ಅಂತ ಹೇಳ್ಬೋದು. ಹೆಚ್ಚಾಗಿ ನಮಗೆ ಮಗು ಆಗ್ತದೆ, ಯಾವಾಗ ಆಗ್ತದೆ, ಇದು ಒಂದು ಕಾರ್ಡ್ ತೆಗೆದ ಕೂಡಲೇ ನನಗೆ ಮಗು ಆಗ್ತದೆ ಅಂತ ಈಗ ಇದು ಬಂತು ಅಂದರೆ ಐ ಕ್ಯಾನ್ ಸೇ ಯು ಆರ್ ಫರ್ಟೈಲ್, ಅಥವಾ ನಿಮಗೆ ಒಂದು ಮಗು ಆಗ್ತದೆ ಅಂತ ಯಾವಾಗ ಅಂತ ಮತ್ತೆ ಕೇಳ್ತಾರೆ. ಆಗ ನಾನು ಈ ಕಾರ್ಡ್ಗಳನ್ನು ತಗೊಳ್ಬೇಕು. ಅಂದರೆ ಮೈನರ್ ಅರ್ಕಣ ಅಂದರೆ ಇದು ಮೇಜರ್, ನಿಮ್ಮ ಲೈಫಲ್ಲಿ ಆಗುವ ಮೇಜರ್ ಇನ್ಸಿಡೆಂಟನ್ನು ಮಾತ್ರ ನಾನು ಪರಿಚಯಿಸಲಿಕ್ಕೆ ತಿಳ್ಕೊಳ್ಳಿಕ್ಕೆ ಈ ಕಾರ್ಡ್ಗಳನ್ನು ಬಳಸ್ತೇನೆ. ಅದು ಮೈನರ್ ಯಾವಾಗ ಆಗ್ತದೆ, ಎಷ್ಟು ಸಮಯ ಕಳೀತದೆ, 6 ತಿಂಗಳಲ್ಲಿ ಆಗ್ತದೆ, 1 ವರ್ಷದಲ್ಲಿ ಆಗ್ತದೆ, ಅಥವಾ ಇನ್ನೂ ಎಷ್ಟು ಸಮಯ ಆಗ್ತದೆ, ಅದೆಲ್ಲ ಈ ಕಾರ್ಡ್ಗಳಲ್ಲಿ ನಾವು ನೋಡುವಂಥದ್ದು. ಸೊ ಹೈ ಪ್ರಿಸ್ಟೆಸ್ ಕಾರ್ಡ್ ಇದೊಂದು ಕಾರ್ಡ್. ಸೊ ಹೀಗೆ ಇದು ಫುಲ್ ಕಾರ್ಡ್ ಅಂತ ಹೇಳಿದೆ. ಫಸ್ಟ್ ಕಾರ್ಡ್ ಮೆಜಿಷಿಯನ್ ಕಾರ್ಡ್, ಇದೊಂದು ಮ್ಯಾನಿಫೆಸ್ಟೇಷನ್ ಕಾರ್ಡ್ ಅಂತ ಹೇಳಿದೆ. ಇದು ಬಂದಾಗ ನಾನು ಹೆಚ್ಚಿನವರಿಗೆ ಗೈಡ್ ಮಾಡುವ ರೀತಿ ಹೇಗೆಂದರೆ, ಯು ಹ್ಯಾವ್ ಆಲ್ ದ ಇನ್ಫಿನಿಟ್ ಎನರ್ಜೀಸ್ ಇನ್ ಯು ಅಂತ ಹೇಳ್ತೇನೆ. ನಿನ್ನಲ್ಲಿ ಅಂಥ ಒಂದು ಒಳ್ಳೆಯ ಶಕ್ತಿ ನಿನ್ನಲ್ಲಿ ಒಳಗಡೆ ಇದೆ. ಆ ಶಕ್ತಿಯನ್ನು ನೀನು ಮ್ಯಾನಿಫೆಸ್ಟೇಷನ್ ಮಾಡಿ ತೋರಿಸು. ಆ್ಯಕ್ಷನ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ಹಿಯರ್ ಅಂತ ಹೇಳ್ತೇನೆ ನಾನು. ಸುಮ್ಮನೆ ಮಾಂತ್ರಿಕ ಜಾದುಯಿಂದ ಏನು ಮಾಡಲಿಕ್ಕೆ ಬರೋದಿಲ್ಲ. ನಾನು ಅದನ್ನು ಮಾಡಿ ತೋರಿಸುವ, ನಮ್ಮಲ್ಲಿ ಸ್ಕಿಲ್ಸ್ ಇರಬೇಕು, ರಿಸೋರ್ಸಸ್ ಇರಬೇಕು. ಇದೆಲ್ಲ ಇದ್ದಾಗ ವಿ ಡೋಂಟ್ ಫೇಲ್, ಗೊತ್ತಾಯ್ತಾ? ಸೊ ಇಂತಹ ಕಾರ್ಡ್ಗಳ ಮೂಲಕ ನಾವು ಮೇಜರ್ ಅರ್ಕಣ ಕಾರ್ಡ್ಸ್ ಅಂತ ಇದನ್ನು ಹೇಳುವಂಥದ್ದು. ಸೊ ಥ್ರೂ ದೀಸ್ ಕಾರ್ಡ್ಸ್ ಐ ಕ್ಯಾನ್ ಹೆಲ್ಪ್ ದೆಮ್ ಟು ಗೈಡ್ ಇನ್ ಅ ಮೋರ್ ಪ್ರಾಪರ್ ಮ್ಯಾನರ್. ಅದೇ ಥರ ಇನ್ನೊಂದು ಕಾರ್ಡನ್ನು ವ್ಯಾಂಡ್ಸ್ ಕಾರ್ಡ್. ವ್ಯಾಂಡ್ಸ್ ಅಂದರೆ ಏನು ಅಂತ, ವ್ಯಾಂಡ್ಸ್ ಅಂದರೆ ಇಲ್ಲಿ ಒಂದು ಚಿತ್ರ ಕಾಣ್ತದೆ ನಿಮಗೆ ಅಲ್ವಾ, ಇದು ಒಂದು ರೀತಿಯ ಕೋಲು, ಅದರಲ್ಲಿ ಒಂದು ಸ್ಪ್ರೌಟ್ಸ್ಗಳನ್ನು ಕಾಣ್ಬೋದು, ಮೊಳಕೆ ಹೊಡಿತಾ ಇದೆ. ಮೊಳಕೆ ಹೊಡೆಯುವಂತಹ ಒಂದು ಕೋಲೆ ಆ್ಯಕ್ಚುಲಿ ಇದು, ಆಯಿತಾ? ಈ ವ್ಯಾಂಡ್ಸ್ ಕಾರ್ಡ್ಗಳು ಬಂದಾಗ ದಿ ವ್ಯಾಂಡ್ಸ್ ಆ್ಯಕ್ಷನ್, ಕರ್ಮ ಸಿದ್ಧಾಂತಕ್ಕೆ ಹೆಚ್ಚು ಮಹತ್ವ ಕೊಡುವಂಥ ಕಾರ್ಡು. ಈ ಕಾರ್ಡ್ಗಳು ಬಂದಾಗ ನಾನು ಹೇಳ್ಬೋದು, ಕೈ ಕಟ್ಟಿ ಕೂತ್ರೆ ನಿಮಗೆ ಕೆಲಸ ಆಗೋದಿಲ್ಲ. ನೀವು ಒಂದು ಆ್ಯಕ್ಷನ್ಸನ್ನು ತಗೊಳ್ಬೇಕು. ಯು ನೀಡ್ ಟು ಟೇಕ್ ಸಮ್ ಆ್ಯಕ್ಷನ್. ಮೇಡಮ್ ನನಗೆ ಡೈವೋರ್ಸ್ ಆಗ್ತಾ ಇದೆ, ಅವಳು ಏನು ನನ್ನ ಹತ್ರ ಮಾತನಾಡ್ತಾ ಇಲ್ಲ, ನನ್ನ ವೈಫು, ನಾನು ಏನು ಮಾಡಬೇಕು? ನಾನು ಹೇಳ್ತೇನೆ, ಯು ಗೋ ಆ್ಯಂಡ್ ಟಾಕ್ ಟು ಹರ್. ನೀನು ಅವಳ ಹತ್ರ ಹೋಗಿ ಮಾತನಾಡಬೇಕು. ನನ್ನಿಂದ ಸಾಧ್ಯ ಇಲ್ಲ ಅಂತೇಳಿ ಕೈಕಟ್ಟಿ ಕೂತ್ರೆ ಆಗೋದಿಲ್ಲ. ಸೊ ಇಮ್ಮಿಡಿಯೇಟ್ ಆ್ಯಕ್ಷನ್ ಏನು ಮಾಡಬೇಕು ಆ ವ್ಯಕ್ತಿ, ಅದನ್ನು ನಾನು ಹೇಳ್ತೇನೆ ಈ ವ್ಯಾಂಡ್ಸ್ ಕಾರ್ಡ್ಗಳ ಮೂಲಕ. ಸೊ ದಿಸ್ ಈಸ್ ಇದರಲ್ಲಿ ಸಹ ನಾನು ಹೇಳಿದೆ 14 ಕಾರ್ಡ್ಸ್ಗಳಿದೆ. ಇದು ಏಸ್ ಆಫ್ ವ್ಯಾಂಡ್ಸ್ ಕಾರ್ಡ್ ಅಂತ, ಸ್ಟಾರ್ಟ್ ಬಿಗಿನಿಂಗ್ ಕಾರ್ಡ್ ವ್ಯಾಂಡ್ಸ್ಗಳಲ್ಲಿ. ಫಸ್ಟ್ ಕಾರ್ಡ್ ಅಂದರೆ ಇದು ಏಸ್ ಆಫ್ ವ್ಯಾಂಡ್ಸ್. ಇದು ನೋಡಿ, ಈ ಏಸ್ ಆಫ್ ವ್ಯಾಂಡ್ಸ್ ಬಂದಾಗ ನಾನು ಹೇಳ್ಬೋದು, ಒಂದು ನ್ಯೂ ಬಿಗಿನಿಂಗ್ ಇದೆ ನಿಮ್ಮ ಲೈಫಲ್ಲಿ ಅಂತ, ಒಂದು ಹೊಸದಾಗಿ ಏನೋ ಒಂದು ನಿಮ್ಮ ಕೆಲಸ ಸಾಧನೆ ಆಗ್ತದೆ ಈ ಕಾರ್ಡ್ ಬಂದಾಗ, ಗೊತ್ತಾಯ್ತಾ? ಅದೇ ಥರ ಇನ್ನೂ ಬಹಳಷ್ಟು ಕಾರ್ಡ್ಗಳಿದೆ. ಇದು 2 ಆಫ್ ವ್ಯಾಂಡ್ಸ್ ನೋಡಿ, ಇಲ್ಲಿ ನಂಬರ್ 2 ಅಂತ ಇದೆ. 2 ಆಫ್ ವ್ಯಾಂಡ್ಸ್ ಅಂತ ಹೇಳ್ತೇವೆ ಈ ಕಾರ್ಡ್. ಈ ಪರ್ಸನ್ ತುಂಬ ಕ್ಯಾಲ್ಕುಲೇಟಿವ್ ಆಗಿ ಏನೋ ಯೋಚನೆ ಮಾಡ್ತಾ ಇದ್ದಾನೆ, ಕೈಯಲ್ಲಿ ಒಂದು ಗ್ಲೋಬನ್ನು ಹಿಡ್ಕೊಂಡು ನೋಡ್ತಾ ಇದ್ದಾನೆ. ಆ್ಯಂಡ್ ಹೀ ಈಸ್ ಲುಕಿಂಗ್ ಫಾರ್ ಸೀಯಿಂಗ್ ಅಂತ ಹೇಳ್ಬೋದು. ಏನೋ ಒಂದು ಮುಂದೆ ಆಗುವಂಥ ಘಟನೆ ಅವನಿಗೆ ಗೊತ್ತಾಗ್ತಾ ಉಂಟು. ಹೀ ಈಸ್ ಪ್ಲ್ಯಾನಿಂಗ್ ಸಮಥಿಂಗ್ ಅಂತ ಹೇಳ್ಬೋದು. ಅದಕ್ಕೆ ನಾನು ಹೇಳ್ಬೋದು, ನೀವು ಒಳ್ಳೆಯ ಪ್ಲ್ಯಾನ್ಗಳನ್ನು ಮಾಡಿಕೊಳ್ಳಿ. ಇಫ್ ಯು ಪ್ಲ್ಯಾನ್ ಸಮಥಿಂಗ್ ಅಹೆಡ್, ನೀವು ಒಂದು ಸರಿಯಾದ ಪ್ಲ್ಯಾನನ್ನು ಮಾಡಿಕೊಂಡಾಗ ನಿಮಗೆ ಪ್ರತಿಫಲ ಗ್ಯಾರಂಟಿ ಅಂತ ಹೇಳಿ ಅವರ ಮನಸ್ಸಿಗೆ ಸಮಾಧಾನವನ್ನು ಮಾಡುವ ಕೆಲಸವನ್ನು ನಾವು ಮಾಡ್ಬೋದು. 3 ಆಫ್ ವ್ಯಾಂಡ್ಸ್ ಬಂದಾಗ ಐ ಕ್ಯಾನ್ ಸೇ ಸಮಥಿಂಗ್ ಗುಡ್ ಗೋಯಿಂಗ್ ಟು ಹ್ಯಾಪನ್ ನಿಮ್ಮ ಲೈಫಲ್ಲಿ. ತುಂಬ ಚೆನ್ನಾಗಿದೆ ಈ ಕಾರ್ಡೆಲ್ಲ. ಎಸ್ ಕಾರ್ಡ್ ಯಾವುದು ತುಂಬ ಹಾಳಾದ ಕಾರ್ಡಲ್ಲ. ಈಗ ನೋಡಿ 4 ಆಫ್ ವ್ಯಾಂಡ್ಸ್ ಬಂತು. 4 ಆಫ್ ವ್ಯಾಂಡ್ಸ್ ಬಂದಾಗ ಹೆಚ್ಚಾಗಿ ಹ್ಯಾಪಿ ಫ್ಯಾಮಿಲಿ ಬಂದಾಯಿತು. ಹ್ಯಾಪಿ ಫ್ಯಾಮಿಲಿ ಇರುವಂಥ ಒಂದು ಕಾರ್ಡ್ ಇದು. ಆ್ಯಕ್ಚುಲಿ ನಮ್ಮ ಲೈಫಲ್ಲಿ ಹೇಗಿದೆ ಮೇಡಮ್, ತುಂಬ ಹ್ಯಾಪಿಯಾಗಿರ್ತೇವಾ ಇಲ್ವಾ, ನಾನು ಮದುವೆ ಆದರೆ ನನ್ನ ಹೆಂಡತಿ ನನ್ನ ಚೆನ್ನಾಗಿ ನೋಡಿಕೊಳ್ತಾಳ, ಅದೆಲ್ಲ ಈ ಕಾರ್ಡಲ್ಲಿ ನಾನು ನೋಡಿ ಹೇಳಲಿಕ್ಕಾಗ್ತದೆ.
ಇಲ್ಲಿ ನೋಡಿ 5 ಆಫ್ ಹ್ಯಾಂಡ್ಸ್ ಬಂತು ಅಂದರೆ ಈಗ ನನಗೆ ನೋಡುವಾಗ ಗೊತ್ತಾಗುತ್ತೆ ಜಗಳ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲರೂ ಸೇರಿ. ನಿಮ್ಮ ಮನೆಯಲ್ಲಿ ಈ ಥರ ಒಂದು ಇನ್ಸಿಡೆಂಟ್ಗಳಾಗ್ಬೋದು, ಆದರೆ ಈ ಥರ ನೀವು ಮಾಡಿ ಅದಕ್ಕೆ ತುಂಬ ರೆಸ್ಪಾನ್ಸ್ ಮಾಡಬೇಡಿ ಸಡನ್ನ. ಕೆಲವರು ಜಗಳ ಆಗ್ತದೆ, ನಾವೇನಾದರೂ ಬಾಯಿ ಹಾಕ್ತೇವೆ, ಇನ್ನೂ ಗಲಾಟೆಗಳು ಜೋರಾಗ್ತದೆ. ಹಾಗೆ ಸ್ವಲ್ಪ ಕೆಲವೊಂದು ಸಲ ಸಮಾಧಾನದ ಪರಿಸ್ಥಿತಿಯಲ್ಲಿ ನಾವು ಇರಬೇಕಾಗ್ತದೆ. ಇಂಥದ್ದು ಇದೊಂದು 6 ಆಫ್ ವ್ಯಾಂಡ್ಸ್ ಕಾರ್ಡ್ ಅಂತ ಹೇಳೋದು ಇದನ್ನು. ಇಲ್ಲಿ ಸಹ ಹಾಗೆ ಮುಂದೆ ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಾವ ರೀತಿಯ ಆ್ಯಕ್ಷನ್ಸನ್ನು ನಾವು ತೆಗೆದುಕೊಂಡು ಹೋಗ್ಬೋದು, ಸೊ ಅದಕ್ಕೆ ರಿಲೇಟೆಡ್ ಆದದ್ದು ವ್ಯಾಂಡ್ಸ್. ನಾನು ಆಗಲೇ ಹೇಳಿದಾಗೆ ಇಟ್ ಈಸ್ ರಿಲೇಟೆಡ್ ಟು ಫೈರ್. ನಾನು ಆಗ ಹೇಳಿದೆ ಈ ನಮ್ಮ ಆಸ್ಟ್ರಾಲಜಿಯಲ್ಲಿ ನಮಗೆ ಬರುವಂಥ ಝೋಡಿಯಾಕ್ ಸೈನ್ಸ್ ಇದೆ ಅಲ್ಲ, ಮೇಷ, ವೃಷಭ, ಈ ಎಲ್ಲ ಇದು ಏನು ರಾಶಿಗಳು ಇದಕ್ಕೆ ಸಂಬಂಧಿತವಾಗಿದೆ. ವ್ಯಾಂಡ್ಸ್ ಕಾರ್ಡಿಗೆ ಏರಿಸ್ ಅಂತ ಹೇಳ್ತೇವಲ್ಲ, ಮೇಷರಾಶಿಯವರು, ಮೇಷರಾಶಿಗೆ ಸಂಬಂಧಿಸಿದಂಥ ಕಾರ್ಡ್ ಅಂದರೆ ಇದು ಏರಿಸ್ ಕಾರ್ಡ್, ಇದು ವ್ಯಾಂಡ್ಸ್ ಕಾರ್ಡ್ ಆ್ಯಕ್ಚುಲಿ. ಧನುರಾಶಿಗೆ ಸಂಬಂಧಿಸಿದಂಥದ್ದು ಕಾರ್ಡ್ ಇದೆ, ಮೇಷರಾಶಿಗೂ ವ್ಯಾಂಡ್ಸ್ ಕಾರ್ಡ್ಗಳು ಬರ್ತದೆ. ಮತ್ತು ಇದು ಕಪ್ಸ್ ಕಾರ್ಡಲ್ಲಿ ಕೆಲವು ರಾಶಿಗಳು ಬರ್ತದೆ. ಇದರಲ್ಲಿ ವೃಶ್ಚಿಕ ರಾಶಿ ಬರ್ಬೋದು. ಇದರಲ್ಲಿ ವ್ಯಾಂಡ್ಸ್ ಕಾರ್ಡಲ್ಲಿ ಇನ್ನೊಂದು ಸಿಂಹ ರಾಶಿ ಸಹ ಸೇರ್ತದೆ. ಅಂದರೆ ಅವರಲ್ಲಿ ಫೈರ್ ಎಲಿಮೆಂಟ್ಸ್ ಜಾಸ್ತಿ ಅವರಲ್ಲಿ. ಮೇಷರಾಶಿಗೆ ಮುಖ್ಯ, ದೇ ಆರ್ ವೆರಿ ಹಾಟ್ ಹೆಡೆಡ್ ಪೀಪಲ್ ಅಂತ ಹೇಳ್ತಾರೆ. ತುಂಬ ಸಿಟ್ಟು, ಕೋಪ ಎಲ್ಲ ಬರೋದು ಜಾಸ್ತಿ ಮೇಷರಾಶಿಯವರಾಗಿರ್ಬೋದು, ಸಿಂಹರಾಶಿಯವರಾಗಿರ್ಬೋದು, ಧನುರಾಶಿಯವರಾಗಿರ್ಬೋದು ಅವರಿಗೆ. ಅಂದರೆ ಅದೇ ಥರ ಅವರು ತುಂಬ ಬ್ರೈಟ್ ಆಗಿರ್ತಾರೆ. ಯಾವುದೇ ಕೆಲಸ ಕಾರ್ಯಗಳನ್ನು ಬಹಳಷ್ಟು ಫಾಸ್ಟಾಗಿ ಕೆಲಸ ಮಾಡಿಕೊಂಡು ಹೋಗುವಂಥ ಎಬಿಲಿಟಿ, ಕ್ಯಾರೆಕ್ಟರಿಸ್ಟಿಕ್ಸನ್ನು ನಾವು ಅದರಲ್ಲಿ ರೀಡ್ ಮಾಡಲಿಕ್ಕೆ ಸಾಧ್ಯ. ಕಪ್ಸ್ ಕಾರ್ಡ್ ಅಂತ ತಗೊಂಡಾಗ ನಾವು ಇಟ್ ಈಸ್ ಮೋಸ್ಟ್ ರಿಲೇಟೆಡ್ ಟು ಇಮೋಷನ್ಗೆ ಸಂಬಂಧಪಟ್ಟದ್ದು. ವೃಶ್ಚಿಕ ರಾಶಿಯವರಾಗಿರ್ಬೋದು ಅಥವಾ ಮೀನ ರಾಶಿಯವರಾಗಿರ್ಬೋದು ಎಲ್ಲ ಈ ಒಂದು ರಾಶಿಯ ಅಂಡರಲ್ಲಿ ಬರ್ತಾರೆ. ಗೊತ್ತಾಯ್ತಾ? ಕಪ್ಸ್. ಸೊ ಕಪ್ಸ್ ಅಂದರೆ ಇದು ನಾವು ನೀರು ಕುಡಿಯುವ ಕಪ್ಪಿನ ಹಾಗೆ ಕಾಣ್ತದೆ ನಮಗೆ. ಅದು ಇಟ್ ಈಸ್ ರಿಲೇಟೆಡ್ ಟು ಇಮೋಷನ್ಸ್. ಇದು ಇಮೋಷನಲ್ ಸ್ಟೇಟ್ ಆಫ್ ಮೈಂಡನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ, ಹೆಚ್ಚಾಗಿ ನಮ್ಮ ಇಮೋಷನಲ್ ಸ್ಟೇಟ್ ಆಫ್ ಮೈಂಡನ್ನು ಅರ್ಥ ಮಾಡಿಕೊಂಡಾಗ ಈ ರೀತಿಯ ಸೆಟ್ ಆಫ್ ಕಾರ್ಡ್ಸನ್ನು ನಾನು ಸೆಳೀಲಿಕ್ಕೆ ಸಾಧ್ಯ. ಐ ಕ್ಯಾನ್ ಜಸ್ಟ್ ಪಿಕ್ ದೀಸ್ ಕಾರ್ಡ್ಸ್ ಆ್ಯಂಡ್ ಕ್ಯಾನ್ ರೀಡ್ ದೇರ್ ಮೈಂಡ್ ಆ್ಯಂಡ್ ರೀಡ್ ದೇರ್ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ರೀಡಿಂಗ್ಸನ್ನು ಇದರ ಮೂಲಕ ಮಾಡ್ಬೋದು. ಸೊ ಟೂ ಆಫ್ ಕಪ್ಸ್ ಬಂದಾಗ ಮ್ಯೂಚುವಲ್ ಒಂದು ನಮ್ಮ ಗಂಡ ಹೆಂಡಿರ ನಡುವೆ ಹೇಗೆ ಒಂದು ಬಾಂಧವ್ಯ ಇರ್ತದ, ವೆದರ್ ಐ ವಿಲ್ ಗೆಟ್, ಅವನನ್ನು ಮದುವೆ ಆದರೆ ನನಗೆ ಒಳ್ಳೆ ಸುಖ ಶಾಂತಿ ಸಿಗ್ಬೋದಾ, ವೆದರ್ ಹಿ ವಿಲ್ ಹೆಲ್ಪ್ಫುಲ್, ಅಥವಾ ನನ್ನ ಗಂಡ ನನಗೆ ಸಹಾಯಕ್ಕೆ ಬರ್ತಾನಾ ಇಲ್ವಾ, ಅಥವಾ ನನ್ನ ಹೆಂಡತಿ ನನಗೆ ಸಪೋರ್ಟಿವ್ ಆಗಿರ್ತಾಳ. ಈ ಕಾರ್ಡ್ಗಳು ಬಂದಾಗ ಐ ಕ್ಯಾನ್ ಸೇ ದೇ ಆರ್ ಗುಡ್ ಫಾರ್ ಯು. ಮತ್ತು ನೋಡಿ 3 ಆಫ್ ಕಪ್ಸ್ ಬಂದಾಗ ದೇ ಆರ್ ರಿಜಾಯ್ಸಿಂಗ್ ಮೈಂಡಲ್ಲಿ ಇರ್ತಾರೆ, ಒಂದು ಹ್ಯಾಪಿನೆಸ್ ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತಾರೆ. ಇದನ್ನೆಲ್ಲ ರೀಡ್ ಮಾಡಲಿಕ್ಕೆ ಸಾಧ್ಯ. ಸೊ ಬೇರೆ ಬೇರೆ ರೀತಿಯಲ್ಲಿ ಈ ಕಾರ್ಡ್ಸ್ಗಳನ್ನು ನಾವು ನೋಡಿಕೊಂಡು ಅರ್ಥೈಸಿಕೊಳ್ಬೋದು. ಪೇಜ್ ಆಫ್ ಕಪ್ಸ್. ಸಪೋಸ್ ಮೇಡಮ್ ಹೆಚ್ಚಾಗಿ ನಾನು ಲವ್ ರೀಡಿಂಗ್ಸನ್ನು ಮಾಡ್ತೇನೆ ಹೆಚ್ಚು. ಪೇಜ್ ಆಫ್ ಕಪ್ಸ್ ಬರುವಾಗ ಹೇಳ್ತಾರೆ, ಮೇಡಮ್ ನಾನು ಪ್ರಪೋಸ್ ಮಾಡ್ಬೋದಾ, ಮಾಡಿದರೆ ಅವಳು ಒಪ್ಬೋದಾ. ಓಕೆ, ಈ ಕಾರ್ಡ್ಸ್ ಬಂತಂದರೆ ಓಕೆ, ನಾನು ಹೇಳ್ಬೋದು ಯು ಕ್ಯಾನ್ ಗೋ ಎಡ್, ಪ್ರಪೋಸ್ ಮಾಡಿ, ನೀವೇ ಮಾಡಿ ಪ್ರಪೋಸು. ಅವರು ಮಾಡ್ತಾರಂತ ವೆಯ್ಟ್ ಮಾಡಬೇಡಿ, ಯು ಕ್ಯಾನ್ ಪ್ರಪೋಸ್ ಅಂತ ಹೇಳ್ತೇನೆ. ಅದೇ ಥರ ಇಂಥ ಕಾರ್ಡ್ಸ್ಗಳು ಬಂದಾಗ 10 ಆಫ್ ಕಪ್ಸ್ ಬಂತು ಅಂತ ಇಟ್ಕೊಳ್ಳಿ, ಆಗ ನಾನು ಹೇಳ್ಬೋದು ನಂದು ಮ್ಯಾರಿಡ್ ಲೈಫ್ ಹೇಗಿರ್ತದೆ, ನಮ್ಮ ಒಂದು ಚೆನ್ನಾಗಿರ್ಬೋದಾ ಮ್ಯಾಮ್. ಓಕೆ, ಚೆನ್ನಾಗಿರುತ್ತೆ, ಬಿಕಾಸ್ ದಿಸ್ ಕಾರ್ಡ್ ಹ್ಯಾಸ್ ಕಮ್ ಟು ಯು. ಸೊ ಹೀಗೆ ಬೇರೆ ಬೇರೆ ಕಾರ್ಡ್ಸ್ಗಳಲ್ಲಿ ನಾವು ಅದನ್ನು ಅರ್ಥೈಸಿಕೊಂಡು ಅನಾಲಿಸಿಸನ್ನು ಮಾಡ್ಬೋದು. ಅದೇ ಥರ ನೆಕ್ಸ್ಟ್ ಕಾರ್ಡ್ ಸ್ವೋರ್ಡ್ಸ್ ಕಾರ್ಡ್ ಅಂತ. ದಿಸ್ ಇಸ್ ಸೆಟ್ ಆಫ್ ಸ್ವೋರ್ಡ್ಸ್ ಕಾರ್ಡ್. ಎಲ್ಲ 14 ಕಾರ್ಡ್ಗಳಿರುತ್ತೆ ಇದರಲ್ಲಿ. ಏಸಿಂದ ಶುರುವಾಗುವಂಥದ್ದು ಎಲ್ಲವೂ. ಏಸ್ ಆಫ್ ಸ್ಪೋರ್ಟ್ಸಿಂದ ಇದು ಶುರುವಾಗಿದೆ. ಏಸ್ ಆಫ್ ಸ್ಪೋರ್ಟ್ಸ್ ಅಂದರೆ ಚಾಲೆಂಜಸ್ಗಳು ಬಂದಾಗ ಹೇಗೆ ನಾವು ಅದನ್ನು ಪರಿಹಾರ ಮಾಡಿಕೊಳ್ಬೋದು, ವಾಟ್ ಸಾರ್ಟ್ ಆಫ್ ಇದು ಬೇಕು ನಮ್ಮಲ್ಲಿ, ಹೌ ಐ ಕ್ಯಾನ್ ಟ್ರೈ ಟು ರಿಸಾಲ್ವ್ ದ ಇಶ್ಯೂ. ಈ ಸ್ಪೋರ್ಟ್ಸ್ ಕಾರ್ಡ್ಗಳಲ್ಲಿ ನಮಗೆ ಅರ್ಥೈಸಿಕೊಳ್ಬೋದು. ಇಲ್ಲಿ ಇದು ನೋಡಿ, ಈ ಕಾರ್ಡ್ 2 ಆಫ್ ಸ್ಪೋರ್ಟ್ಸ್. ಇಲ್ಲಿ ಒಂದು ಮಹಿಳೆ ಕಣ್ಣನ್ನು ಕಟ್ಟಿಕೊಂಡು ಸ್ಪೋರ್ಟ್ಸನ್ನು 2 ಕೈಯನ್ನು ಕ್ರಿಸ್ ಕ್ರಾಸ್ ಮಾಡಿ ಕೂತಿದ್ದಾಳೆ. ಅಂದರೆ ನೀವು ಕೈ ಕಟ್ಟಿ ಕೂತ್ರೆ ಏನೂ ಕೆಲಸ ಆಗೋದಿಲ್ಲ. ಯು ನೀಡ್ ಟು, ಇಲ್ಲಿ ಬ್ಲೈಂಡ್ ಫೋಲ್ಡ್ ಆಗಿದ್ದಾಳೆ ಒಂದು ಮಹಿಳೆ. ಅಂದರೆ ಯು ನೀಡ್ ಟು ಓಪನ್ ಅಪ್. ನೀವು ಕಣ್ಣು ಮುಚ್ಚಿ ಕೂತ್ಕೊಂಡು ಏನೋ ಒಂದು ಪರ್ಸ್ಪೆಕ್ಟಿವಲ್ಲಿ ಇದ್ದರೆ ಆಗೋದಿಲ್ಲ. ಯು ನೀಡ್ ಟು ಓಪನ್ ಅಪ್. ನಿಮ್ಮ ಮನಸ್ಸನ್ನು ತೆರೆದುಕೊಳ್ಳಿ, ಕಣ್ಣು ಮುಚ್ಚಿ ಯಾವುದನ್ನು ನಂಬಲಿಕ್ಕೆ ಹೋಗಬೇಡಿ
ಆ ರೀತಿಯ ಒಂದು ಇದನ್ನು ಗೈಡೆನ್ಸನ್ನು ನಾನು ಕೊಡಲಿಕ್ಕೆ ಇದರಿಂದ ಸಾಧ್ಯ. ಮತ್ತು ಹೇಳ್ತೇನೆ, ನಿಮ್ಮ ಇಮೋಷ್ನಲ್ ಸ್ಟೇಟ್ ಆಫ್ ಮೈಂಡನ್ನು ಫಸ್ಟಿಗೆ ಸರಿ ಮಾಡಿಕೊಳ್ಬೇಕು. ಯಾಕಂದರೆ ಇಲ್ಲಿ ಮೂನ್ ಈಸ್ ನಾಟ್ ಹ್ಯಾಪಿ. ಮೂನ್ ಈಸ್ ನಾಟ್ ಹ್ಯಾಪಿ ಅಂದರೆ ಏನು ಮಾಡ್ಬೋದು ಮೇಡಮ್? ನಮ್ಮ ಚಂದ್ರನನ್ನು ಹೇಗೆ, ಚಂದ್ರನನ್ನು ಎನರ್ಜೈಸ್ ಮಾಡಲಿಕ್ಕೆ ತುಂಬ ಬೇರೆ ಬೇರೆ ರೆಮಿಡಿ ಇದೆ. ಒಂದು ನೀವು ಶಿವನಿಗೆ ಅಭಿಷೇಕ ಕೊಡ್ಬೋದು, ಯಾಕಂದರೆ ಚಂದ್ರಚೂಡ ಅಂತ ಹೇಳ್ತಾರೆ ಶಿವನನ್ನು. ಶಿವ ತುಂಬ ಹತ್ತಿರ ಚಂದ್ರ ತುಂಬ ಇಟ್ ಇಸ್ ವೆರಿ ನಿಯರ್ ಯಾರಿಗೆ ಅಂದರೆ ಶಿವನಿಗೆ. ಶಿವನನ್ನು ಆರಾಧನೆ ಮಾಡೋದ್ರಿಂದ ನಿಮ್ಮ ಮೂನ್, ಯಾರಿಗೆಲ್ಲ ಡಿಪ್ರೆಷನ್ ಇದೆ, ಯಾರಿಗೆಲ್ಲ ಮಾನಸಿಕ ಆರೋಗ್ಯ ಸರಿ ಇಲ್ಲ ಅಂಥವರು ಶಿವನ ಆರಾಧನೆಯನ್ನು ಮಾಡೋದ್ರಿಂದ ಯು ವಿಲ್ ಗೆಟ್ ದಟ್ ಗುಡ್ ಸ್ಟಡಿ ಮೈಂಡ್ ಅಂತ ಹೇಳ್ಬೋದು. ಅದಕ್ಕೆ ಮೃತ್ಯುಂಜಯ ಜಪವನ್ನು ಮಾಡ್ತಾರೆ. ಸುಮ್ಮನೆ ಇರುವಂಥ ಜಪ ಅಲ್ಲ ಅದು. ತ್ರಯಂಬಕಂ ಯಜಾಮಹೇ ಹೇಳ್ತೇವಲ್ಲ, ಸುಗಂಧಿಂ ಪುಷ್ಟಿವರ್ಧನಂ, ಅದನ್ನು 108 ಸಲ ನಾವು ಹೇಳಿಕೊಂಡ ಹಾಗೆ ನಮ್ಮಲ್ಲಿ ನೀವು ಒಂದ್ಸಲ ಅದನ್ನು ಟ್ರೈ ಮಾಡಿ ನೋಡಿ. ಆ ಮಹಾಮೃತ್ಯುಂಜಯ ಜಪ ಇದೆ ಅಲ್ಲ, 108 ಬಾರಿ ನಾವು ಮಾಡಿದರೆ ತುಂಬ ನಮಗೆ ರಿಲ್ಯಾಕ್ಸ್ ಆಗ್ತದೆ. ನಾವು ತುಂಬ ಹ್ಯಾಪಿಯಾಗಿರ್ತೇವೆ ಆ ಮಂತ್ರದಿಂದ. ಸೊ ಚಿಕ್ಕ ಚಿಕ್ಕ ರೆಮಿಡೀಸ್, ಅದು ನಮಗೆ ಗೊತ್ತಿಲ್ಲ ಇದೆಲ್ಲ ಮಾಡಿದ್ರಿಂದ ಆಗ್ತದಾ ಇಲ್ವಾ ಅಂತ. ಯು ಟ್ರೈ ಟು ಬಿಲೀವ್ ಇನ್ ಯುವರ್ ಸೆಲ್ಫ್ ಫಸ್ಟ್, ಆಗ್ತದೆ ಅಂತ, ಆಗ ಅದು ನಮ್ಮಿಂದ ಸಾಧ್ಯ ಇದೆ ಖಂಡಿತವಾಗಿ. ಸೊ ಇದೆಲ್ಲ ಸ್ಪೋರ್ಟ್ಸ್ ಕಾರ್ಡ್ಗಳಲ್ಲಿ ಒಂದೊಂದು ರೀತಿಯ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್. ಈಗ ಈ ಕಾರ್ಡ್ ಬಂದರೆ 6 ಆಫ್ ಸ್ಪೋರ್ಟ್ಸ್. ಇಲ್ಲಿ ಒಂದು ಮಹಿಳೆಯನ್ನು ಕಳೆದುಕೊಂಡು ಒಬ್ಬ ಮಗನ ಯಾರೋ ಒಬ್ಬ ದೋಣಿ ಸಾಗಿಸ್ತಾ ಇದ್ದಾನಲ್ವಾ, ಅಂದರೆ ನೀವು ಇರುವ ಸಂಕಷ್ಟದಿಂದ ನೀವು ಪಾರಾಗ್ತಾ ಇದ್ದೀರಾ ಅಂತ ಹೇಳೋದಕ್ಕೆ ಇದು ಸಂಕೇತ. ಗೊತ್ತಾಯ್ತಾ? ಸೊ ಇಂಥ ಒಂದು ಕಾರ್ಡ್ ಬಂತು. ಇಲ್ಲಿ ನೋಡಿ, ಒಬ್ಬ ಕಳ್ಳನಾಗಿ ಒಬ್ಬ ವ್ಯಕ್ತಿ ಸ್ವೋರ್ಡ್ ಇಟ್ಕೊಂಡು ಕಾಯ್ತಾ ಇದ್ದಾನೆ. ಅಂದರೆ ನಿಮ್ಮ ಲೈಫಲ್ಲಿ ಯಾರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ, ಬಿ ಅಲರ್ಟ್, ದುಡ್ಡು ಕೊಟ್ಟು ಯಾರಿಗೂ ಮೋಸ ಹೋಗಬೇಡಿ ಅಂತೆಲ್ಲ ಹೇಳಲಿಕ್ಕೆ ನಮಗೆ ಇದರಿಂದ ಸಾಧ್ಯ. ಓಕೆ, ಈಗ ಒಂದು ಹಾರ್ಟ್ ಬ್ರೇಕ್ ಸಿಚುವೇಶನ್ ಬಂತು, ಈ ಥರ ಒಂದು ನಿಮಗೆ ಖಂಡಿತ ನಿಮ್ಮ ಇದಕ್ಕೆ ಅಂತ ಚೂರಿ ಹಾಕ್ತಾರೆ. ದೆರ್ ಇಸ್ ಅ ಬ್ರೇಕ್ ಡೌನ್ ಅಥವಾ ಒಂದು ಹಾರ್ಟ್ ಇದು ಅಂತ ಬ್ರೇಕ್ ಡೌನ್ ಇನ್ಸಿಡೆಂಟ್ ಆಗ್ತದೆ ನಿಮ್ಮ ಲೈಫಲ್ಲಿ ಅಂತ ಹೇಳಲಿಕ್ಕೆ ಈ ಕಾರ್ಡ್. ಸೊ ಈ ಕಾರ್ಡ್, ಪ್ರತಿಯೊಂದು ಕಾರ್ಡಲ್ಲಿ ನಮಗೆ ಒಂದು ಸೂಚನೆ ಸಿಗ್ತದೆ, ಆಯಿತಾ? ಅದಕ್ಕೆ ಹೇಳೋದು ಇದು ನಾರ್ಮಲ್ ಕಾರ್ಡ್ಗಳ ಪ್ಲೇಯಿಂಗ್ ಕಾರ್ಡ್ಸ್ ಅಲ್ಲ, ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಇಂಪಾರ್ಟೆನ್ಸ್ ಅಂತ. ಅದೇ ಥರ ನೋಡಿ, ಇದು ಪೆಂಟಿಕಲ್ಸ್ ಕಾರ್ಡ್ ಅಂತ ಹೇಳ್ತೀನಿ. ಓಕೆ, ಇದು ಪೆಂಟಿಕಲ್ಸ್ ಕಾರ್ಡ್. ಪೆಂಟಿಕಲ್ಸ್ ಅಂದರೆ ರಿಲೇಟೆಡ್ ಟು ಪ್ರಾಪರ್ಟಿ, ಏನು ಟ್ಯಾಂಜಿಬಲ್ ಐಟಮ್ ಅಂತ ಹೇಳ್ತೇವಲ್ಲ, ಟ್ಯಾಂಜಿಬಲ್ ಐಟಮ್. ಈಗ ನಮ್ಮ ವೆಲ್ತ್ ಆಸ್ಪೆಕ್ಟ್ಸ್ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಟೆಡ್ ಟು ಕೆರಿಯರ್ಸ್ ಇದು ಆಗ್ತದೆ, ಅಥವಾ ಮಕ್ಕಳು, ಫ್ಯಾಮಿಲಿ, ಅದೆಲ್ಲ ವೆಲ್ತೇ ಆ್ಯಕ್ಚುಲಿ. ಓಕೆ, ಸೊ ಇದೆಲ್ಲವನ್ನು ರೀಡ್ ಮಾಡಬೇಕಾದ್ರೆ ಈಗ ಪೇಜ್ ಆಫ್ ಪೆಂಟಿಕಲ್ಸ್ ತಗೊಂಡಾಗ, ಮೇಡಮ್ ನನಗೆ ಯಾವ ಸೈಡು ಜಾಬ್ ಆಗ್ತದೆ ಕೇಳ್ತಾರೆ ಕೆಲವರು. ಬೆಂಗಳೂರ, ಪುತ್ತೂರ, ಅಥವಾ ಚೆನ್ನೈಯ, ಅಥವಾ ಯಾವ ಡೈರೆಕ್ಷನಲ್ಲಿ ಆಗ್ತದೆ ಅಂತ. ಇದು ಡೈರೆಕ್ಷನ್ ನಾನು ನೋಡಿ ಹೇಳ್ತೇನೆ, ನಾರ್ತ್ ಈಸ್ಟ್ ಸೈಡಿಗೆ ಹೋಗ್ಬೋದು ನೀವು. ಓಕೆ, ದಟ್ ವಿಲ್ ಬಿ ಗುಡ್ ಫಾರ್ ಯು. ಅಥವಾ ಸಮಥಿಂಗ್ ರಿಲೇಟೆಡ್ ಟು ಮೌಂಟೇನ್, ಈಗ ಇದು ಘಟ್ಟದ ಪ್ರದೇಶ, ಬ್ಯಾಂಗ್ಳೂರು ಆಗಿರ್ಬೋದು ಅಂತ. ಕರಾವಳಿಯಲ್ಲಿರುವವರಿಗೆ ಈ ಕಾರ್ಡ್ ಬಂದಾಗ ಬೆಟ್ಟದ ಪ್ರದೇಶದಲ್ಲಿ ಒಳ್ಳೆ ಜಾಬ್ ಸಿಗ್ತದೆ ನಿಮಗೆ. ಅಂದರೆ ಸಮಥಿಂಗ್ ಮೌಂಟೇನಿಯಸ್ ಏರಿಯಾಗೆ ಹೋಗಬೇಕು ಅಂತ ಇರುವ ಜಾಗದಿಂದ ಸ್ವಲ್ಪ ಮೇಲೆ. ಇದು ನೋಡಿ, 10 ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂತು ಅಂದರೆ, ಈ ಕಾರ್ಡ್ ಬಂದಾಗ ಒಂದು ಒಳ್ಳೆಯ ಹ್ಯಾಪಿ ಲೈಫ್ ನಿಮ್ಮ ಜೀವನದಲ್ಲಿ ಮುಂದೆ ಬರ್ತದೆ. ತುಂಬ ಹ್ಯಾಪಿಯಾಗಿರ್ತೀರ. ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ತಾರೆ. ಯು ವಿಲ್ ಫೀಲ್ ತುಂಬ ಇದು. ಈ ಕಾರ್ಡ್ಸ್ಗಳು ಹೆಚ್ಚಿನವರಿಗೆ ಬರ್ತದೆ. ಕೆಲವರಿಗೆ ಏನಾಗ್ತದೆ, ಹಣ ತುಂಬ ಇರ್ತದೆ, ಯಾವ ರೀತಿ ಇನ್ವೆಸ್ಟ್ ಮಾಡಬೇಕಂತ ಗೊತ್ತಾಗೋದಿಲ್ಲ. ಆಗ ನಾನು ತುಂಬ ಜನರಿಗೆ ಈ ಕಾರ್ಡ್ ಹೇಳಿದೆ, ಮೇಡಮ್ ನೀವು ಹೇಳಿದಾಗೆ ಆಯಿತು, ನಮ್ಮ ಹತ್ರ ನನಗೆ ತಲೆ ಓಡೋದೇ ಇಲ್ಲ, ಎಂಥದಕ್ಕೆ ಇನ್ವೆಸ್ಟ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಹಣವನ್ನು ಅಂತೇಳಿ ಕೆಲವರು ಹೇಳ್ತಾರೆ. ಸೊ ದಿಸ್ ಕಾರ್ಡ್ ಸೇಸ್, ಹಣ ಇದ್ದು ಕೊಳೀತಾ ಉಂಟು, ಆ ವ್ಯಕ್ತಿಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ಯಾವ ದಾರಿಯಲ್ಲಿ ಹೋಗಬೇಕು, ಹೌ ಐ ಹ್ಯಾವ್ ಟು ಇನ್ವೆಸ್ಟ್ ಅದು ಗೊತ್ತಿರೋದಿಲ್ಲ. ಇಂಥ ಕಾರ್ಡ್ಗಳು ಬಂದಾಗ ನಾನು ಹೇಳ್ತೇನೆ, ತುಂಬ ಜನರಸ್ ಆಗಿರಿ, ಯಾರಿಗಾದರೂ ದಾನ ಮಾಡಿ, ಅಥವಾ ಯಾರಿಗಾದ್ರೂ ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡಿ. ಹೀಗೆ ಇಂಥ ಕಾರ್ಡ್ಸ್ಗಳು ಬಂದಾಗ ಹೇಳ್ತೇನೆ. ದಿಸ್ ಇಸ್ ಅಬೌಟ್ 6 ಆಫ್ ಪೆಂಟಿಕಲ್ಸ್ ಕಾರ್ಡ್. ಇದರಿಂದ ನಿಮ್ಮ ಲೈಫಲ್ಲಿ ಒಳ್ಳೆಯದು ಆಗ್ತದೆ ಅಂತ ಹೇಳಿ. ಓಕೆ, ಇನ್ನು ಕೆಲವರಿಗೆ 2 ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಾಗ ಹೇಳ್ಬೋದು, ನೀವು ತುಂಬ ಲೈಫ್ ತುಂಬ ಇಂಬ್ಯಾಲೆನ್ಸ್ ಆಗಿದೆ ನಿಮ್ಮದು. ಯಾವುದು ವರ್ಕ್ ಲೈಫಿಗೆ ಹೆಚ್ಚು ಕೊಡ್ತಾ ಇದ್ದೀರಾ ಪ್ರಾಮುಖ್ಯತೆ, ಫ್ಯಾಮಿಲಿ ಲೈಫಲ್ಲಿ ಡಿಟೋರಿಯೇಟ್ ಆಗ್ತಾ ಉಂಟು, ಅಥವಾ ಬೇರೆ ವಿಚಾರಗಳು ನಿಮ್ಮ ಲೈಫಲ್ಲಿ ಪ್ರಾಮುಖ್ಯತೆ ಪಡೀತಾ ಉಂಟು. ಸೊ ಅದನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳಿ ಅಂತ ಹೇಳ್ತೇನೆ. ಇಫ್ ಯು ಆರ್ ರೆಡಿ ಟು ಲಿಸನ್ ಟು ದ್ಯಾಟ್, ಓಕೆ ನಾನು ಅದನ್ನು ಹೌದು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ನಾನು ಮಾಡಬೇಕು ಸರಿ ಅಂದರೆ ಓಕೆ, ಎವ್ರಿಥಿಂಗ್ ವಿಲ್ ಗೋ ಫೈನ್. ಅಂದರೆ ನಾನು ಹೇಳಿ ನಿಮ್ಮ ಜೀವನ ಒಳ್ಳೆಯದಾಯಿತು ಅಂತಲ್ಲ, ನೀವು ನಿಮ್ಮ ಮನಸ್ಸಿಗೆ ಅದನ್ನು ತಂದುಕೊಂಡ್ರೆ ನಿಮ್ಮ ಲೈಫ್ ಚೆನ್ನಾಗಿರ್ತದೆ. ಇಫ್ ಯು ಆರ್ ರೆಡಿ ಟು ಫಾಲೋ ದ್ಯಾಟ್ ಅಂತ. ಇದು ಏಜ್ ಆಫ್ ಪೆಂಟಿಕಲ್ಸ್ ಬಂತು ನೋಡಿ.
ಇಸ್ ಅ ಬಿಗಿನಿಂಗ್. ಹೊಸದಾಗಿ ನಿಮಗೆ ಲೈಫಲ್ಲಿ ಒಂದು ಹೊಸ ಜಾಬ್ ಸಿಗ್ತದೆ, ಮ್ಯಾರೇಜ್ ಆಗ್ಬೋದು, ಅಥವಾ ಎಂತ ಯಾವುದೇ ನೀವು ಒಂದು ಕೆಲಸ ಕೈ ಹಾಕ್ತಾ ಇದ್ದೀರಾ ಅಂದರೆ ಅದು ಇಷ್ಟು ಸಮಯದಲ್ಲಿ ಆಗ್ತದೆ ಅಂತ. ಇನ್ನು ಹೆಚ್ಚಿನ ಇದು ಇಷ್ಟು ನಾನು ಹೇಳುವ ಸೆಟ್ ಆಫ್ ಡಿಫ್ರೆಂಟ್ ಸೂಟ್ ಕಾರ್ಡ್ಸ್ ಅಂತ ಹೇಳೋದು. ಇದಕ್ಕೆ ವ್ಯಾಂಡ್ಸ್ ಕಾರ್ಡ್ ಹೇಳಿದೆ, ಕಪ್ಸ್ ಕಾರ್ಡ್ ಹೇಳಿದೆ, ಸ್ವೋರ್ಡ್ಸ್ ಕಾರ್ಡ್ ಹೇಳಿದೆ, ಅದೇ ಥರ ಪೆಂಟಿಕಲ್ಸ್ ಕಾರ್ಡ್ ಹೇಳಿದೆ. ಓಕೆ, ಇನ್ನು ಕೆಲವ್ರು ಏನು ಮಾಡ್ತಾರಂದರೆ, ಮೇಡಮ್ ಎಷ್ಟು ಸಮಯದ ಒಳಗೆ ಆಗ್ತದೆ ಅಂತೇಳಿ. ಈ ಕೆಲವೊಂದು ಕಾರ್ಡ್ಸ್ಗಳಿಗೆ ಒಂದೊಂದು ಇಷ್ಟಿಷ್ಟು ಸಮಯ ಅಂತಿದೆ. ವ್ಯಾಂಡ್ಸ್ ಕಾರ್ಡ್ಗಳು ಬಂದಾಗ ಹೆಚ್ಚಾಗಿ ನಾವು ಆಲ್ಮೋಸ್ಟ್ 4 months ಅಂತ ಗ್ಯಾಪ್, 4 months ಅಂತ. ಇದು ಕೆಲವು ಸೀಸನ್ಸನ್ನು ಸೂಚಿಸುವಂಥ ಕಾರ್ಡ್ಗಳು ಹೌದು. ವ್ಯಾಂಡ್ಸ್ ಕಾರ್ಡ್ ಆ್ಯಕ್ಚುಲಿ ಇದು ಕೆಲವು ಸೀಸನ್ಸನ್ನು ಸೂಚನೆ ಕೊಡ್ತದೆ. ವ್ಯಾಂಡ್ಸ್ ಅಂದರೆ ಆಲ್ಮೋಸ್ಟ್ ಲೈಕ್ ಸ್ಪ್ರಿಂಗ್ ಸೀಸನ್ ಅಂತ ಹೇಳಿ, ವಸಂತಕಾಲ ಅಂತ ಹೇಳ್ತೇವಲ್ಲ, ಅದು ಆ ಸೀಸನನ್ನು ಸೂಚಿಸುವಂಥದ್ದು ವ್ಯಾಂಡ್ಸ್ ಕಾರ್ಡ್. ಅದೇ ಕಪ್ಸ್ ಕಾರ್ಡ್ಗಳು ಬಂದಾಗ ಸಮ್ಮರ್ ಸೀಸನನ್ನು ತೋರಿಸುವಂಥದ್ದು, ಅದು ಸಮ್ಮರ್ ಸೀಸನ್. ಅದೇ ಥರ ಸ್ವೋರ್ಡ್ಸ್ ಕಾರ್ಡ್ ಬಂದಾಗ ಆಟಮ್ ಸೀಸನನ್ನು, ಶಿಶಿರ ಋತು ಅಂತ ಹೇಳ್ತಾರೆ ಅದನ್ನು. ಅದೇ ಥರ ಪೆಂಟಿಕಲ್ಸ್ ಕಾರ್ಡ್ ಬಂದಾಗ ವಿಂಟರ್, ಚಳಿಗಾಲ. ಸೊ ಈ ಥರ ಕಾಲಗಳ ಘಟ್ಟವನ್ನು ಸಹ ನಾವು ಇದರ ಅರ್ಥೈಸಿಕೊಂಡು, ನಾನು ಆಗಲೇ ಹೇಳಿದೆ ಕೆಲವೊಂದು ಝೋಡಿಯಾಕ್ ಸೈನ್ಗೆ ರಿಲೇಟೆಡ್ ಆಗಿದೆ. ಜಲತತ್ವಗಳು, ಭೂತತ್ವ, ವಾಯುತತ್ವ, ಈ ತತ್ವಗಳನ್ನು ಆಧಾರಿತವಾಗಿ ಸಹ ನಾವು ಈ ಕಾರ್ಡ್ಗಳನ್ನು ಇಡ್ಬೋದು. ಅದರಿಂದ ಈ ಕಾರ್ಡಲ್ಲಿ ಬೇರೆ ಬೇರೆ ರೀತಿಯ ಸ್ಟಡೀಸನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಇಟ್ ಈಸ್ ರಿಲೇಟೆಡ್ ಟು ಆಸ್ಟ್ರಾಲಜಿ, ಹೌದು. ಅದಕ್ಕೋಸ್ಕರ ಇದು ಈಗ ಬಹಳಷ್ಟು ಪ್ರಾಮುಖ್ಯತೆಯನ್ನು ಟ್ರೆಂಡಿಂಗಲ್ಲಿರೋದು. ಮತ್ತು ಈಗಿನ ಜನರಿಗೆ ಈಗ ಎನರ್ಜೀಸನ್ನು ಚೆಕ್ ಮಾಡೋದು ಹೆಚ್ಚು. ಈಗ ಏನಾಗ್ತಾ ಉಂಟು ಮ್ಯಾಮ್ ಅಂದರೆ, ನಾವಿಲ್ಲಿ ಕೂತು ನಮಗೆ ಗೊತ್ತಾಗಬೇಕು, ಅಲ್ಲಿ ಅವರ ಮೈಂಡನ್ನು ರೀಡ್ ಮಾಡಬೇಕು, ಅವ್ರು ಎಂತ ಮಾಡ್ತಾ ಇದ್ದಾರೆ, ನಮ್ಮ ಇಲ್ಲೇ ಪಕ್ಕದವನ ಕೂತವನ ಅವನ ಮನಸ್ಸಿನಲ್ಲಿ ಏನಾಗ್ತಾ ಉಂಟು. ಇದಕ್ಕೆ ಒಂದು ಇಂಟ್ಯೂಟಿವ್ ಎಬಿಲಿಟಿ ಇರಬೇಕು. ಎಲ್ಲರಿಗೂ ಈ ಟ್ಯಾರೋ ರೀಡಿಂಗ್ ಬರ್ತದ ಅಂದರೆ ಇಲ್ಲ. ಯಾಕಂದರೆ ನಾನು ಟ್ಯಾರೋ ಕಾರ್ಡ್ ರೀಡರ್ ಆಗ್ಬೋದು ಅಂತೇಳಿ ನನ್ನ ಕುಂಡಲಿ ಹೇಳ್ತದೆ. ಯಾಕಂದರೆ ನನ್ನಲ್ಲಿ ಒಂದು ಇಂಟ್ಯೂಷನ್ ಪವರ್ ಇದೆ ಅಂತೇಳಿ. ಅಂದರೆ ಎಲ್ಲರಿಗೂ ಅದು ಬರ್ತದ ಅಂತ ಹೇಳೋದಿಲ್ಲ, ಅಂದರೆ ಕಲಿಬಾರ್ದಂತ ಏನಿಲ್ಲ, ನಿಮ್ಮ ಆಸಕ್ತಿಗೆ ಬಿಟ್ಟದ್ದು. ಆದರೆ ಹೆಚ್ಚಿನ ಇಂಟ್ಯೂಟಿವ್ ಎಬಿಲಿಟಿ ಇದ್ದವರಿಗೆ ಇದು ಈ ಫೀಲ್ಡ್ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಓಕೆ, ಇವಾಗ ತುಂಬ ಜನ ನಾನು ನೋಡಿದ್ದಿದೆ, ಈ ನಂಬರ್ ನಿನಗೆ ಸೂಟ್ ಆಗುತ್ತೆ ಅಂತ ಹೇಳ್ತಾರೆ. ನಂಬರ್ ವೈಸ್ ಹೇಳೋದು ಅಂತ ಇದ್ದರೆ, ಈ ನಂಬರ್ ಅಂದರೆ ಇವಾಗ ಡೇಟ್ ಆಫ್ ಬರ್ತ್ ಏನಿರುತ್ತೋ ಅದಕ್ಕೆ ಸೆಟ್ ಮಾಡಿ ನಂಬರ್ ಇರುವಂಥದ್ದು. ನೀನು ಇಂಟರ್ವ್ಯೂಗೆ ಹೋಗ್ತಾ ಇದೆಯಾ, ಈ ನಂಬರನ್ನು ಬರ್ಕೋ ಎಲ್ಲಾದರೂ, ಆ ಥರದ್ದು ಇರುತ್ತಲ್ಲ, ಅದು ಹೆಂಗೆ ವರ್ಕ್ ಆಗುತ್ತೆ? ಅದು ಆ್ಯಕ್ಚುಲಿ ನ್ಯೂಮರಾಲಜಿಗೆ ರಿಲೇಟೆಡ್ ಮ್ಯಾಮ್. ಪ್ರತಿಯೊಂದು ನಂಬರಲ್ಲಿ ಸಹ ಒಂದೊಂದು ರಾಶಿಗಳು ಅಥವಾ ರಾಶಿ ಅಧಿಪತಿಗಳು ಅದಕ್ಕೆ ಕನೆಕ್ಟ್ ಆಗಿರ್ತದೆ, ಆಯಿತಾ. ಪ್ರತಿಯೊಂದು ಈಗ ನಮ್ಮ ಲೈಫ್ ನಂಬರ್ ಅಂತ ಹೇಳ್ಬೋದು, ಅಥವಾ ಅದೇ ಲೈಫ್ ಪಾತ್ ನಂಬರ್ ಅಂತ ಹೇಳ್ತಾರೆ, ಅಥವಾ ಡೆಸ್ಟಿನಿ ನಂಬರ್ ಅಂತ ಹೇಳ್ತಾರೆ. ಅದೊಂದೊಂದು ನ್ಯೂಮರಾಲಜಿಗೆ ಅದು ಇದಕ್ಕೆ ಸಂಬಂಧಿಸಿದಲ್ಲ. ಅದು ಆ್ಯಕ್ಚುಲಿ ಟ್ಯಾರೋಗೆ ಸಂಬಂಧಿಸಿದಲ್ಲ. ಅದು ನ್ಯೂಮರಾಲಜಿ ಹೇಳುವಂಥದ್ದು ಅದು ಬೇರೆ ಒಂದು ವಿಜ್ಞಾನ ಆ್ಯಕ್ಚುಲಿ, ಆಯಿತಾ. ಇದಕ್ಕೆ ಸಂಬಂಧಿಸಲ್ಲ. ಮತ್ತು ಇದರಲ್ಲಿ ಸಹ ಇದು ನ್ಯೂಮರಾಲಜಿಯನ್ನು ಸಹ ಒಳಗೊಂಡಿದೆ. ಯಾಕಂದರೆ ಇದರಲ್ಲಿ ನಂಬರ್ಸ್ ಉಂಟು. ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನಲ್ಲಿ ಪ್ರತಿ ಕಾರ್ಡಿಗೆ ನಂಬರ್ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ನಾನು ಹೇಳಿದೆ, ಈ ರೈಡರ್ಸ್ ವೀಟ್ ಇದು ಹೆಚ್ಚಾಗಿ ನಾವು ಬಳಸುವಂಥ ಒಂದು ಡೆಕ್. ಬೇರೆ ರೀತಿಯ ಕಾರ್ಡುಗಳು ಸಹ ಇದೆ. ಝೆನ್ ಕಾರ್ಡ್ ಅಂತ ಇದೆ, ಮತ್ತು ತುಂಬ ಬೇರೆ ಬೇರೆ ಹೆಸರಿನ ಕಾರ್ಡ್ಸ್ಗಳಿಗೆ ಸಿಗ್ತದೆ. ನಿಮ್ಮಲ್ಲಿ ಇಲ್ಲಿವರೆಗೆ ಎಷ್ಟು ಜನ ಬಂದಿರ್ಬೋದು ಅಂತ? ನಾನು ಸುಮಾರು ಒಂದು 3,000ದಿಂದ 5,000 ಜನಕ್ಕೆ ಇದು ಮಾಡಿದ್ದೇನೆ. ನಾನು ಇದರಲ್ಲಿ ಆಸ್ಟ್ರೋಟಾಕ್ ಮತ್ತು ಆಸ್ಟ್ರೋಸೇಜಲ್ಲಿ ಕಂಟಿನ್ಯೂಸ್ ಆಗಿ ನಾನು ಚಾಟ್ ಕಾಲಲ್ಲಿ ಅವೈಲೇಬಲ್ ಇರ್ತೇನೆ. ಅಂದರೆ ಸಮಯ ಈಗ ಸ್ವಲ್ಪ ನನ್ನ ಬ್ಯುಸಿ ಶೆಡ್ಯೂಲನ್ನು ನೋಡಿಕೊಂಡು ನಾನು ಕೆಲವೊಂದು ಸಲ ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕಾಗ್ತದೆ. ಸೊ ನಾನು ಬಿಡುವಿನ ಸಮಯದಲ್ಲಿ ಐ ವಿಲ್ ಬಿ ಅವೈಲೇಬಲ್. ಅಥವಾ ನನಗೆ ಅದರಲ್ಲಿ ಮೆಸೇಜ್ ಹಾಕಿದರೆ, ನೀವು ಫಾಲೋ ಮಾಡಿದರೆ, ಐ ವಿಲ್ ಬಿ ಅವೈಲೇಬಲ್ ಫಾರ್ ಕನ್ಸಲ್ಟೇಷನ್. ಅದು ಅಸ್ಟಾಕ್ ಬೇಡ ಅಂದರೆ ನಮ್ಮ ಊರಿನವರಾದರೆ ನನಗೆ ಡೈರೆಕ್ಟ್ ಯು ಕ್ಯಾನ್ ಟ್ರೈ ಟು ಕಾಲ್ ಮೀ ಇನ್ ಮೈ ನಂಬರ್. ಓಕೆ ಮೇಡಮ್, ಇವಾಗ ನಿಮ್ಮ ಎಜುಕೇಷನ್ ಅದರ ಬಗ್ಗೆ ಮಾತಾಡಬೇಕು. ಅದರ ಬಗ್ಗೆ ಹೇಳೋದಾದರೆ, ನಾನು ಆ್ಯಕ್ಚುಲಿ ಮೂಲತಃ ನಾನು B.Ed ಓದಿದವಳು. B.A ಮಾಡಿ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೆ ಒಂದು ಸುಮಾರು 3 ವರ್ಷಗಳ ಕಾಲ ಸ್ಟಾರ್ಟಿಂಗ್ನಲ್ಲಿ. ಮತ್ತು ನಾನು 2008ಇಂದ ಇಂಡಸ್ಟ್ರಿ ಫೀಲ್ಡಿಗೆ ಹೋದೆ. ನಾನು ಬೆಂಗಳೂರು ಹಾಗೂ ದುಬೈಯಲ್ಲಿ ಕೆಲವೊಂದು ಕಂಪನೀಸಲ್ಲಿ ಆಲ್ಮೋಸ್ಟ್ 10 years ವರ್ಕ್ ಮಾಡಿದ್ದೇನೆ. ಆ್ಯಸ್ ಅ ಬೈಯರ್ ಆಗಿ, ಸೀನಿಯರ್ ಪರ್ಚೇಸರ್ ಆಗಿ, ಅಥವಾ ಪರ್ಚೇಸಿಂಗ್. ಇದರಲ್ಲಿ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ತುಂಬ ಇದೆ ನನಗೆ. ನಾನೊಬ್ಬಳು ಪರ್ಚೇಸರ್, ಹೌದು. ಮತ್ತು ಪ್ಲ್ಯಾನಿಂಗ್ ಮತ್ತು ಇದೆಲ್ಲ ಪರ್ಚೇಸ್ ಪ್ಲ್ಯಾನಿಂಗನ್ನು ಮಾಡುವಂಥದ್ದು ಎಕ್ಸಿಕ್ಯೂಟಿವ್ ಜಾಬ್ಸ್ಗಳಲ್ಲಿ ನಾನು ಹೆಚ್ಚು ನನ್ನನ್ನು ತೊಡಗಿಸಿಕೊಂಡಿದ್ದೆ. ಮೇಜರ್ ಮೆಕ್ಯಾನಿಕಲ್ ಇಂಡಸ್ಟ್ರೀಸ್ ಹಾಗೂ ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಸ್ಟ್ರೀಸಲ್ಲಿ ನಾನು ಪರ್ಚೇಸರ್ ಆಗಿ, ಬೈಯರ್ ಆಗಿ
ಸುಮಾರು 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೇನೆ. ಅದೇ ಥರ ಈ ಕೋವಿಡ್ ಟೈಮ್, ಕೊರೋನಾ ಆದ ನಂತರ ನಾವು ಬ್ಯಾಂಗ್ಳೂರಿಂದ ಊರಿಗೆ ಬಂದ ನಂತರ ನಾನು ಇಲ್ಲಿ ಒಂದು 2.5 ವರ್ಷಗಳ ಕಾಲ ಲೆಕ್ಚರರ್ ಆಗಿ, ಸಮಾಜಶಾಸ್ತ್ರ ಪ್ರಾಧ್ಯಾಪಕಿಯಾಗಿ ಇಲ್ಲಿ ಕುಂಬ್ರಾ ಕಾಲೇಜಲ್ಲಿ ಒಂದು ಖಾಸಗಿ ಕಾಲೇಜಿನಲ್ಲಿ ಅಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಕೆಲವೊಂದು ಪರ್ಸ್ನಲ್ ರೀಸನ್ಸ್ ಆಗಿದ್ದರಿಂದ ಕೆಲವೊಂದು ಈಗ ನಾನು ನಮ್ಮ ಈ ಪುತ್ತೂರಿನಲ್ಲಿ ಇಲ್ಲಿ ನಾನು ಇದ್ದೇನೆ ಸದ್ಯಕ್ಕೆ. ಓಕೆ, ಇವಾಗ ಟ್ಯಾರೋ ಕಾರ್ಡ್ ರೀಡಿಂಗ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತ? ಟ್ಯಾರೋ ಕಾರ್ಡ್ ರೀಡಿಂಗ್ ಅಂದರೆ ನನಗೆ ಮೊದಲಿಂದ ಆಸ್ಟ್ರಾಲಜಿ ಹೇಳೋದು ನನಗೆ ತುಂಬ ಇಷ್ಟ. ಯಾಕಂದರೆ ನನಗೆ ಈ ಜಿಮೇಲ್ಗಳೆಲ್ಲ ಓಪನ್ ಮಾಡಿದಾಗ ಕೆಲವು ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಬರ್ತಾ ಇರ್ತಿತ್ತು. ನಾವು ಅದನ್ನು ಸಬ್ಸ್ಕ್ರೈಬ್ ಆಗಿರ್ಬೋದು ಅಥವಾ ನ್ಯೂಸ್ ಲೆಟರ್ಸ್ಗಳಾಗಿರ್ಬೋದು, ಕೆಲವೆಲ್ಲ ಬರ್ತದೆ. ಅದನ್ನೆಲ್ಲ ಓದ್ತಾ ಹೋದಾಗೆ ಒಂದು ಸಮಾಧಾನ ಸಿಗ್ತಾ ಇತ್ತು. ದ ವೇ ದೇ ಇಂಟರ್ಪ್ರಿಟ್, ಅನಲೈಸ್ ಮಾಡುವಂಥದ್ದು ಅದೆಲ್ಲ ನನಗೆ ತುಂಬ ಇಷ್ಟ. ಅದೇ ಥರ ನಾನು ಹೆಚ್ಚಿನ ಸಮಯದಲ್ಲಿ ನನ್ನ ಆಸ್ಟ್ರಾಲಜಿಕಲ್ ಚಾರ್ಟ್ಸ್ಗಳನ್ನು ನೋಡುವಂಥದ್ದು, ಪ್ರಿಡಿಕ್ಷನ್ಸ್ ನೋಡುವಂಥದ್ದು, ಭವಿಷ್ಯವನ್ನು ನೋಡುವಂಥದ್ದು ಇದೆಲ್ಲ ಮಾಡ್ತಾ ಇದ್ದೆ. ಸ್ವಲ್ಪ ಸಮಯ ನನಗೆ ಅನ್ನಿಸ್ತು, ವೈ ನಾಟ್ ಐ ಇಂಡಿಪೆಂಡೆಂಟ್ಲಿ ಲರ್ನ್ ದಿಸ್ ಅಂತ ಹೇಳಿ. ಅದಂತರ ನಾನು ಒಂದು ಸುಮಾರು 4 ಇಯರ್ಸ್ ಬ್ಯಾಕ್ ಆ್ಯಕ್ಚುಲಿ ಒಂದ್ಸಲ ಒಂದು ವೆಬಿನಾರ್ ಅಟೆಂಡ್ ಮಾಡಿ ಐ ಜಸ್ಟ್ ಟ್ರೈ ಟು ಗೆಟ್ ಸಮ್ ಐಡಿಯಾಸ್ ಹೌ ಐ ಕ್ಯಾನ್ ಲರ್ನ್. ಆಮೇಲೆ ಒಂದು ಸ್ವಲ್ಪ ವಿಷಯಗಳು ಗೊತ್ತಾಯಿತು ಟ್ಯಾರೋ ಕಾರ್ಡ್ ಅಂದರೆ ಹೀಗೆ ಅಂತ. ಮತ್ತು ನನಗೆ ಒಬ್ಬರು ಒಳ್ಳೆಯ ಗುರು ಹರ್ಪ್ರೀತ್ ಕೌರ್ ಅಂಥೇಳಿ, ಶಿ ಈಸ್ ಒನ್ ಆಫ್ ದ ಗುಡ್ ಟ್ಯಾರೋ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಶಿ ಈಸ್ ಬೇಸಿಕಲಿ ಫ್ರಮ್ ನ್ಯೂ ಡೆಲ್ಲಿ. ಅವರ ಮೂಲಕ ನಾನು ಟ್ಯಾರೋ ಕಾರ್ಡ್ ರೀಡಿಂಗನ್ನು ಅಭ್ಯಾಸ ಮಾಡಿದೆ. ಹ್ಯಾವ್ ಟೇಕನ್ ಸಮ್ ಅಡ್ವಾನ್ಸ್ಡ್ ಕೋರ್ಸ್ ಮತ್ತು ಫೌಂಡೇಶನ್ ಕೋರ್ಸ್ ಮತ್ತು ಅಡ್ವಾನ್ಸ್ ಕೋರ್ಸ್ಗಳನ್ನೆಲ್ಲ ಕಲಿತು ಸ್ವಲ್ಪ ಟ್ಯಾರೋ ಕಾರ್ಡ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿದೆ. ಮಾಡ್ತಾ ಹೋದಾಗೆ ಯೂಸ್ ಟು ಗೆಟ್ ಸಮ್ ಗುಡ್ ರೆಸ್ಪಾನ್ಸ್ ಫ್ರಮ್ ದ ಕ್ಲೈಂಟ್ಸ್. ತುಂಬ ಜನ ದೇ ವರ್ ಮೋರ್ ಸ್ಯಾಟಿಸ್ಫೈಡ್, ದೇ ವರ್ ಹ್ಯಾಪಿ. ಆಗ ನನಗೆ ಅನಿಸ್ತು, ನಾವು ಇನ್ನೊಬ್ಬರಿಗೆ ತುಂಬ ಖುಷಿಯನ್ನು ಕೊಡುವಂಥ ನಮ್ಮಿಂದ ಸಾಧ್ಯ ಇದೆ, ವೈ ಶುಡ್ ಐ ನಾಟ್ ಕಂಟಿನ್ಯೂ ದಿಸ್ ಜರ್ನಿ ಅಂತ ಹೇಳಿ ತುಂಬ ಜನ ನನ್ನನ್ನು ಅಪ್ರೋಚ್ ಮಾಡ್ತಾ ಇದ್ದರು ಇದರಲ್ಲಿ, ವೆನ್ ಐ ಆನ್ಲೈನ್ ಅವ್ರ ಇದು. ಮತ್ತು ನನ್ನ ಬಗ್ಗೆ ನಾನು ಹೆಚ್ಚಾಗಿ ಅಡ್ವರ್ಟೈಸ್ಮೆಂಟ್ಗಳನ್ನು ಏನೂ ಮಾಡ್ಕೊಂಡಿಲ್ಲ ರೀಸೆಂಟ್. ಬಟ್ ಇತ್ತೀಚೆಗೆ ನಮ್ಮ ಊರಿನ ಜನರಿಗೆ ಸ್ವಲ್ಪ ಅದರ ಬಗ್ಗೆ ಗೊತ್ತಾಗಲಿ. ಯಾಕಂದರೆ ದಕ್ಷಿಣ ಕನ್ನಡದಲ್ಲಿ ಅಥವಾ ಪುತ್ತೂರಿನಲ್ಲಿ ಟ್ಯಾರೋ ಕಾರ್ಡ್ ರೀಡರ್ಸ್ ಯಾರೂ ಇಲ್ಲ ಸದ್ಯದ ಮಟ್ಟಿಗೆ. ಸೊ ಇದೊಂಥರ ಫ್ಯಾಸಿನೇಟಿಂಗ್ ಆದಂತಹ ಒಂದು ಕೆಲಸ, ನನಗೆ ಅಮೇಝಿಂಗ್ ಆದಂತಹ ಒಂದು ಎಕ್ಸ್ಪೀರಿಯನ್ಸನ್ನು ಕೊಟ್ಟಿದೆ ಈ ಒಂದು ಟ್ಯಾರೋ ಕಾರ್ಡ್ ರೀಡಿಂಗ್. ಇದು ಆ್ಯಕ್ಚುಲಿ ಇಟ್ ಹ್ಯಾಸ್ ಎಂಪವರ್ಡ್ ಮೀ ಓನ್ಲಿ ಮೈಸೆಲ್ಫ್. ಇದು ಒಂದು ರೀತಿ ನಮ್ಮನ್ನು ಸ್ಪಿರಿಚುವಾಲಿಟಿಯ ಕಡೆ ಕರ್ಕೊಂಡು ಹೋಗ್ತದೆ. ಇಟ್ ಹ್ಯಾಸ್ ಎಂಪವರ್ಡ್ ಮೈ ಇನ್ನರ್ ವಿಸ್ಡಮ್. ಮತ್ತು ಜನರನ್ನು ಹೇಗೆ ನಮ್ಮ ಒಳ್ಳೆ ಇನ್ನರ್ ವಿಸ್ಡಮನ್ನು ಹೇಗೆ ನಾವು ಕನೆಕ್ಟ್ ಮಾಡಿಕೊಳ್ಳುವಂಥದ್ದು, ಜನರ ಜೊತೆ ಮಾತಾಡುವಾಗ ಅವರ ಕಷ್ಟಗಳಿಗೆ ನಾವು ಸ್ಪಂದನೆ ಮಾಡುವಂಥದ್ದು ಹೇಗೆ, ಅವರಿಗೆ ಯಾವ ರೀತಿಯ ಒಂದು ಉತ್ತಮ ಮಾರ್ಗದರ್ಶನವನ್ನು ನಾವು ನೀಡಬೇಕು ವಿದ್ಯಾರ್ಥಿಗಳಾಗಿ. ಇಲ್ಲಿ ನಾನು ಬಹಳಷ್ಟು ರೀತಿಯ ಜನರನ್ನು ನೋಡ್ತೇನೆ. ಈ ಟ್ಯಾರೋ ಕಾರ್ಡ್ ರೀಡಿಂಗ್ ಯಾರಿಗೆಲ್ಲ ಹೆಲ್ಪ್ ಆಗ್ತದೆ ಅಂತ ಕೇಳಿದರೆ, ಯಾವ ಕೇಸ್ಗಳನ್ನು ನೀವು ಇದರಲ್ಲಿ ಟ್ಯಾರೋ ಕಾರ್ಡಲ್ಲಿ ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಲೈಕ್ ವೈಯಕ್ತಿಕ ಜೀವನದ ಸಮಸ್ಯೆಗಳಾಗಿರ್ಬೋದು, ಅಥವಾ ವೃತ್ತಿ ಜೀವನದ ಸಮಸ್ಯೆಗಳಾಗಿರ್ಬೋದು, ಅಥವಾ ದಾಂಪತ್ಯ ಸಮಸ್ಯೆಗಳಾಗಿರ್ಬೋದು, ಅಥವಾ ಇನ್ನು ನಿಮ್ಮ ವಿದ್ಯಾಭ್ಯಾಸದ ಎಜುಕೇಷನ್. ತುಂಬ ಸಣ್ಣ ಮಕ್ಕಳು ಬರ್ತಾರೆ, ಯಾಕಂದರೆ ಹೆಚ್ಚಾಗಿ ನಿಮಗೆ ಚಾಟ್ ಫ್ರೀ ಅಂತ ಬರ್ತದೆ ಆಸ್ಟ್ರೋಟಾಕಲ್ಲಿ. ಆಗ ಎಲ್ಲರೂ ಸಹ ಚಾಟ್ ಫ್ರೀ ಅಲ್ಲ ಹೇಳಿ ಬರ್ತಾರೆ, ಮೇಡಮ್ ನನಗೆ ಮಾರ್ಕ್ಸ್ ಎಷ್ಟು ಬರ್ತದೆ ನಾಡ್ದು ಎಕ್ಸಾಮಲ್ಲಿ, ನಾನು ಪಾಸ್ ಆಗ್ತೇನಾ ಫೇಲ್ ಆಗ್ತೇನಾ, ಎಷ್ಟು ಪರ್ಸೆಂಟೇಜ್ ಬರ್ತದೆ ನನಗೆ, ಮತ್ತು ನನ್ನ ಅಪ್ಪ ಅಮ್ಮ ನನಗೆ ಬೈಯೋದಿಲ್ವ, ಅದೆಲ್ಲ ಅವರಿಗೆ ಕೇಳಬೇಕು, ತಿಳ್ಕೊಳ್ಬೇಕು. ಅಂಥ ಪ್ರಶ್ನೆಗಳನ್ನೆಲ್ಲ ಮಕ್ಕಳು ಕೇಳ್ತಾ ಇದ್ರು ನಂತರ. ನಾನು ಒಂಥರ ಮುಜುಗರ ಆಗ್ತೀವಿ ಸಣ್ಣ ಮಕ್ಕಳಿಗೇನು ಅಂತ, ಬಟ್ ಸ್ಟಿಲ್ ಯೂಸ್ ಟು ರೆಸ್ಪಾಂಡ್ ಇನ್ ಅ ಪ್ರಾಪರ್ ವೇ. ಅಂದರೆ ಅವರಿಗೆ ಒಂಥರ ಮನಸ್ಸಿಗೆ ಹ್ಯಾಪಿ ಆಗಿರಲಿ ಅನ್ನೋ ರೀತಿಯಲ್ಲಿ. ಮತ್ತು ತುಂಬ ಲವ್ ರಿಲೇಷನ್ಶಿಪ್ಪಲ್ಲಿ ಫೇಲ್ ಆದವರು ಅಂತ ಲವ್ ಲೈಫ್ ಬಗ್ಗೆ ತಿಳ್ಕೊಳ್ಬೇಕಾದವರು ಅದು ತುಂಬ ಹೆಚ್ಚಿನವ್ರು ಮಾಡ್ತಿದ್ರು. ಅದೇ ಥರ ಇವರು ಯಾರು ಸಲಿಂಗಕಾಮಿಗಳಂತ ಹೇಳ್ತಾರಲ್ಲ, ಅಟ್ರಾಕ್ಷನ್ ಮೇಲ್ ಅಟ್ರಾಕ್ಷನ್ ಇರ್ತಾರೆ ಅಂಥವ್ರು ತುಂಬ ಜನ ಕಾಲ್ ಮಾಡಿದ್ದಾರೆ ನನಗೆ. ಅವರಿಗೆ ಅಂಥ ಒಂದು ಸಮಸ್ಯೆ ಇದೆಯಾ, ಈ ಥರ ಸಹ ಇದೆಯಾ ಅಂತ ನನಗೆ ಆಶ್ಚರ್ಯ ಆಯಿತು. ಮೆನಿ ಹ್ಯಾವ್ ಕಾಲ್ಡ್ ಅಂಥವರು ಸಹ ತುಂಬ ಜನ. ಹೀಗೆ ಕೆಲವೊಂದು ನಮಗೆ ನಾವು ಊಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದಂತಹ ಭಾಳಷ್ಟು ಸಮಸ್ಯೆಯಿಂದ ಜನರು ಬಳಲ್ತಾ ಇದ್ದಾರೆ ಅಂತೇಳಿ ನನಗೆ ಅದರಿಂದ ಅರ್ಥ ಆಗ್ತಾ ಬಂತು. ವೆನ್ ಐ ಯೂಸ್ ಟು ಕೌನ್ಸಿಲ್ ಆರ್ ವೆನ್ ಐ ಯೂಸ್ ಟು ಟಾಕ್ ಟು ದೆಮ್ ಆ್ಯಂಡ್ ಗಿವ್ ದೆಮ್ ಸಮ್ ಸಜೆಷನ್ಸ್. ಆದರೆ ಇನ್ನೂ ಕೆಲವೊಂದು ಸಂದರ್ಭದಲ್ಲಿ ನಾನು ತಿಳ್ಕೊಂಡಾಗೆ ಜನಕ್ಕೆ ನಾವು ಒಂದು ಹೇಳಿದರೆ, ಈ ಥರ ಕೆಟ್ಟದ ಆಗ್ತದಂತ ಹೇಳಿದರೆ ಜನ ಅದನ್ನು ಒಪ್ಪಿಕೊಳ್ಳಿಕ್ಕೆ ರೆಡಿ ಇಲ್ಲ. ದೇ ವಿಲ್ ಕ್ವಿಟ್ ದ ಚಾಟ್ ಆ್ಯಂಡ್ ರನ್.
ಹೆಚ್ಚಿನವರು ಹಾಗೆ ಮಾಡ್ತಾರೆ. ನಿಮಗೆ ನಿಮ್ಮ ಲೈಫಲ್ಲಿ ಹೀಗೆ ಆಗ್ತದೆ ಅಂತ ಹೇಳಿ ನೆಗೆಟಿವ್ ಆಗಿ ಹೇಳಿದರೆ ಪೀಪಲ್ ಆರ್ ನಾಟ್ ರೆಡಿ. ಆಗ ಅವರು ಅಂಥ ವ್ಯಕ್ತಿಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕಂದ್ರೆ ಒಂಥರ ಒಳ್ಳೆ ರೀತಿಯಲ್ಲೇ ಅವರಿಗೆ ಸಮಾಧಾನ ರೀತಿಯಲ್ಲಿ ಅವರಿಗೆ ಉತ್ತರವನ್ನು ನೀಡ್ತಾ ಕೌನ್ಸಿಲಿಂಗ್ ಬೇಕಾಗ್ತದೆ ಅವರಿಗೆ. ಓಕೆ, ಇವಾಗ ತುಂಬ ಜನರ ಲೈಫಲ್ಲಿ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಕೊಟ್ಟಿದ್ದೀರಾ, ಅವರ ಲೈಫ್ ಬ್ರೈಟ್ ಆಗೋ ರೀತಿಲಿ ಮಾಡಿದ್ದೀರಾ. ಇದರಿಂದಾಗಿ ನಿಮ್ಮ ಲೈಫ್ ಎಷ್ಟು ಚೇಂಜಸ್ ಆಗಿದೆ ಅಂತ? ಅದೇ ನಾನು ಹೇಳ್ದಂಗೆ ಈ ಒಬ್ಬರಿಗೆ ನಾವು ನಮ್ಮಲ್ಲಿ ಒಂದು ಎನರ್ಜಿ ಇದೆ ಅಂತ ನಾನು ನಂಬ್ತೇನೆ. ನಾವು ಒಳ್ಳೆಯದನ್ನು ಮಾತಾಡಿದರೆ ಈ ಎನರ್ಜಿ ಅವನಲ್ಲಿ ಹೋಗ್ತದೆ, ಗೊತ್ತಾಯ್ತಾ? ದ ಎನರ್ಜಿ ವಿಲ್ ಪಾಸ್. ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ನಾನು ಅದನ್ನು ಬಿಲೀವ್ ಮಾಡ್ತೇನೆ. ವೆನ್ ಯು ಟಾಕ್ ಟು ಸಮ್ ಗುಡ್ ಪೀಪಲ್ ಏನಾಗ್ತದೆ ಅಂದರೆ ಯು ವಿಲ್ ಚೇಂಜ್ ಆಟೋಮೆಟಿಕಲಿ. ಅದು ಹೇಗೆ ಚೇಂಜ್ ಮಾಡಿದ್ರು ಆಶ್ಚರ್ಯ ಆಯ್ತಲ್ಲ ಅವ್ರ ಹತ್ರ ಮಾತಾಡಿ ಹೀಗಾಯಿತು ಅಂತ. ಅದೆಲ್ಲ ಅವರ ಒಳ್ಳೆತನ ನಿಮ್ಮಲ್ಲಿ ಅದು ಟ್ರಾನ್ಸ್ಫರ್ ಆಗ್ತದೆ ಅಂತ, ಎಕ್ಸ್ಚೇಂಜ್ ಆಗ್ತದೆ, ಎನರ್ಜಿ ಎಕ್ಸ್ಚೇಂಜ್ ಆಗ್ತದೆ. ಸೊ ಅದೇ ಥರ ಭಾಳಷ್ಟು ಸಮಯ ನಾವು ಕೆಲವೊಂದು ಸಮಸ್ಯೆಗಳಲ್ಲಿ ಇದ್ದವರ ಜೊತೆಗೆ ನಾವು ಮಾತನಾಡಿದಾಗ ಎನರ್ಜಿ ವಿಲ್ ಅಟ್ರ್ಯಾಕ್ಟ್ ಅಸ್ ಆಲ್ಸೋ. ಅದಕ್ಕೆ ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಪ್ರಾಕ್ಟೀಸ್ ಇದೆ. ಕಾರ್ಡ್ ಕಟ್ಟಿಂಗ್ ಅಂತ ಇದೆ. ಈ ಟ್ಯಾರೋ ಕಾರ್ಡ್ ರೀಡಿಂಗ್ ಆದ ನಂತರ ನಾವು ಅದನ್ನು ಹೇಗೆ ಕಾರ್ಡ್ ಕಟ್ ಮಾಡಿ ಅದನ್ನು ಈ ನೆಗೆಟಿವ್ ಎನರ್ಜೀಸನ್ನು ದೂರ ಮಾಡಿಕೊಳ್ಳುವಂಥದ್ದು ಅದೆಲ್ಲ ಆಗ್ತದೆ. ಕೆಲವೊಂದು ಸಲ ನಮಗೆ ಇಂಪ್ಯಾಕ್ಟ್ಫುಲ್ ಆಗ್ತದೆ ಕೆಲವೊಂದು ಸಂದರ್ಭದಲ್ಲಿ. ಸೊ ಅದನ್ನು ನಾವು ತೀರಾ ಒಂದು ಉತ್ತಮ ರೀತಿಯಲ್ಲಿ ಅದನ್ನು ಮಾಡಿಕೊಳ್ಬೇಕು. ಬಟ್ ಈ ಟ್ಯಾರೋ ಕಾರ್ಡ್ ರೀಡಿಂಗಿನ ನಂತರ ನನ್ನ ಲೈಫಲ್ಲಿ ಏನು ಒಳ್ಳೆಯದಾಯಿತು ಅಂದರೆ ಐ ಫೀಲ್ ಮೋರ್ ಎನರ್ಜೈಸ್ಡ್. ನನ್ನನ್ನೇ ಒಂದು ರೀತಿ ಒಂದು ಎಂಪವರ್ಡ್ ಆದ ರೀತಿಯಲ್ಲಿ ಅಂತ ಅನಿಸು. ಸಾಮಾನ್ಯ ವ್ಯಕ್ತಿ ನಾನು. ಆ್ಯಕ್ಚುಲಿ ಐ ವಾಸ್ ಅ ಲೆಕ್ಚರರ್ ಫಾರ್ ದಟ್ ಟೈಮ್. ಬಟ್ ನಾವು ಪೀಪಲ್ ಕಾಲ್ ಮಿ ಆಸ್ ಅ ಟ್ಯಾರೋ ರೀಡರ್ ಆರ್ ಮೈ ಗುರು ಅಂತ ಕೇಳ್ತಾರೆ ಕೆಲವರು. ನಿಮ್ಮಿಂದ ಹೆಲ್ಪ್ ಆಯಿತು ಮೇಡಮ್, ಅವರು ದೇ ವಿಲ್ ಕಾಲ್ ಮಿ ಇನ್ ಅ ಗುಡ್ ವೇ. ಆ್ಯಕ್ಚುಲಿ ಒಂದು ಒಳ್ಳೆಯ ಒಂದು ರೆಸ್ಪೆಕ್ಟೇಬಲ್ ಪೊಸಿಷನ್ ನಮಗೆ ಸಮಾಜದಲ್ಲಿ ನಮ್ಮನ್ನು ಗುರುತಿಸುವಾಗೆ ಆದಂಥ ಒಳ್ಳೆಯ ಕೆಲಸ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ಕೆ. ಓಕೆ, ಇವಾಗ ತುಂಬ ಜನ ಹೇಳಿದ್ದನ್ನು ನಾನು ಕೇಳಿದ್ದಿದೆ. ಇವಾಗ ತುಂಬ ಟೈಮ್ಗಳಿಂದ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ, ಬಟ್ ಅದು ಯಾವಾಗಲೂ ಒಂದಿನ ಬ್ರೇಕ್ ಆಗುತ್ತೆ. ಬಟ್ ಅಷ್ಟು ಸಮಯಗಳ ಕಾಲ ಜೊತೆಗೆ ಇರ್ತಾರೆ, ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ, ಬಟ್ ಒಮ್ಮೆಗೆ ಅದು ದೂರ ಆಗುತ್ತೆ, ಇನ್ಯಾರೋ ಲೈಫಲ್ಲಿ ಬರ್ತಾರೆ, ಆ ಥರ ಆಗುತ್ತೆ. ಬಟ್ ಅದು ಕರ್ಮಫಲನ ಹೇಗೆ ಅನ್ನುವಂಥದ್ದು? ಕರ್ಮಫಲ ಖಂಡಿತ ಇದೆ. ಯಾಕಂದರೆ ನಾವು ಪ್ರತಿಯೊಬ್ಬ ಯಾವ ವ್ಯಕ್ತಿಯ ಜೊತೆ ನಮಗೆ ಒಂದು ಮಾತನಾಡುವ ಅವಕಾಶ ದೇವರು ಕಲ್ಪಿಸಿದಾನೋ ಅದಕ್ಕೊಂದು ಕಾರಣ ಇರ್ತದೆ. ಸುಮ್ಮನೆ ಅವ್ರು ನಮ್ಮ ಲೈಫಲ್ಲಿ ಬರೋದಿಲ್ಲ. ಈಗ ನಾವು ಹೇಳ್ತೇವೆ ಇವಳಿಗೆ ಒಂದು ಎಷ್ಟು ತುಂಬ ಜನರ ಪರಿಚಯ ಇದೆ, ತುಂಬ ಜನರೊಳನ್ನು ಅಟ್ರ್ಯಾಕ್ಟ್ ಆಗ್ತಾರೆ ಅಂದರೆ ಆ ಒಂದು ಇದು ಏನು ಪ್ಲಾನೆಟರಿ ಕಂಡೀಷನ್ಸ್ ಕುಂಡಲಿಯಲ್ಲಿ ಆ ಥರ ಇರ್ತದೆ ಕೆಲವೊಮ್ಮೆ. ಅಂದರೆ ಅವರಿಗೆ ಅಂಥ ಬೇರೆ ಬೇರೆ ರೀತಿಯ ವ್ಯಕ್ತಿಯ ಜನರ ಜೊತೆ ಬೆರೆಯುವಂಥದ್ದು, ಅವರ ಜೊತೆ ಇಂಟಿಮೇಟ್ ಆಗುವಂಥ ಕೆಲವೊಂದು ಇನ್ಸಿಡೆಂಟ್ಗಳಾಗಿರ್ಬೋದು ಅಥವಾ ಅವರ ಪರಿಚಯ ಆಗುವಂಥದ್ದು, ಇದೆಲ್ಲವೂ ದೇವರು ಪೂರ್ವ ನಿರ್ಧಾರಿತವಾದದ್ದು ಅಂತ. ನಾವು ನಮಗೆ ಬೇಕಾದ ಆಯ್ಕೆ ಮಾಡಿಕೊಳ್ಳುವಂಥದ್ದಲ್ಲ, ಅದಕ್ಕೆ ರೀಸನ್ ಇದೆ. ಹಾಗಂತ ನಾವು ಪರ್ಸನನ್ನು ಬ್ಲೇಮ್ ಮಾಡೋದು ತಪ್ಪು. ಅವರು ಸರಿ ಇಲ್ಲ ಅಂತ ಹೇಳೋದು ನಾವು ಮಾಡಬಾರ್ದು. ಅವರನ್ನು ಯಾವ ರೀತಿ ನಾವು ಸರಿಪಡಿಸ್ಬೋದು ಅದನ್ನು ನೋಡಬೇಕು. ಆ ವ್ಯಕ್ತಿ ಸರಿ ಇಲ್ಲ, ಅವರು ಹೀಗೆ, ಅವರು ಅಂಥವ್ರು ಇಂಥವ್ರು ಅಂತ ಹೇಳಿ ನಾವು ಅವರಿಗೆ ಇನ್ನೂ ದೊಡ್ಡ ಹಣೆ ಪಟ್ಟಿ ಕಟ್ಟಿ ಅದನ್ನು ವೈಭವೀಕರಣ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ವಿ ನೀಡ್ ಟು ಸಮಸ್ಯೆ ಇದೆ, ವಿ ಶುಡ್ ನಾಟ್ ಬ್ಲೇಮ್ ಅ ಪರ್ಸನ್ ಅಂತ ಹೇಳ್ತೇನೆ ನಾನು. ಕೆಲವೊಮ್ಮೆ ಅವರು ತಪ್ಪು ಮಾಡಿದ್ದಾರೆ, ಲೈಫಲ್ಲಿ ತಪ್ಪು ಮಾಡಿರ್ತಾರೆ, ಅವರಿಗೊಂದು ಅವಕಾಶ ಕೊಡಿ, ಜೀವನದಲ್ಲಿ ಚೆನ್ನಾಗಿ ಬದುಕುವಂಥ ಅಥವಾ ಅವರನ್ನು ಟ್ರಾನ್ಸ್ಫಾರ್ಮ್ ಮಾಡುವಂಥ ಒಂದು ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು. ಓಕೆ, ಇವಾಗ ಸಾವು ಅನ್ನೋದು ನಿಶ್ಚಿತ ಪ್ರತಿಯೊಬ್ಬರಿಗೂ ಇರುತ್ತೆ, ಬಟ್ ಅದು ಕೇಳ್ತಾರಾ ಯಾರಾದರೂ? ಸಾವು ಯಾವಾಗ ಬರ್ಬೋದು, ನಂದು ಕೊನೆ ದಿನ ಯಾವಾಗ ಆಗ್ಬೋದು, ಈ ಥರದ ಕ್ವಶನ್ಸ್ ಬರುತ್ತಾ ಹೇಗೆ? ಆ ಥರ ಸಾವಿನ ಬಗ್ಗೆ ಯಾರು ಸಹ ಕೇಳಲಿಲ್ಲ. ಯಾಕಂದರೆ ಹೆಚ್ಚಿನವರಿಗೆ ಸಾವು ಬೇಡ. ನಾವು ಹೇಳಿಕೊಳ್ಬೋದು, ನನಗೆ ನಾನು ನಾಳೆ ಸತ್ರ ಸಾಕು ಅಂತೇಳಿ ನಾವು ಹೇಳ್ಬೋದು. ಆದರೆ ಸಾವಿನ ಬಗ್ಗೆ ಹೆಚ್ಚಿನ ಯಾರು ಕೇಳಿದವರು ಇಲ್ಲ ನನ್ನ ಮಟ್ಟಿಗೆ. ನಾನೊಂದು 4-5 ಸಾವಿರ ಜನರನ್ನು ನೋಡಿದೆ ನನ್ನ ಹತ್ರ ಮಾತಾಡೋದು, ಯಾರು ಅದರ ಬಗ್ಗೆ ಹೆಚ್ಚಿಲ್ಲ. ಬಟ್ ಸಾವಿನ ಬಗ್ಗೆ ಅದೇ ನಾನು ಹೇಳಿದೆಲ್ಲ, ಕೆಲವೊಂದು ಒಂದು ಸೆನ್ಸಿಟಿವ್ ಕ್ವೆಶ್ಚನ್ಸನ್ನು ನಾನು ಆನ್ಸರ್ ಮಾಡೋದಿಲ್ಲ. ಲೈಕ್ ಪ್ರೆಗ್ನೆನ್ಸಿ ಇಶ್ಯೂಸ್ ಆಗಿರ್ಬೋದು, ಈ ಥರ ಡೆತ್ ರಿಲೇಟೆಡ್ ಅದೆಲ್ಲ ನಾವು ಹೇಳುವಂಥದ್ದು ಒಂಥರ ಮುಜುಗರ ಆಗ್ತದೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ನಾಟ್ ಎಥಿಕಲ್ ಅಂತ ಹೇಳ್ಬೋದು. ಇಟ್ ಈಸ್ ನಾಟ್ ಇನ್ ಮೈ ಪರ್ವ್ಯೂ. ಓಕೆ, ನೀವೊಂದು ಕವನ ಸಂಕಲನ ಕೂಡ ಬರೆದಿರುವಂಥದ್ದು, ಅದು ಹೇಗೆ ಅಂತ? ಒಂದು ನನಗೆ ಮೊದಲಿಂದ ಸಾಹಿತ್ಯದಲ್ಲಿ ಆಸಕ್ತಿ ಜಾಸ್ತಿ. ನಾನು ಕಾಲೇಜ್ ಸಮಯದಿಂದಲೇ ಕೆಲವು ಕವನಗಳನ್ನು ಬರೆಯುವಂಥದ್ದು ಅಭ್ಯಾಸ ಮಾಡಿಕೊಂಡಿದ್ದೆ. ಹಾಗೆ ಆ್ಯಕ್ಚುಲಿ ಕವನ ಸಂಕಲನ ಬಿಡುಗಡೆ ಮಾಡಬೇಕಂತ ಹೇಳಿ ಏನು ಮನಸ್ಸಲ್ಲಿ ಇರಲಿಲ್ಲ. ಈ ಕವನ ಸಂಕಲನ ಬಿಡುಗಡೆ ಆಗೋ 1 ವಾರದ ಹಿಂದೆ ನನಗೆ ಒಬ್ಬರು ಹೇಳಿದರು, ಹೀಗೆ ಒಂದು ಕನ್ನಡ ಗಡಿನಾಡ ಕರ್ನಾಟಕ ಇದು ಪರಿಷತ್ತಿನಲ್ಲಿ ಒಂದು ಇದಿದೆ,
ಕವನ ಸಂಕಲನ ಬಿಡುಗಡೆ ಮಾಡುವಂಥ ಒಂದು ಅವಕಾಶ ಇದೆ ಅಂತ. ಆಗ ನಾನು ಹೇಳಿದೆ, ನನ್ನ ಹತ್ರ ಒಂದು 25-30 ಕವನ ಬರೆದದ್ದು ಇದೆ, ಏನು ಮಾಡಲಿ ಅಂತ. ಕೂಡಲೇ ಅವ್ರು ಹೇಳಿದರು, ನೀವು ಒಂದು ಫೈಲಿಗೆ ಹಾಕಿ ಕಳಿಸಿಕೊಡಿ, ನೋಡುವ, ನಿಮ್ಮ ಒಂದು ಪುಸ್ತಕವನ್ನು ನಾವು ಬಿಡುಗಡೆ ಮಾಡ್ತೇವೆ ಅಂತ. ಅದು ಆ ಒಂದು ಕ್ಷಣ ನನ್ನ ಲೈಫಲ್ಲಿ ಒಂದು ಅವಿಸ್ಮರಣೀಯ. ಯಾಕಂದರೆ ಎಲ್ಲರಿಗೂ ಅವಕಾಶ ಸಿಗುವುದಿಲ್ಲ. ನಾನೊಂದು ಮಾಡಿದ ಸಣ್ಣ ಪ್ರಯತ್ನಕ್ಕೆ ನನಗೆ ಒಂದು ಒಳ್ಳೆಯ ಒಂದು ಸಮಯ ಬಂದಿತ್ತು ನನ್ನ ಪುಸ್ತಕ ಬಿಡುಗಡೆ. ಹಾಗೆ ಕಾಸರಗೋಡು ಕನ್ನಡ ಗಡಿನಾಡ ಇದು ಏನು ಪರಿಷತ್ತು, ಅಲ್ಲಿ ನನ್ನ ಪುಸ್ತಕ ಕನ್ನಡ ಭವನ ಅಂತೇಳಿ, ಕನ್ನಡ ಭವನ ಅವರು ನನ್ನ ಪುಸ್ತಕವನ್ನು ಪ್ರಕಾಶಿತಗೊಳಿಸಿದ್ರು. ಓಕೆ, ನಿಮ್ಮ ಈ ಸೇವೆಗೆ ಪ್ರಶಸ್ತಿಗಳು ಕೂಡ ಬಂದಿದೆ ಒಂದಿಷ್ಟು, ಅವುಗಳ ಒಂದು ವಿಚಾರಗಳನ್ನು ಹೇಳೋದು. ಪ್ರಶಸ್ತಿ ಅಂದರೆ ಈ ಕವನ ಸಂಕಲನ ಬಿಡುಗಡೆ ಆದ ನಂತರ ಬಹಳಷ್ಟು ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೆ, ತೊಡಗಿಸ್ಕೊಳ್ತಾ ಇದ್ದೆ. ಸೊ ಎಲ್ಲೆಲ್ಲಿ ನನ್ನನ್ನು ಗುರುತಿಸಿದ್ರು ಅಲ್ಲಿ ಕೆಲವೊಂದು ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಹೈದರಾಬಾದಿನ ಒಂದು ಕಥಾಬಿಂದು ಪ್ರಕಾಶನದ ಹೈದರಾಬಾದಿನ ಒಂದು ಸಾಹಿತ್ಯ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೆ. ಅಲ್ಲಿ ನಮ್ಮ ಪುಸ್ತಕವನ್ನು ಮರು ಬಿಡುಗಡೆ ಅಲ್ಲ, ಅಲ್ಲಿ ಅದನ್ನು ಮತ್ತೆ ಇಂಟ್ರೊಡ್ಯೂಸ್ ಮಾಡಿದರು. ಅದು ನನ್ನ ಪುಸ್ತಕ ಬೇರೆ ಎಲ್ಲರ ಕೈಯಲ್ಲಿ ತಲುಪಿದೆ ಅಂತ ಹೇಳೋದಕ್ಕೆ ಒಂದು ಹೆಮ್ಮೆ ಪಡ್ತೇನೆ. ಓಕೆ, ಇವಾಗ ಕೊನೆಯದಾಗಿ ನೀವು ತುಂಬ ಜನರನ್ನು ತುಂಬ ಹತ್ತಿರದಿಂದ ನೋಡಿದವರು, ತುಂಬ ಸಮಸ್ಯೆಗಳನ್ನು ಹೇಳ್ಕೊಂಡು ಬಂದವರಿಗೆ ಸೊಲ್ಯೂಷನ್ ಕೊಟ್ಟವರು, ಹಾಗಾಗಿ ವ್ಯಕ್ತಿಯಾದವ ಜೀವನವನ್ನು ಯಾವ ರೀತಿಯಾಗಿ ತಗೋಬೇಕು ಅಂತ ಹೇಳ್ತೀರಾ ಅಂತ? ಜೀವನ ಅಂತ ಹೇಳೋದು ಎಲ್ಲರಿಗೂ ಸಹ ಹೂವಿನ ಹಸಿ ಅಲ್ಲ, ಕಷ್ಟ ಸುಖಗಳು ಬರ್ತಾ ಇರ್ತದೆ. ಹಾಗಂತ ಕಷ್ಟ ಬಂತೇಳಿ ನಾವು ಸುಸೈಡ್ ಮಾಡಿಕೊಂಡು ಸಾಯಬೇಕು ಅಥವಾ ಕಷ್ಟ ಬಂತು ಹೇಳಿ ನಾವು ಕೈ ಚೆಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ. ಪರಿಹಾರ, ಪ್ರತಿ ಸಮಸ್ಯೆಗೆ ಪರಿಹಾರ ಅಂತ ಹೇಳುವಂಥದ್ದುಂಟು, ಆಯಿತಾ. ಆ ಕಷ್ಟ ಹೇಳುವಂಥದ್ದು ನಮಗೆ ಅದು ಕಣ್ಣಿಗೆ ಕಾಣೋದಿಲ್ಲ. ಯಾಕಂದರೆ ಆ ಪರಿಹಾರ ನಾವು ಮಾಡಿಕೊಳ್ತಾ ಹೋದಾಗೆ, ಅಥವಾ ನಾವು ಒಂದು ಕಷ್ಟವನ್ನು ಹೇಗೆ ನಾವು ನಿಭಾಯಿಸ್ಬೋದು, ಆ ಸಾಮರ್ಥ್ಯ ನಮ್ಮಲ್ಲಿರಬೇಕು ಒಂದು ಮುಖ್ಯವಾಗಿ. ಅದೇ ಥರ ಎಲ್ಲ ರೀತಿಯ ಪ್ಲ್ಯಾಂಡ್ ಕೆಲಸಗಳನ್ನು ನಾವು ಮಾಡ್ತಾ ಹೋದಾಗೆ ಆ ಕಷ್ಟದಿಂದ ನಾವು ಬಿಡುಗಡೆ ಪರಿಹಾರ ಇದೆ. ಪ್ಲ್ಯಾಂಡ್ ಆದ ರೀತಿಯಲ್ಲಿ ನಾವು ಕೆಲಸಗಳನ್ನು ಮಾಡಬೇಕು. ಮತ್ತು ಕಷ್ಟಗಳು ಬಂದಾಗ ಒಂದು ಶಾಂತತೆಯಿಂದ ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಾ, ಈಗ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಕಷ್ಟ ಉಂಟು ಹೇಳಿ ಎಲ್ಲರೂ ಅವರನ್ನು ಬಿಟ್ಟುಬಿಡ್ತಾರೆ, ಆ ಥರ ಅಲ್ಲ. ಎಲ್ಲರೂ ಒಂದು ಪ್ರೀತಿ ವಾತ್ಸಲ್ಯದಿಂದ ಜೊತೆಯಾಗಿ ಅವರ ಕಷ್ಟಗಳಿಗೆ ಸ್ಪಂದನೆ ಮಾಡುವಂಥದ್ದು ಮಾಡಿ ಒಂದು ವ್ಯಕ್ತಿಯನ್ನು ಉತ್ತಮ ರೀತಿಯಲ್ಲಿ ನಾವು ಮುಂದೆ ಕರೆದುಕೊಂಡು ಹೋಗ್ಬೋದು. ಓಕೆ, ಇವಾಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದರೆ ಅವರು ಯಾವ ರೀತಿಯಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ? ಕೆಲವರಿಗೆ ಸಮಸ್ಯೆ ಇದೆ, ನಾವು ಮಾತಾಡಬೇಕು ಅವ್ರ ಜೊತೆ ಅಂತ ಹೇಳಿದರೆ ಕಾಂಟ್ಯಾಕ್ಟ್ ಯಾವ ರೀತಿಯಾಗಿ? ಆ್ಯಕ್ಚುಲಿ ನಾನು ನನ್ನ ನಂಬರ್ಸನ್ನು ವಾಟ್ಸಪ್ ನಂಬರ್ ಶೇರ್ ಮಾಡಿದ್ದೇನೆ. ಅದೇ ನನ್ನ ಕಾಂಟ್ಯಾಕ್ಟ್ ನಂಬರ್ ಆಲ್ರೆಡಿ ಪೇಪರಲ್ಲಿ ಹಾಕಿದ್ದೆ. ನನ್ನ ಕಾಂಟ್ಯಾಕ್ಟ್ ನಂಬರ್ 9741331906. ಈ ನಂಬರಲ್ಲಿ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಪುತ್ತೂರಲ್ಲಿ ನಾನು ಆ್ಯಕ್ಚುಲಿ ಯಾವುದೇ ರೀತಿಯ ಆಫೀಸ್ ಅಂತ ಓಪನ್ ಮಾಡಿಲ್ಲ ಸದ್ಯದ ಮಟ್ಟಿಗೆ. ನನಗೆ ಕಾಲ್ ಮಾಡಿ ನೀವು ಮಾತಾಡ್ಬೋದು. ಐ ವಿಲ್ ಟೇಕ್ ಸಮ್ ಹಾಫ್ ಆನ್ ಅವರ್ಸ್ ಟೈಮ್, ಅಥವಾ ಒಂದು ಅರ್ಧ ಗಂಟೆ ಮ್ಯಾಕ್ಸಿಮಮ್ ಅಂದರೆ ಅರ್ಧ ಗಂಟೆ ನಾನು ಮಾತಾಡ್ತೇನೆ. ಅಥವಾ ಸಣ್ಣ ವಿಷಯಗಳಿದ್ದರೆ ಒಂದು 10-20 ನಿಮಿಷದಲ್ಲಿ ಅದನ್ನು ಮುಗಿಸ್ಬೋದು. ಅದೇ ಸೆಷನ್ನಿಗೆ ಪೂರ್ವ ನಿರ್ಧಾರಿತವಾಗಿ ಒಂದು ಫೀಸ್ ಅಂತ, ಎನರ್ಜಿ ಎಕ್ಸ್ಚೇಂಜ್ ಫೀಸನ್ನು ನಾನು ಇಟ್ಕೊಂಡಿದ್ದೇನೆ. ಆ ಫೀಸನ್ನು ಪರ್ ಸೆಷನ್ನಿಗೆ ಚಾರ್ಜ್ ಮಾಡ್ತೇನೆ ನಾನು. ಅಷ್ಟೇ. ಓಕೆ, ಅವರು ಬಂದು ನಿಮ್ಮ ಹತ್ರ ಆರಾಮ್ಸೆಯಾಗಿ ಮಾತಾಡ್ಬೋದು, ಏನೇ ಸಮಸ್ಯೆಗಳಿದ್ರೆ ಫೋನ್ ಕಾಲ್ಸಲ್ಲಿ ಮಾತಾಡ್ಬೋದು. ಅದೇ ಥರ ಕೆಲವೊಂದು ಸಲ ಡಿಸ್ಟೆನ್ಸ್ ಹೀಲಿಂಗ್ ಬೇಕಾದರೂ ನಾನು ಅದನ್ನು ಮಾಡ್ತೇನೆ. ಹೀಲಿಂಗ್ ಅಂದರೆ ಅದೊಂದು ಟ್ಯಾರೋ ಜೊತೆಗೆ ಈಗ ಇರುವಂಥದ್ದು ಹೀಲಿಂಗ್ ಅಂತ ಹೇಳಿ, ರೇಖಿ ಹೀಲಿಂಗ್ ಅಂತೆಲ್ಲ ಕೇಳಿರ್ಬೋದು. ಅದೇ ಥರ ಡಿಸ್ಟೆನ್ಸ್ ಹೀಲಿಂಗ್, ಅವ್ರಿಗೆ ಯಾರಿಗಾದರೂ ಒಂದು ಸಮಸ್ಯೆಗಳಿದ್ರೆ ದೂರದಲ್ಲೇ ನಾವು ಅದನ್ನು ಹೀಲ್ ಮಾಡುವಂಥ ಒಂದು ಕೆಲವು ಮೆಥಡ್ಸ್ ಇದೆ, ಟೆಕ್ನಿಕ್ಸ್ಗಳ ಮೂಲಕ ಅದನ್ನು ನಾವು ಮಾಡಲಿಕ್ಕೆ ಸಾಧ್ಯ. ಓಕೆ, ಅದಕ್ಕೆ ಬರಬೇಕು ಅಂತೆಲ್ಲ ಅವರೇ ಕಾಲ್ ಮಾಡಿ ಡಿಸ್ಟೆನ್ಸ್ ಹೀಲಿಂಗ್ ವಿ ಕ್ಯಾನ್ ಹೆಲ್ಪ್ ದೆಮ್ ಟು. ಓಕೆ ಮೇಡಮ್, ತುಂಬ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ. ನಾವು ಅರ್ಧ ಗಂಟೆ ಅಂತ ಹೇಳಿದ್ವಿ, ಬಟ್ ಜಾಸ್ತಿ ಆಯಿತು ಇವತ್ತು. ಹೌದು, ಸುಮಾರು ಹೊತ್ತಾಯಿತು. ತುಂಬ ಚೆನ್ನಾಗಿ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಯಾಕೆಂತ ಹೇಳಿದರೆ ಟ್ಯಾರೋ ಕಾರ್ಡ್ ರೀಡಿಂಗ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಟ್ರೆಂಡಿಂಗಲ್ಲಿದೆ. ಇದರ ಬಗ್ಗೆ ಜನಗಳಿಗೆ ಗೊತ್ತಾಗಬೇಕು ಅಂತ ಅನ್ನೋದು ಕಾರಣ. ಮತ್ತೊಂದು ವಿಚಾರ ಏನು ಅಂತ ಹೇಳಿದರೆ, ನಮ್ಮ ಪುತ್ತೂರಿನಲ್ಲಿ ಒಬ್ಬರು ಟ್ಯಾರೋ ಕಾರ್ಡ್ ರೀಡರ್ ಇದ್ದಾರೆ ಅನ್ನುವಂಥದ್ದು ತುಂಬ ಜನರಿಗೆ ಗೊತ್ತಿಲ್ಲ. ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಕರೆದ್ವಿ. ಹಾಗೆಯೇ ಇಷ್ಟು ಒಳ್ಳೆ ವಿಚಾರವನ್ನು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಜನಮಾನಸಕ್ಕೆ ಹತ್ತಿರವಾಗಿ
ಪ್ರಸಾರವಾಗ್ತಾ ಇರುವಂಥ ಈ ಟ್ಯಾರೋ ಕಾರ್ಡ್ ರೀಡಿಂಗ್ ಅಂದರೆ ಏನು ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ವಿದ್ಯಾ ಅವರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ನಿಮಗೆ ಯಾವುದಾದ್ರೂ ಸಮಸ್ಯೆ ಇದೆ, ನಾವು ಈ ಥರ ಪ್ರಶ್ನೆಗಳನ್ನು ಕೇಳಬೇಕು, ನಮ್ಮ ಜೀವನದಲ್ಲಿ ಉಜ್ವಲವಾಗುವ ರೀತಿಯಲ್ಲಿ ಯಾವ ರೀತಿ ಮಾಡ್ಕೊಳ್ಬೇಕು, ಈ ಥರದ ಯಾವುದೇ ಸಮಸ್ಯೆಗಳಿದ್ದರೆ ಕೂಡ ನೀವು ವಿದ್ಯಾ ರಕ್ಷಿತ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಕಾಂಟ್ಯಾಕ್ಟ್ ನಂಬರ್ನ ಹೇಳಿದರು, ಹಾಗೆಯೇ ನಾವು ಕೂಡ ಡಿಸ್ಪ್ಲೇ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ನ. ಅದಕ್ಕೆ ನೀವು ಕರೆ ಮಾಡಿ ಯಾವುದೇ ಸಮಸ್ಯೆಗಳಿದ್ದರೆ ಕೂಡ ಅವ್ರ ಜೊತೆ ಮಾತನಾಡ್ಬೋದು. ಎಸ್, ಇವರು ನಮ್ಮ ಪುತ್ತೂರಿನವರು ಅನ್ನುವಂಥದ್ದು ಇನ್ನೊಂದು ಹೆಮ್ಮೆಯ ವಿಚಾರ. ತುಂಬ ಜನರಿಗೆ ಗೊತ್ತಿರಲಿಲ್ಲ, ಬಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಗೊತ್ತಾಗಿರುತ್ತೆ. ಹಾಗೆಯೇ ಟ್ಯಾರೋ ಕಾರ್ಡ್ ರೀಡಿಂಗ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸುದ್ದಿ ನ್ಯೂಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.